ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬೆಳ್ತಂಗಡಿಯ ಇಳಂತಿಲ ವಾಣಿಶ್ರೀ ಗೆಳೆಯರ ಬಳಗ ವಾಣಿನಗರದ ರಜತ ಸಂಭ್ರಮದ ಹಿನ್ನೆಲೆಯಲ್ಲಿ ಬೊಳ್ಳಿ ಯುವ ಸಂಗಮ 2019 ಕಾರ್ಯಕ್ರಮದ ಅಂಗವಾಗಿ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ನಡೆಯಿತು. ಫೆಬ್ರವರಿ 22ರಂದು ರಜತ ಸಂಭ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಖಂಡದ ಅಧ್ಯಕ್ಷ ಸುಬ್ರಹ್ಮಣ್ಯ ಕುಮಾರ್ ಅಗರ್ತಾ ಚಾಲನೆ ನೀಡಿದರು. ಇಳಂತಿಲ ಪ್ರಗತಿ ಬಂಧು ತಂಡಗಳ ಒಕ್ಕೂಟದ ಅಧ್ಯಕ್ಷರಾದ ಸುಂದರಗೌಡ ಕೊಡಿಯಡ್ಕ, ವಾಣಿಶ್ರೀ ಭಜನಾ ಮಂಡಳಿ ಅಧ್ಯಕ್ಷ ಬಾಲಕೃಷ್ಣ ಪೂಜಾರಿ ಪಾಡೆಂಕಿ ಗುತ್ತು ಉಪಸ್ಥಿತರಿದ್ದರು. ವಿವಿಧ ಭಜನಾ ತಂಡಗಳಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಡೆಯಿತು. ಬಳಿಕ ಭಾರತ್ ಮಾತಾ ಪೂಜನ ಮಾತೃಭೋಜನ ಕಾರ್ಯಕ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ವಿಭಾಗ ಸಂಘ ಚಾಲಕರಾದ ಗೋಪಾಲ ಚೆಟ್ಯಾರ್ ಮಾರ್ಗದರ್ಶನದಲ್ಲಿ ನಡೆಯಿತು. ಫೆಬ್ರವರಿ 23ರಂದು ಪ್ರತಿಭಾನ್ವಿತ ಬಡ 10 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೆಯಿತು. ರಜತ ಸಂಭ್ರಮದ ಅಂಗವಾಗಿ ಕ್ರಿಕೆಟ್ ಪಂದ್ಯಾಟ, ವಾಲಿಬಾಲ್ ಪಂದ್ಯಾಟ, ಕಬಡ್ಡಿ ಪಂದ್ಯಾಟ ಆಯೋಜಿಸಲಾಗಿತ್ತು. ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನ ದಕ್ಷಿಣ ಕನ್ನಡ ರಾಮಸೇನಾ ಸ್ಥಾಪಕಾಧ್ಯಕ್ಷ ಪ್ರಸಾದ್ ಅತ್ತಾವರ ನೆರವೇರಿಸಿದರು. ಫೆಬ್ರವರಿ 24ರಂದು ನಡೆದ ಬೊಳ್ಳಿ ಯುವ ಸಂಗಮ 2019 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ವಾಣಿಶ್ರೀ ಗೆಳೆಯರ ಬಳಗದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದರು. ತುಕ್ರಪ್ಪ ಶೆಟ್ಟಿ ಕೌಕ್ರಾಡಿ ಪುತ್ತೂರು ಅಂಬಿಕಾ ಸಮೂಹ ಸಂಸ್ಥೆಗಳ ಸಂಚಾಲಕ ಸುಬ್ರಹ್ಮಣ್ಯ ನೆಟ್ಟೋಜ, ರಾಧಾಕೃಷ್ಣ ನಾಯ್ಕ್, ಚಲನಚಿತ್ರ ನಟ ನಟಿಯರಾದ ಭೋಜರಾಜ್ ವಾಮಂಜೂರು, ಅರ್ಜುನ್ ಕಾಪಿಕಾಡ್, ಅಂಕಿತಾ ಪಟ್ಲ, ಅಖಿಲಾ ಪಜ್ಜಿಮಣ್ಣು, ಅದ್ವಿಕಾ ಶೆಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ರಜತ ಸಂಭ್ರಮದ ಅಂಗವಾಗಿ ಆಯೋಜಿಸಲಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಮನಸೂರೆಗೊಂಡವು. तेजस्विनावधीतमस्तु मा विद्विषावहै, वधीतमस्तु मा विद्विषावहै. ओम शांति शांति शांति. ವಾಣಿಶ್ರೀ ಗೆಳೆಯರ ತನ್ನ ರಜತ ಸಂಭ್ರಮದ ಸಂದರ್ಭದಲ್ಲಿ ನಡೆಸಿರುವಂತಹ ಒಂದು ಸಾರ್ಥಕ ಕಾರ್ಯ ತಮ್ಮೆಲ್ಲರ ಚಪ್ಪಾಳೆ ಮತ್ತು ಪುಣ್ಯ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸಬೇಕು. ಸಭೆಯನ್ನು ಕಣ್ತುಂಬಿಕೊಳ್ಳುವುದಕ್ಕಾಗಿ ಆಗಮಿಸಿರುವ ನಮ್ಮೆಲ್ಲ ಬಂಧು ಮಿತ್ರರೇ, ಇಳಂತಿಲದ ಈ ಅವಸ್ಮರಣೀಯ ಕಾರ್ಯಕ್ರಮದ ಹಿಂದೆ ಅಡಗಿರುವ
ಪ್ರತಿ ಗೆಳೆಯರ ಬಳಗದ ಗೆಳೆಯನ ಕನಸಿನ ಹಕ್ಕಿಗೆ ಇಂದು 25ರ ಸಂಭ್ರಮದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವ ಗಳಿಗೆ. ಗೆಳೆಯರ ಬಳಗಕ್ಕೆ ಶ್ರೀ ಶಾರದಾ ಮಾತೆಯ ಆಶೀರ್ವಾದದ ಫಲವಾಗಿಯೇ ವಾಣಿಶ್ರೀ ಗೆಳೆಯರ ಬಳಗ ಎಂಬ ನಾಮಾಂಕಿತದಿಂದ ಊರಿನ ಪರ ಊರಿನ ಅಭಿಮಾನದ ಮಾತುಗಳಲ್ಲಿ ಬೆರೆತದ್ದು. ನಮ್ಮ ಬಳಗವೇ ಹಾಗೆ ಸ್ವಂತಕ್ಕಾಗಿ ಏನನ್ನು ಸಂಪಾದಿಸಿಕೊಳ್ಳದ, ಸರ್ವಸ್ವವನ್ನು ಸಮಾಜದ ಸಂತಸದ ಕಾರ್ಯಗಳಲ್ಲಿ, ಜನಮನದ ದುಃಖ ಸುಖ ದುಃಖಗಳಲ್ಲಿ, ಸಂಘ ಸಂಸ್ಥೆಗಳ ಒಡನಾಟದಲ್ಲಿ, ಧಾರ್ಮಿಕ ಆಚರಣೆಗಳ ಮಡಿಲಲ್ಲಿ, ಗ್ರಾಮದ ಪ್ರತಿ ಏಳಿಗೆಯ ದನಿಯಲ್ಲಿ, ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಿರುವ ನಮ್ಮೂರಿನ ಪ್ರತಿ ಹೆಜ್ಜೆಯಲ್ಲಿ, ಗುರು ಹಿರಿಯರ ಸಾಧಕರ ಅಸಾಮಾನ್ಯ ಪ್ರತಿಭೆಗಳ ದೀನರ ಸರ್ವ ಜನಾಂಗದ ಹೃದಯದ ಬಡಿತವಾಗಿ, ಕ್ರೀಡೆ ಕಲೆಗಳ ಸದಾ ಸಹವಾಸಿಯಾಗಿ, 25 ವಸಂತಗಳ ದನಿವರಿಯದ ತರುಣ ಶಕ್ತಿಯ ಜಯಯಾತ್ರೆಯ ಸಂಭ್ರಮವೇ ಇಂದಿನ ಈ ಬೊಳ್ಳಿ ಯುವ ಸಂಗಮ 2019. 1994ರಲ್ಲಿ ಚಿನ್ನರ ಬಳಗದ ಹೆಸರಿನಿಂದ ಪ್ರಾರಂಭವಾಗಿ ಮುಂದೆ ಗೆಳೆಯರ ಬಳಗವಾಗಿ, ತದನಂತರದ ದಿನಗಳಲ್ಲಿ ವಾಣಿಶ್ರೀ ಗೆಳೆಯರ ಬಳಗ 94-95 ಎಂಬ ಹೆಸರಿನಿಂದ ಊರಿನ ಪರ ಊರಿನ ಜನಮಾನಸದಲ್ಲಿ ಸಾರ್ಥಕ ಸೇವೆಗಳಲ್ಲಿ ತೊಡಗಿಕೊಂಡು ಇಂದು ಸುಮಾರು 150ಕ್ಕೂ ಮಿಕ್ಕಿ ಅಧಿಕ ಗೆಳೆಯರನ್ನು ಹೊಂದಿರುವ ನಮ್ಮ ಸಂಘಕ್ಕೆ ಹಿತೈಷಿಗಳಾಗಿ, ಮಾರ್ಗದರ್ಶಕರಾಗಿ, ಸಹಪಾಠಿಗಳಾಗಿ ಸ್ಪಂದಿಸುತ್ತಿರುವ ಅನೇಕ ಊರಿನ ಹಿರಿಯರಿಗೆ ನಾವು ಸದಾ ಋಣಿಯಾಗಿದ್ದೇವೆ. ವಾಣಿಶ್ರೀ ಗೆಳೆಯರ ಬಳಗದಲ್ಲಿ ಅಧ್ಯಕ್ಷರಾಗಿ 1994ರಲ್ಲಿ ಶ್ರೀ ಶ್ಯಾಮ್ ಪ್ರಸಾದ್ ಕೈಲಾರು, 97ರಲ್ಲಿ ಸುರೇಶ್ ಗೌಡ ಕೊರ್ಜಾಲು, 99ರಲ್ಲಿ ಗಿರೀಶ್ ಇಳಂತಿಲ, 2001ರಲ್ಲಿ ದಿನೇಶ್ ಪೂಜಾರಿ, 2003ರಲ್ಲಿ ದಿವಂಗತ ಪಿ ಮುರಳೀಧರ ಆಚಾರ್ಯ, 2005ರಲ್ಲಿ ಹೊನ್ನಪ್ಪ ಗೌಡ, 2006ರಲ್ಲಿ ರವೀಂದ್ರ ಶಿಲ್ಪ, 2009ರಲ್ಲಿ ಪುರುಷೋತ್ತಮ್ ಕೋಟ್ಯಾನ್, 2011ರಲ್ಲಿ ಜಗದೀಶ್ ಕಾಯರಪಾಡಿ, 2012ರಲ್ಲಿ ತಿಮ್ಮಪ್ಪ ಗೌಡ ಕುಮೇರ್ಜಾಲು, 2013ರಿಂದ 6 ವರ್ಷಗಳಿಂದ ಯೋಗೀಶ್ ಗೌಡ ಅಣ್ಣಾಜೆ. ಇವರೆಲ್ಲರ ಸೇವೆಯು ಅಮೂಲ್ಯವಾಗಿದೆ. ಇವರಲ್ಲದೆ ನಮ್ಮ ಅನೇಕ ಸದಸ್ಯರು ವಿವಿಧ ಉನ್ನತ ಹುದ್ದೆಗಳಿಗಾಗಿ ಜಿಲ್ಲೆ, ರಾಜಧಾನಿ, ಹೊರ ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ, ಅಂತೆಯೇ ವಿವಿಧ ಉನ್ನತ ಸಂಘ ಸಂಸ್ಥೆಗಳಲ್ಲಿ ಪಂಚಾಯತ್ನ ಸದಸ್ಯರುಗಳಾಗಿ, ವಿವಿಧ ಕ್ರೀಡೆಗಳಲ್ಲಿ ಸಾಧಕರಾಗಿ, ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧಕರಾಗಿ ಬೆಳೆದವರು ಅನೇಕರು. ಇಳಂತಿಲ ಇಳ ಪಂಡ ಭೂಮಿ, ಅಂತಿಲ ಪಂಡ ಅಂತ್ಯ ಇಜ್ಜಂದಿ ಭೂಮಿ. ಎನ್ನ ಪುಣ್ಯದ ಭೂಮಿ ಮಣ್ಣು ಇಳಂತಿಲ. ಎನ್ನ ಗ್ರಾಮದ ಒಟ್ಟು ವಿಸ್ತೀರ್ಣ 3549.18 ಎಕರೆ. ನೆಟ್ ಅರಣ್ಯ ಪ್ರದೇಶ 102.6 ಎಕರೆ. ಸರಕಾರಿ ಭೂಮಿಯಾದ 650.54 ಎಕರೆ. ಎನ್ನ ಗ್ರಾಮದ ಒಟ್ಟು 1000 ಅಜಿಪ್ಪ ಕುಟುಂಬಲು ಉಂಡು. ನೆಟ್ ಆಣ್ಜೋಕುಲುಂದು 3047 ಜನ ಉಳ್ಳ. ಪೊಣ್ಣು ಜೋಕುಲು ಪೊಂಜೊನಗಲು ಪಂಡದು 3130 ಜನ ಉಳ್ಳ. ಒಟ್ಟು 6177 ಜನ ಉಳ್ಳ. ಇಪ್ಪುಣ ಎನ್ನ ಗ್ರಾಮ ಇಳಂತಿಲ. ಶ್ರೀಮಂತೆ ಬಡವೆ ಜಾತಿ ಭೇದ ಇಜ್ಜಂದ ಒಂಜೆ ಅಪ್ಪೆ ಜೋಕ್ಲ ಲೆಕ್ಕ ಬದುಕೊಂದು ಉಳ್ಳ. ಎನ್ನ ಗ್ರಾಮಡ್ ಮಸ್ತ್ ವಿಚಾರ ಒಂಜಾತ ವಿಚಾರನು ನಿಕ್ಲನ ದುಂಬುದಿಡೊಂದುಲ್ಲ. ನೆಟ್ಟು ಒವ್ವೇ ತಪ್ಪು ಇತ್ತಿಂಡ್ಲ ನಿಕ್ಲನ ಇಲ್ಲದಾಯ ಪಂಡದು ಮಣ್ಣಿಸಾಲೆ. ಎನ್ನ ಪಂಡಮಲು ಅಹಂಕಾರಡು ಪನ್ಪುಣತ್ತು, ಎನ್ನ ಪ್ರೀತಿಡು ಪನ್ಪುಣ, ಹೆಮ್ಮೆಡು ಪನ್ಪುಣ. 4 ಕಡಪು ಒಡೆ ಗುಡ್ಡ ಕುಂಜರಾಮ ಮೂಲ್ಯನ ಮಾನ್ಯರು ಮಲ್ತಿನ ಸಂಪ್ರದಾಯ ದಂಚನೆ ಇನಿಕ್ಲ ಕುಂಜರಾಮ ಕುಟುಂಬದಾಗಲು ಮೂಲು ಸೇವೆ ಮಲ್ತೊಂದುಲ್ಲೆರು. ಅಂಚನೆ ಆರಕೆರೆಟ್ಟು ಶ್ರೀ ರಾಜನ್ ದೈವ ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನ ಕ್ಷೇತ್ರ 14ನೇ ಶತಮಾನಡೆ ಕಾರ್ಕಳದ ಅರಸೇರ್ನ ಕಾಲಡು ವೈಲಾರ ಮನೆತಾರದಾಗಲು ಪ್ರತಿಷ್ಠಾಪನೆ ಮಂತೆರು ಅಕ್ಲೆಗೆ ಮಂತ್ರಶಕ್ತಿಡು ಕಲ್ಕುಡ ಕಲ್ಲುಟ್ಟಿ ದೈವನ ಕಕ್ಕುಂಜಿ ಕಣಿಯೂರು ನಡು ಆರೆಕೆರೆ ಎನ್ನ ಗ್ರಾಮದ ನಡು ಆರೆಕೆರೆ ಕಡೆಕಡಪು ಪಂಡ ಕಡವಿನ ಬಾಗಿಲು ಪಂಪಿ ಮೂಜಿ ಕಡಿಟ್ಟು ನೆಲೆ ಮಲ್ತೇರಿಗೆ ಆರೆಕೆರೆಟ್ಟು ಶಿವ ಸಾನ್ನಿಧ್ಯ ತುಯಿನ ವೈಲಾರ ಮಣಿತನದ ಅಶ್ವರೂಢ ಶಿವನ ಮೂರ್ತಿ ಜೈನ ಅರಸೇರ್ನ ಕೋರಿಕೆ ದಂಚನೆ 10 ಮನೆದಾಗಲ್ಲ ಅಧಿಕಾರನ ವಯಸ್ಸಾದ ಕೊರಿಯರು ನೆಕ್ಕುಬೋಡಾಯಿ ಭೂಮಿಲ್ನ ಹುಂಬಲಿಗೆ ಕೊರ್ತೇರು ಪಂಪುಣ ಪ್ರತೀತಿ. ಕೆಳಗಿನ ಪೆರಡೇಲು, ಮೇಗಿನ ಪೆರಡೇಲು, ಕೈಲಾರು, ಕುವೆತ್ತಂಡ, ವಜ್ರಂಗಿ, ಗಜಂತೋಡಿ, ಅಂತರ, ಮೂಡಾಜ, ಪಿಲಿಕುಡಲು, ಅಗರ್ತ, ಅಲಂಗಡ, ಇಂದು ಗ್ರಾಮ, ಪಣ್ಯ, ತಂಟೆ, ನಿಡ್ಡಾಜ ಎನ್ನ ಊರ್ದ ದೇವಸ್ಥಾನ. ಇಚ್ಚೂರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಳಂತಿಲದ ನಂಜಿ ಕಡೇಟು ನೆಲೆ ಆಯ್ನ ಇಚ್ಚೂರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 80 ವರ್ಷದ ಇತಿಹಾಸ ಉಂಡು ಪನ್ಪೇರು. ಮಯೂರವರ್ಮೆ ಅರಸೆ ಸಂತದಿದಾಗಲಿನ ಅಪೇಕ್ಷಿತ ಮಿತಿ ಈ ದೇವಸ್ಥಾನ ಸ್ಥಾಪನೆ ಆತನೆಂದು ಉಲ್ಲೇಖ ಉಂಡು. ಎನ್ಮಾಡಿಡು 400 ವರ್ಷದ ಇತಿಹಾಸ ಇಪ್ಪುಣ ವ್ಯಾಘ್ರ ಚಾಮುಂಡಿ ಎನ್ಮಣ್ಣಯ್ಯ ಕಲ್ಕುಡ ಕಲ್ಲುಟಿ ಗುಳಿಗ ದುಗ್ಗಲಾಯ ದೈವಲನ ದೈವಸ್ಥಾನ ಜೀರ್ಣೋದ್ಧಾರ ಆತಂಡು
ಮುಲ್ಪದ ಕುಂಬಾರ ಸಮುದಾಯದಾಗಲ ಹಿನ್ನೆಲೆ ಉಂಡು. ಮೂಲ ವಸ್ತುಲೇನ ಕೊರತೆ ಇತ್ತಿಂಡಲ ಅವೇನೇ ಕುಲಕಸುಬಾದ ನಡಪವಂದಿಪುಣ ಮಸ್ತ್ ಕುಟುಂಬಲು ಮುಲ್ಪಲ್ಲ. ಅಂಚನೆ ಕೋಟ್ಯಾನ್ ಕುಟುಂಬದ ಪಾಡಿಂಕಿ ಗುತ್ತದ ಧೂಮಾವತಿ ಬುಕ್ಕ ಪರಿವಾರ ದೈವಲನ ದೈವಸ್ಥಾನಗಳ ಪಾಡಿಂಕಿಡೆ ಕರಿವರ್ಷ ಬ್ರಹ್ಮಕಲ ಚಾತಂಡು. ಭಜನ ಮಂದಿರ ವಾಣಿಶ್ರೀ ಭಜನಾ ಮಂದಿರ ವಾಣಿನಗರ, ಪಾರಡ್ಕ ಶ್ರೀ ದುರ್ಗಾಪರಮೇಶ್ವರಿ ಭಜನ ಮಂದಿರ, ನೇಜಿಕ ಶ್ರೀ ರಾಜರಾಜೇಶ್ವರಿ ಭಜನ ಮಂದಿರ ಅಂಚನೆ ನಾಗ ಸಾನ್ನಿಧ್ಯ ಇಪ್ಪುನ ಅಂಚಿನ ಭೂಮಿಲ ಮುಲ್ಪ ಉಂಡು. ಧಾರ್ಮಿಕ ಬುಕ್ಕ ಪ್ರಾರ್ಥನಾ ಕೇಂದ್ರಗಳು ಜುಮ್ಮಾ ಮಸೀದಿ ಜೋಗಿಬೆಟ್ಟು, ಆಲಮೀನ್ ಅಸೋಸಿಯೇಷನ್ ಕಡವಿನ ಬಾಗಿಲು, ಕನ್ಯಾರಕೋಡಿ ಮಸೀದಿ, ಕಂಜಲ್ ಉಲೂಮ್ ಮದರಸ ಕಡವಿನ ಬಾಗಿಲು, ಸಬುಲ್ ಸಲಾಂ ಮದರಸ ಪಾಡಿಂಕಿ, ಯುವಕ ಮಂಡಲ ವಾಣಿನಗರ ಇಲಂತಿಲ, ಸಂಗೀತ ಶಾಲೆ ಕಾಯರ್ಪಾಡಿ ಇಲಂತಿಲ, ಹಾಲು ಉತ್ಪಾದಕರ ಸಂಘ ಬಣ್ಣಂಗಲ, ಹಾಲು ಉತ್ಪಾದಕರ ಸಂಘ ವಾಣಿನಗರ ಅಂಚನೆ ಶೈಕ್ಷಣಿಕವಾದಲ ಎನ್ನ ಗ್ರಾಮಡು ಮೂಜಿ ಅರ್ಧ ಶತಮಾನವಾಯಿನ ಕರಿನಂಚಿನ ಎನ್ನ ಊರದ ಯಾಣ ಕಲ್ತಿನ ಶಾಲೆ ಅಂಡದಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಕಾಯರ್ಪಾಡಿ ಉಂಡು. ಅಂಚನೆ ಬಣ್ಣಂಗಲ ಅಂಗನವಾಡಿ ಶ್ರೀ ಕೇಶವ ಶಿಶು ಮಂದಿರ ಇಂದುಲ ಮುಲ್ಪ ಉಂಡು. ಕೃಷಿ ಎನ್ನ ಗ್ರಾಮಡು ಅಡಿಕೆನೆ ಪ್ರಧಾನವಾಯಿನ ಕೃಷಿ ಅವೇ ತೊಟ್ಟಿಗೆ ಬಾರ್ ತರಕಾರಿ ಮಲ್ಲಿಗೆ ತಾರಾಯಿ ಕಾಯಿ ಮುಂಚಿ ಬಾರೆದೆಕಾಯಿ ಕೊಕ್ಕೋ ರಬ್ಬರ್ ಇಂಚಿನ ಮಾತ ಕೃಷಿ ತೊಟ್ಟಿಗೆ ಗೋಮಾತೆಲ್ಲ ಸಾಂಕೊಂದುಳ್ಳೇರು ಪನ್ಪುಣ ಹೆಮ್ಮೆ. ಪಂಚಾಯತ್ ಉಂಡು, ಗ್ರಂಥಾಲಯ ಉಂಡು, ಸಂಜೀವಿನಿ ವನ ಉಂಡು, ಶ್ರೀಶಕ್ತಿ ಸ್ವಸಹಾಯ ಸಂಘ ಕುಂಬಾರರನ ಗುಡಿಗೈಗಾರಿಕೆದ ಮೂಲಕ ಬೇತ ಊರುಡು ಪುದರ್ಬೋತುಂಡು. ಬುಟ್ಟಿ ಮಲ್ಪುಣಗ್ಲೆ ಚಮ್ಮಾರರಿ ಕಮ್ಮಾರರಿ ಇಂಚಿನ ಬೇತ ಕಸುಬು ಮಂತೊಂದು ಊರುಡೆ ನೆಲೆಯಾದ ರಾಜಕೀಯವಾದ ಸಾಮಾಜಿಕವಾದ ಔದ್ಯೋಗಿಕವಾದ ಶೈಕ್ಷಣಿಕವಾದ ಸಂಗೀತ ಕ್ರೀಡೆ ಯಕ್ಷಗಾನ ಕಲೆ ಸೇರೊಂದು ವಿವಿಧ ಸಾರ್ವಜನಿಕ ಕ್ಷೇತ್ರಡು ಸಾಧನೆ ಮಲ್ತಿನಗಳು ಎನ್ನ ಗ್ರಾಮಡುಲ್ಲೇರು. ಅವತ್ತಂದ ಸೈನಿಕರಾದ ಸೇವೆ ಮಲ್ತಿನಗಳು ಮಲ್ತೊಂದಿಪ್ಪನಗಳ ಎನ್ನ ಗ್ರಾಮಡುಲ್ಲೇರು. ಎಂಗೆ ಮುಲ್ಪ ಉಳ್ಳೇರು ಪನ್ಪಣಕ್ಕೆ ಮಸ್ತಿ ಹೆಮ್ಮೆ ಆವದುಂಡು. ಅಂಚನೆ ಸಂಗಡ ತಾಲೂಕದ ಜವಾಬ್ದಾರಿ ಮಟ್ಟದಾಗಲ್ಲ ಎನ್ನ ಗ್ರಾಮಡುಲ್ಲೇರು ಪನ್ಪಣ ಎಂಗೆ ಮಲ್ಲ ಎಂಗೆ ಹೆಮ್ಮೆ. ಪ್ರಕೃತಿ ದತ್ತವಾದ್ಲ ಎನ್ನ ಗ್ರಾಮಡು ಭಾರಿ ವಿಶೇಷತೆ ಉಂಡು. ನೇತ್ರಾವತಿ ಕುಮಾರಧಾರ ಅಂಚನೆ ಗುಪ್ತಗಾಮಿನಿ ಅದು ಪರಿಪುಣ ಸರಸ್ವತಿ ಸೇರ್ದು ತ್ರಿವೇಣಿ ಸಂಗಮ ಆಪುಣ ಕ್ಷೇತ್ರದ ಬರಿಟೆ ಎನ್ನ ಗ್ರಾಮ ಪುಣ್ಯಭೂಮಿ ಉಂಡು ಪನ್ಪಣ ಹೆಮ್ಮೆ. ಎನ್ನ ಗ್ರಾಮ ಗ್ರಾಮದ ಕೈತಲೆ ಉಬಾರಿತ್ತಲ್ಲ, ನಗರದ ಚೂರು ದೂರ ಇತ್ತಲ್ಲ, ಅಲ್ಲಿದ ಸೊಬಗು ಎನ್ನ ಗ್ರಾಮಡುಂಡು. ಸಂಪದ್ಭರಿತವನ ಸಾಂಸ್ಕೃತಿಕ ಗ್ರಾಮ ಬಣ್ಯರ ಮಸ್ತಿ ಹೆಮ್ಮೆ ಹಾಪುಂಡು. ಊರುಡು ಪರಂದಿತ್ತಿನ ಜನಕುಲಿನ ಮಧ್ಯವರ್ಜನ ಶಿಬಿರದ ಮೂಲಕ ಇಡೀ ಗ್ರಾಮಡು ಮದ್ಯಪಾನದ ಚಟನ ದೂರ ಮಲ್ತದು. ಏತಾ ಇಲ್ಲಲು ನಂದದೀಪನ ಬೆಲೆಗಾಯನ ಶ್ರೀಕ್ಷೇತ್ರ ಧರ್ಮಸ್ಥಳ ಜನಜಾಗೃತಿ ಸಮಿತಿದಾಗಲಿಗೆ ಎನ್ನ ಗ್ರಾಮದ ದೈವದೇರನ ಆಶೀರ್ವಾದ ಏಪಲ ಇಪ್ಪು. ಗ್ರಾಮದ ಸಂಘಟನೆ ಮೂಲಕ ಸರ್ಕಾರದ ವಿವಿಧ ಯೋಜನೆದ ಮೂಲಕ ಮಧ್ಯಮ ಬಡ ಕುಟುಂಬದಗಳ ಇನಿ ಆರ್ಥಿಕವಾದ ಸದೃಢವಾದುಲ್ಲೇರು, ಸಂತೋಷ ಜೀವನ ಮಲ್ತೊಂದುಲ್ಲೇರು. ಸಹಕಾರಿ ಸಂಘ ಹೈನುಗಾರಿಕೆ ಸ್ವಸಹಾಯ ಶ್ರೀಶಕ್ತಿದ ಮೂಲಕ ಎನ್ನ ಗ್ರಾಮ ಸ್ವಾವಲಂಬನೆ ಆತಂಡು. ರಾಷ್ಟ್ರೀಯ ಮಟ್ಟದ ಆಟಗಾರರುಳ್ಳೇರು, ರಾಜ್ಯ ಮಟ್ಟದ ಕ್ರೀಡಾಪಟುಳುಳ್ಳೇರು, ಶೈಕ್ಷಣಿಕವಾದ ವಿದೇಶರು ಕಲ್ತೊಂದುಳ್ಳೇರು, ವಿದೇಶರು ಕೆಲಸ ಮಲ್ತೊಂದಿಪ್ಪುಣಗಳುಳ್ಳೇರು, ಶಿಕ್ಷಕರಾದ ಮುಖ್ಯ ಶಿಕ್ಷಕರಾದ ಉದ್ಯೋಗ ಸ್ವಂತ ಉದ್ಯೋಗ ಮಲ್ತೊಂದು ಪೊರ್ಲದ ಜೀವನ ಮಲ್ತೊಂದಿಪ್ಪುಣಗಳುಳ್ಳೇರು. ನಗರ ಭಜನೆದ ಮೂಲಕ ಜಾತಿ ಭೇದನ ದೂರ ಮಲ್ತಿನ ವಾಣಿಶ್ರೀ ಭಜನಾ ಮಂದಿರ ಮಲ್ಲಕೀರ್ತಿ ಜಾತಿ ಭೇದನ ದೂರ ಮಲ್ತಿನ ಮಲ್ಲಕೀರ್ತಿ ವಾಣಿಶ್ರೀ ಭಜನಾ ಮಂದಿರಕ್ಕೆ ಸಲ್ಲೋಡು. ಭಜನಾ ಮಂದಿರ ಸಂಘ ಸಂಸ್ಥೆದ ಮೂಲಕ ವರಮಹಾಲಕ್ಷ್ಮಿ ಪೂಜೆ ಸತ್ಯನಾರಾಯಣ ಪೂಜೆ ಒಂದತ್ತ ಒಟ್ಟುಗು ಶ್ರೀ ಕೇಶವ ಶಿಶು ಮಂದಿರಡು ದಿನಂಪ್ರತಿ ಕೊರ್ಪಣ ಸಂಸ್ಕಾರಯುತ ಶಿಕ್ಷಣ ವಾರಂ ಪ್ರತಿ ನಡಪಣ ಬಾಲಗೋಕುಲ ಸಂಘದ ಸಭೆ ಮಾತೃಮಂಡಲಿ ಸಭೆ ಸಂಘದ ಶಾಖೆ ಯುವಕ ಮಂಡಲ ನಡಪಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಮಾತ ಕಾರ್ಯಕ್ರಮನ ಪೊರ್ಲುಡು ಮಲ್ಪರ ಸಲಹೆ ಸೂಚನೆ ಕೊರ್ಪಣ ಸಂಘದ ಹಿರಿಯರು ಒಂಜೇ ಅಪ್ಪಿನ ಜೋಕ್ನಲೆಕ್ಕ ಬಾಲೊಂದು ಉಳ್ಳ ಪನ್ಪಣ ಮಲ್ಲ ಖುಷಿತು ಜೀವನ ಮಲ್ತೊಂದುಲ್ಲ. ಇದಕ್ಕೆ ಮಾತ ಕಾರಣಕರ್ತರೈನ ಹಿರಿಯರಿಗೆ ಸಂಘದ ಮಾತ ಬಂಧುಲೆಗೆ ಅಪ್ಪೆನಗ್ಲಿಗೆ ತರೆತಗ್ಗಾದು ಈ ಪೊರ್ಲುದ ಗ್ರಾಮ ನನಾತು ಪೊರ್ಲುಡು ಸುಭಿಕ್ಷವಾದ ಸನ್ಮಾರ್ಗದ ವ್ಯಕ್ತಿನ ನಿರ್ಮಾಣ ಮಲ್ಪನ ಕಾರ್ಯಕ್ರಮದ ಒಟ್ಟುಗು ಮಲ್ಪುಗ ಪಂಡೊಂದು ಪಂತಿನೆಡ್ದಾದನ ತಪ್ಪಿತ್ತಿನ ಕ್ಷಮಕೇರೊಂದು ಶ್ರೀಕೃಷ್ಣ ದೇವರಂಜಿ ಪದ ಪಂತರಿಗೆ ಸಂಘಶಕ್ತಿ ಕಲಾವಿಗೆ ಇಂಚಿನ ಒಂಜಿ ನಾನೂಡಿನ ಪತ್ತೊಂದು ವಾಣಿಶ್ರೀ ಗೆಳೆಯರ ಬಳಗ ಮಲ್ತಿನ ಕಾರ್ಯಕ್ರಮನ ಪೊರ್ಲುಡು ಆನಂದಿಸಲೇ. ಧನ್ಯವಾದ. ಆತ್ಮೀಯ ಬಂಧುಗಳೇ, 94-95ನೇ ಇಸವಿಯಲ್ಲಿ ಈಗ ನಮ್ಮ ಗಿರೀಶ್ರವರು ಪ್ರಾಸ್ತಾವಿಕದಲ್ಲಿ ಹೇಳಿದಂತೆ 25 ಸಂವತ್ಸರಗಳ ಹಿಂದೆ ಈ ಶಾಲೆಯ ಇದೇ ಅಂಗಳದಲ್ಲಿ 5 ಜನ ಚಿಣ್ಣರು ಈ ಸಂಘವನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಹಲವು ಸಂಘ ಸಂಸ್ಥೆಗಳು ಸೇರಿ ಈ ಗ್ರಾಮದ ಅಭಿವೃದ್ಧಿಗೆ ಬೇಕಾಗಿ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಈ ಚಿಣ್ಣರು ಬಂದು
ನಾವೇನು ಕೆಲಸ ಮಾಡಬೇಕು, ನಾವು ಕಲ್ಲು ತರಬೇಕಾ ಅಥವಾ ಗುಡಿಸಬೇಕಾ ಅಂತ ಹೇಳಿ ದಿಸಾಗಳು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಚಿಣ್ಣರ ಒಂದು ಬಳಗವನ್ನು ಮಾಡುವ ಅಂತ ಹೇಳುವ ಉದ್ದೇಶದಿಂದ ಚಿಣ್ಣರ ಬಳಗ ಅಂತೇಳಿ 94ನೇ ಇಸವಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದೆವು ನಾವು. ಅದರ ನಂತರ ಅದು ಎಳೆಯರ ಬಳಗ ಆಯಿತು. ಆಮೇಲೆ ಗೆಳೆಯರ ಬಳಗ ಆಗಿ ಈಗಾಗಲೇ ಗಿರೀಶ್ರವರು ಹೇಳಿದಂತೆ ಈ 25 ವರ್ಷಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದಿನ ಈ ಸಮಾರೋಪ ಸಮಾರಂಭಕ್ಕೆ, ರಜತ ಸಂಭ್ರಮದ ಸಮಾರೋಪ ಸಮಾರಂಭಕ್ಕೆ ನಾವು ಬಂದು ನಿಂತಿದ್ದೇವೆ. 22ನೇ ತಾರೀಕಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ವಕೀಲರಾದ ಸುಬ್ರಹ್ಮಣ್ಯ ಕುಮಾರ್ ಅಗರ್ತ ಅವರು ದೀಪ ಬೆಳಗಿಸುವುದರೊಂದಿಗೆ ಶುಭಾರಂಭ ಮಾಡಿದರು. ಆ ದಿವಸ 8 ತಂಡಗಳ ಭಜನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಂಡು ಮಾತೃಭೋಜನ ಹೇಳುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ನಾವು ಆ ದಿವಸ ಹಮ್ಮಿಕೊಂಡಿದ್ದೆವು. ಭಾರತ್ ಮಾತಾ ಪೂಜೆ ಆಗಿ ಮಾತೃಭೋಜನ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆ ದಿವಸ ಒಂದು ನೋಡಲಿಕ್ಕೆ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿತ್ತು ಅಂತ ಹೇಳುವುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕೆಂತೇಳಿ ಹೇಳಿದರೆ ಊರ ಎಲ್ಲ ಮನೆಯವರು 100 ಮನೆಯವರು ಅವರವರು ಅಡಿಗೆ ಮಾಡಿ ತಗೊಂಡು ಬಂದು ನಾವೆಲ್ಲರೂ ಒಂದೇ ಅಂತ ಹೇಳಿ ಇದೇ ಅಂಗಣದಲ್ಲಿ ಎಲ್ಲರೂ ಕುಳಿತು ಒಟ್ಟಿಗೆ ಒಂದು ಊಟ ಮಾಡುವ ಆ ಸುಸಂದರ್ಭ ಅದು ನೋಡಲಿಕ್ಕೂ ಅಷ್ಟು ಚೆಂದಾಗಿತ್ತು. ಬಾರದವರಿಗೆ ಅಷ್ಟೇ ಒಂದು ನಿರಾಸಾದಾಯಕವಾಗಿ ಇರಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಗೆಳೆಯರ ಬಳಗದ ಯುವಕರು ಹಮ್ಮಿಕೊಂಡು ಯಶಸ್ವಿಯಾದ ಕಾರ್ಯಕ್ರಮವನ್ನು ಕೊಟ್ಟರು. ಆ ದಿವಸ ಕಾರ್ಯಕ್ರಮ ಅಲ್ಲಿಗೆ ಸಂಪನ್ನವಾಯಿತು. ಆಮೇಲೆ ಮರುದಿವಸ ನಾವು ವಾಲಿಬಾಲ್ ಪಂದ್ಯಾಟವನ್ನು, ಹಾಗೆ ಕಬಡ್ಡಿ ಪಂದ್ಯಾಟವನ್ನು, ಆಮೇಲೆ ಸೂರ್ಯ ನಮಸ್ಕಾರ ಯೋಗ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ 2ನೇ ದಿವಸದ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿದೆವು. ಇದೀಗ ಕಡೆಯದಾಗಿ ಸಮಾರೋಪ ಸಮಾರಂಭಕ್ಕೆ 3ನೇ ದಿವಸಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ. ಇಲ್ಲಿ ಈಗಾಗಲೇ ನಮ್ಮ ಮಿತ್ರರು ಈ ಎಲ್ಲ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಿದರು. ಅಂತೆಯೇ ನಾವೀಗ ಸಮಾರೋಪ ಸಮಾರಂಭಕ್ಕೆ ಬಂದಿದ್ದೇವೆ. ಈ ಸಮಾರೋಪ ಸಮಾರಂಭ 7 ಗಂಟೆಗೆ ಪ್ರಾರಂಭವಾಗಬೇಕಿತ್ತು. ಆದರೆ ನಾನು ನಿಮ್ಮಲ್ಲಿ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ಬಂದಿರಬಹುದು. ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳುವುದಕ್ಕೆ ಸಾಕ್ಷಿ ಇವತ್ತಿನ ಅತಿಥಿಗಳು. ದೊಡ್ಡ ದೊಡ್ಡ ಅತಿಥಿಗಳು ಹಿರಿಯರು ನಮ್ಮಲ್ಲಿಗೆ ಬಂದಿದ್ದಾರೆ, ಇನ್ನೂ ಬಂದು ಸೇರ್ತಾರೆ, ಮತ್ತು ಕೆಲವರು ಅವರ ಭಾಷಣ ಮಾಡಿ ಹೋಗ್ತಾರೆ. ಇದು ಯಾಕೆ ಹೇಳಿದೆ ನಾನು ಅಂತ ಹೇಳಿದೆ, ದೊಡ್ಡ ಕಾರ್ಯಕ್ರಮದಲ್ಲಿ ಈ ರೀತಿಯ ವ್ಯವಸ್ಥೆ ಆಗುವುದು ಇದ್ದದ್ದೇ. ಅವರು ಬರ್ತಾರೆ, ಅವರ ಕಾರ್ಯಕ್ರಮವನ್ನು ಮಾಡ್ತಾರೆ, ಹೋಗ್ತಾರೆ, ಮತ್ತೊಬ್ಬರು ಬರ್ತಾರೆ. ಈ ರೀತಿಯ ಒಂದು ದೊಡ್ಡ ಕಾರ್ಯಕ್ರಮ ಆದ ಕಾರಣ ಈ ವ್ಯವಸ್ಥೆ ಆಗಿದೆ ಅಂತ ಹೇಳುವುದು ನನ್ನ ಅನಿಸಿಕೆ. ನಿಮಗೂ ಆಗಿರುವ ಅನಿಸಿಕೆ ಇರಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಈ ದಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಅಂಬಿಕಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ನಟ್ಟೋಜ ಅವರು ನಮ್ಮಲ್ಲಿಗೆ ಆಗಮಿಸಿದ್ದಾರೆ. ಪ್ರಾಯಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಅವರೊಬ್ಬರು ಶಿಸ್ತಿನ ಸಿಪಾಯಿ ಅಂತ ಹೇಳುವುದಕ್ಕೆ ಸಾಕ್ಷಿ ಅವರು ಇವತ್ತು 7 ಗಂಟೆಯ ಕಾರ್ಯಕ್ರಮಕ್ಕೆ 7 ಗಂಟೆಗೆ 10 ನಿಮಿಷ ಇರುವಾಗಲೇ ಬಂದು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾವು ದಯವಿಟ್ಟು ನಮ್ಮನ್ನು ಅವರು ಕ್ಷಮಿಸಬೇಕು. ಯಾಕೆಂತೇಳಿ ಹೇಳಿದರೆ ಅವರನ್ನು ನಾವು 1 ಗಂಟೆಗಳ ಕಾಲ ನಾವು ಕಾಯ್ತಿದ್ದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತೇಳಿ ನಾನು ಅವರಲ್ಲಿ ಪ್ರಥಮವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನೀವು ಅಂಬಿಕಾ ಸಮೂಹ ಸಂಸ್ಥೆಗೆ ಶಾಲೆಗೆ ನಿಮಗೆ ಹೋದರೆ ಗೊತ್ತಾದೀತು. ಯಾಕೆಂತೇಳಿದರೆ ಇಲ್ಲಿಯ ಕೆಲವು ಊರಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಹೋದವರು ಅವರ ಶಾಲೆಯ ಬಗ್ಗೆ ಅವರ ಹೆತ್ತವರಿಗೆ ಹೋದರೆ ಗೊತ್ತಾದೀತು. ಒಂದು ಉದಾಹರಣೆಗೆ ನಾನು ಹೇಳ್ತೇನೆ, ಅವರ ಶಾಲೆಯನ್ನು ಅವರ ಮನೆ ಅಂತೇಳಿ ಅವರು ಒಂದು ಮನೆ ಹೇಳುವ ಒಂದು ಅಭಿಮಾನದಿಂದ ಆ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಸಾವಿರ ಮಕ್ಕಳು ವರ್ಷಕ್ಕೆ ಕಲಿತು ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಪ್ರೀತಿ ಅಂತೇಳಿ ಹೇಳಿದರೆ ಅದು ಆ ಶಾಲೆಯ ಪ್ರಿನ್ಸಿಪಾಲ್ರಾಗಲಿ ಅವರು ಅಧ್ಯಕ್ಷರನ್ನಾಗಲಿ ಅವರನ್ನು ತಂದೆ ತಾಯಿಗಿಂತಲೂ ಹೆಚ್ಚು ಅವರನ್ನು ಪ್ರೀತಿ ಮಾಡ್ತಾರೆ. ಆ ಮಕ್ಕಳಲ್ಲಿ ಕೇಳಿದರೆ ನಮಗೆ ಗೊತ್ತಾಗ್ತದೆ. ಅವರು ಶಾಲೆಗೆ ಹೋಗುವಾಗ ಶಾಲೆಯ ಕೈಕಾಲನ್ನು ಒರೆಸಿ ಚಪ್ಪಲಿಯನ್ನಲ್ಲಿಟ್ಟು, ಈಗ ಯಾವ ಶಾಲೆಯಲ್ಲೂ ಇಲ್ಲ, ಶೂ ಹಾಕಿಕೊಂಡೇ ಒಳಗೆ ಹೋಗುವಂಥದ್ದು. ಆದರೆ ಅವರಲ್ಲಿ ಕಾಲು ಒರೆಸಿ ಚಪ್ಪಲಿಯನ್ನು ಒಳಗೆ ಇಟ್ಟು ಒಳಗೆ ಹೋಗುವಂಥ ಒಂದು ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿಯ ಅನಾವರಣವನ್ನು ಮಾಡಿದಂಥ ಒಂದು ಪೂಜ್ಯನೀಯ ವ್ಯಕ್ತಿ ನಮ್ಮ ಸುಬ್ರಹ್ಮಣ್ಯ ನಟ್ಟೋಜರವರು. ಅವರು ಈ ದಿನ ನಮ್ಮ ಸಭೆಯ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಒಪ್ಪುವಂಥ ಒಂದು ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿಗೆ ಬಂದಿದ್ದಾರೆ, ಅಧ್ಯಕ್ಷರಾಗಿ ಆಸನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಕಾರ್ಯಕ್ರಮದ ಯಶಸ್ವಿತ ರೂವಾರಿ ನಕ್ಲಿಗೆ ನನೊಂಜಿ ಸರ್ತಿ ಶುಭ ವಂದನೆಯನ್ನು ಪಂಡೊಂದು ಈ ಕಾರ್ಯಕ್ರಮ ಈತು ಸೋಕಾಯರ ಕಾರಣ ಮುಲ್ಪೆತ್ತಿನ ಇಲ್ಲಂತಿನ ಪಂಪನ ಜಾಗೇತ ಮಣ್ಣು ತಿತ್ತಿನಂಚಿನ ಜವಣಿರು ಅತನ ಎನ್ನ ಸಹೋದರನಕ್ಲೆ ಕೋಡೆತ ಮುರಾಣಿತ ದಿನತ್ತು ಇಂದಿ ಕೋಡೆ ಮುರಾಣಿ ಇನಿ ಮೂಜಿ ದಿನದ ಕಾರ್ಯಕ್ರಮ ಆಯ್ತು ಸುರೂತು ಮಂತನ ಅಂಚಿನ ಪೊರ್ಲುದ ಕೆಲಸ ಬಂಡ ಮಾತೃಭೋಜನ ಈ ಮಾತೃಭೋಜನ ಅಂದ್ ಪಂಪಣವು ಮಾತ್ರೆಗಳ ತಿಕ್ಕಂದು ಬಂಡದು ಈತ ಗೌರವ ಅಧ್ಯಕ್ಷರು ಬಂಡರು ಅಂಚಿನ ಒಂಜಿ ಎಡ್ಡನ ಕೆಲಸನ ಮಂತನ ಅಂಚಿನ ಈ ಊರ್ತ ಮಾತ ಅಪ್ಪೆನಕ್ಲೆಲ್ಲ ಸುರುಕಾದು ಧನ್ಯವಾದನ ಪಂಡೊಂದಲ್ಲೇ ಮಾತೃಭೋಜನ ಮಣ್ಪಡಂಡ ಐಕ್ಲ ಪುಣ್ಯ ಬೋಡಿಗೆ ಕಾರಣ ಮಾತೃಭೋಜನ ಪಣ್ಪುಣ ಅಲ್ಪ ಜಾತಿ ಪಣ್ಪುಣ ವಿಷ ಬೀಜ ಇಜ್ಜಿ ಮಲ್ಲ ಎಲ್ಲಿಯೇ ಆತನ ಪಾಪದ ಬಡವೆ ಪಣ್ಪುಣ ಶ್ರೀಮಂತ ಪಣ್ಪುಣ ದಾಚ್ಯ ವ್ಯತ್ಯಾಸಲ್ಲ ಇಜ್ಜಿ ಅಂಚಿನ ಮಾತ್ರೆಲ್ಲ ಒಟ್ಟಿಗೆ ಸೇರ್ದು ಅಂಚಿನ ಸೇರ್ದು ಪ್ರತಿ ಒಂಜಿ ಇಲ್ಲಲ್ದಲ್ಲ ಉಣ್ಪ ಕಜಿಪ ಪ್ರತಿ ಒಂಜಿ ಎಲ್ಲ ಪತೊಂದು ಬತ್ತದ ಮೂಲು ಒಟ್ಟಿಗೆ ಸೇರ್ದು ಉಣ್ಪಡಲ್ಲೇ ಕೊಂಡೊಂಜಿ ಯೋಗ ನಂಗೆ ಮಾತ್ರೆಗಳ ತಿಕ್ಕತನ ಬಂದ ಆ ಮಾತೃಭೋಜನ ಈ ಮಾತೃಭೋಜನ ಮಣ್ಪುಣದ ಒಟ್ಟುಗ ಆ ಮಾತ್ರೆ ನಕ್ಲು ಕೆಲವಾರು ಜನಕ್ಕುಲಂಡಲ ನನ್ನೊಂಜಿ ಜನಕ್ಕುಲಿಗೆ ಸಂದೇಶ ಕೊರ್ಪುನಕ್ಲ ಆದಿಪ್ಪೇರು ಅಂಚಿನ ಅಪ್ಪೆನಕ್ಲೆ ಅಕ್ಲೆನ ಜೋಕ್ಲೆನ ಈ ರಾಷ್ಟ್ರಕ್ಕೆ ಬೋಡದು ರಾಷ್ಟ್ರ ಭಕ್ತಿನ ಪುಟ್ಟೇರ ಬೋಡದು ಮಂಚಿನ ಈ ಶುಭ ಕೆಲಸ ಅಂದ್ ನಾನು ಎನ್ನೆನಪೆ ಆಯ್ತ ಒಟ್ಟುಗು ನಿನ್ನ ಸೃಷ್ಟಿಮಂತನವೇ RSS ಪಂಡದು ಎನ್ನ ಭಾವನೆ ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಪಂಪಣ ಇಜ್ಜಿ ನಾಂಡ ಹಿಂದೂ ಪಂಡ ಏರ್ಲ ತಯಾರೇ ಇಜ್ಜಾಂಡು ಸುಮಾರು 453 ವರ್ಷದ ದುಂಬು ಒಂಜಿ ಘಟನೆ ನಡತದ 1529 ಇಸ್ವಿತ್ ಶ್ರೀರಾಮ ಮಂದಿರವನ್ನು ನೂಕುದು ಬಾರ್ದು ಬಾಬರಿ ಮಸೀದಿ ಕಟ್ಟದು 1992 ಇಸ್ವಿ ಮುಟ್ಟ ದಾಶ್ಯತ ಒಟ್ಟುಕೊಡು ನಮ್ಮ ಬದುಕೊಡೋದು ಬರ್ತದಂడి ಬಂದುಲೆ ಯಾನು ಇನ್ನು ನೆನಪು ಅಂತಂದುಲ್ಲೆ ಮಾತ್ರ ಸುಮಾರು 97% ಹಿಂದುಳಿತ್ತಿನ ಕಾಲ 1529 ಇಸ್ವಿ ಬಂಡ ನಮ್ಮ ಕೇವಲ ಬೆರಳೆನಿಕೆ ದಿತ್ತಿನಾಥ ಜನಕ್ಕಲಿಗೆ ಗುಲಾಮೇನಾದ ಬದುಕೊಡಂಚಿನ ಸನ್ನಿವೇಶ ಅಪಗ ಸೃಷ್ಟಿ ಆತನ ಬಂಡ ಅಪಗ ಸಂಘ ಆತನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಆತನ ಹಿಂದೂ ಜಾಗರಣ ವೇದಿಕೆ ಇಜ್ಜೆ ನಿರ್ತಾದ ನಮಕ ಅಂಚಿನ ಭಂಗ ಆತನ ಬಂದ್ಪಡೇನು ನಾನೊಂಜಿ ಸರ್ತಿ ನಿಕ್ಲಿ ನೆನಪು ಅಂತಂದುಲ್ಲೆ ಆ ದಾಸ್ಯದ ಬಲನ್ನು ನೂಕುದು ಬಾಡೋರನ್ನು 1992 ಇಸ್ವಿ ಮುಟ್ಟಲ್ಲ ನಮ್ಮ ಕಾಪಾಡೋದು ಬರ್ತದಂಡು ಇನಿ 70-75% ಜನಸಂಖ್ಯೆ ಮುಟ್ಟ ನಮ್ಮ ಜತ್ತೋಂದುಲ್ಲ ಒಂಜೆಲ್ಯ ಉದಾಹರಣೆ ನಾನು ನಿಕ್ಲೆ ತೆರಿಪ ಒಂದುಲ್ಲೆ ನಾನೊಂಜಿ ಸರ್ತಿ ಬ್ಯಾಂಗ್ಳೂರಿಗೆ ಎನ್ನ ಆತ್ಮೀಯರನ್ನ ಇಲ್ಲಡೆ ಪೋವಂದಿಪ್ಪದೆ ಇನ್ನಿಲ್ಲ ಪೋವಂದುಲ್ಲೆ ಆ ಅಪ್ಪೆಗೆ ಎನ್ನ ಸಹೋದರಿಗೆ ಒಂಜೇ ಬಾಳೆ ಎನ್ನ ಆತ್ಮೀಯರಾಯನಂಚಿನ ಹರೀಶ್ ಪುಂಜೆ ಎಲ್ಲ ವೇದಿಕೆಗೆ ಬರ್ತೀರಿ ಭಾರಿ ಸಂತೋಷ ಒಂದುಂಡು ಅರೆನ್ನ ಮಾತನೆಲೆಪ್ಪನ ಬ್ರಹ್ಮಕಲಶದ ರೂವಾರಿ ಬಂಡದು ಅಂಚಿನಂಜಿ ಬ್ರಹ್ಮಕಲಶದ ರೂವಾರಿ ಈ ವೇದಿಕೆ ಬಣ್ಣ ನನ್ನಲ್ಲ ಈ ವೇದಿಕೆ ಭಾರಿ ಪೊರ್ಲಾಂಡ್ ಎನ್ನ ಮನಸ್ಸದ ಭಾವನೆ ಯಾನು ಕತೆ ಬಣ್ಣಿಯರ ಶುರು ಅಂತಿತ್ತೆ ಅವು ಅರ್ಧದುಂತೆ ಅಂಚಿನ ಅಪ್ಪೆಗೆ ಒಂಜೇ ಬಾಲೆ ಏಪ ಪೋಯಿನಾಗಲ್ಲ ಬಾಲೆ ಮುಟ್ಟದೆಲ್ಲ ಅಡಿ ಒಪ್ಪುಂಡು ದಯವಂಡ ಮುಟ್ಟದೆಲ್ಲ ಒಂಜಿ ಐನಾಜಿ ಜೋಕ್ಲು ಒಂಜಿ ಸಂತಾನೋಕು ಅಲ್ಪ ಗೊಬ್ಬಿಯರ ಜೋಕುಲು ತಗೊಂಡದು ಈಜು ಬಾಲೆಲ್ಲ ಅಡೆ ಕಡಪಡೊಂದಿತ್ತೇನೆ ಒಂದು ನಡತನ ಘಟನೆ ನಿಕ್ಲು ತೆಲಿಪೋಟ್ ನಿಜ್ಜಿ ನಮ್ಮ ಜೀವನದಲ್ಲಿ ಬರ್ತದನ ನಂಗೆ ಒಂಜಿ ಜೋಕುಲು ರಟ್ಟು ಜೋಕುಲು ಮಟ್ಪಣೆ ಭಾರಿ ಬಂಜಾರಾದಿಪ್ಪುಂಡು ಮುಟ್ಟದೆಲ್ಲದಾಗಲ ಐನಾಜಿ ಜೋಕುಲು ಮಂತ್ರದಲ್ಲ ಭಂಗ ಒಂದಿಪ್ಪುಜಿ ಸಮಸ್ಯೆ ಅವತ್ತು ಕರಿ ವರ್ಷ ಎಸಲ್ತಿ ಯಾನು ಸುಮಾರು ರಾತ್ರಿ 8 ಗಂಟೆಗೆ ಹೋದು ಸಂಧೆ ಬೋಲಲು ಅನ್ನಾಗ ಮುಟ್ಟದೆಲ್ಲಡೆ ಹೋತಲ್ಲ ಒಂದಿದ್ದು ದಾಯಂದಿಗೆ ಅನ್ನಾಗ ಟ್ಯೂಷನ್ ಪೂರ ಮುಗಿದ ಹಣ್ಣು ಗೊಬ್ಬಿಯರ ಹೋಂದುಲ್ಲಂದು 10 ಗಂಟೆಗೆ ಅಲ್ಲ ಅಪ್ಪ ಅಂಗಡಿ ಬಂದು ಮಂತದ್ದು ಇಲ್ಲಡೆ ಬಂದಾಗ ಬಾಲೆ ನಲ್ಲ ಬತ್ತಿದ್ಯಲ್ಲ 10 ಗಂಟೆ ಮುಟ್ಟಲ್ಲ ನಾನು ಅಪ್ಪಗ ನೇರವಾದ ಪಂಡೆ ವಿಮರ್ಶೆ ಮನ್ಪುಳೆ ಒಂದು ಸಮಸ್ಯೆಗೆ ಎಲ್ಲ ಸಾಧ್ಯ ಆಗುವುದು ಪಣ್ಣಾಗ ಬಾಲೆಯನ್ನು ಬಾಯಿ ಬಿಡ್ಪಾರತಿನಾಗ ಯಾನು ಎದುರ್ತಿಲ್ಲ ಅಪ್ಪ ಇಂಜಿನ ಇಬ್ರಾಹಿನ ಮಗನ 6 ವರ್ಷ ತೂಕ ಲವ್ ಮಂತಂದಲ್ಲೇ ಬರೀ 14 ವರ್ಷದ ಬಾಲೆ నాకు రడ్డు బాల ఇప్పుడాకనే ముజి బాల ఇప్పుడాకనే బంగా ఉంది ఇప్పుడు ఎదురు దాకలు ఎంచ క్రిమినల్ మైండ్ యూజ్ ಬಂತಂದುಲ್ಲೇರು ಬಂಪನೆ ಕೊಂಚ ಉದಾಹರಣೆ ಮಾತ್ರ ಪಣ್ಣೆ ಅನ್ನಿಕ್ಲಿಗೆ
ಅಣ್ಣನಕ್ಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನು ಓ ಮಾತ ಕೆಲಸ ಅಂತದಕ್ಕೆ ನೋಡ್ಚಿ ದೂರದ ಕೇರಳದ ಬೂರುತು ಬರ್ಸೋದು ಮುರುಕುದು ಪೋಯ್ನಾಗ ಸುರುಕು ಪೋಯ್ನಾಗ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಪ ಇತ್ತರಂಚಿನ ಜನಗಳಿಗೆ ಬೇಡ ಬೇಜಾರಳಿನ ದೂರ ಮಂತದ್ದು ಸತ್ಯದ ಸಾಧಿನ ತೂಪಾದ ಕೊರ್ಪನಾಗ್ಲು ಒಂಜಿ ಸಂಘಟನೆ ನಿಂತಿನ ಭಾರತ ದೇಶ ಅವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಚಿನ ಸಂಘರ್ದು ಬತ್ತನಾರೆ ಇನಿ ಹರೀಶ್ ಪುಂಜೇರಿ ಐಕೆ ನಂಗೆ ಮಾತ್ರ ಹೆಮ್ಮೆ ಆವೊಂದುಂಡು ಅರೆಗೆ ಬ್ರಹ್ಮಕಲಶದ ರೂವಾರಿಯಿಂದ ಮಾತೆಲ್ಲ ತಿಂತಾರೆ ಬೆಳ್ತಂಗಡಿ ತಾಲೂಕು ಸುಮಾರು 14 ದೇವಸ್ಥಾನದ ಬ್ರಹ್ಮಕಲಶ ಮನ್ಪಂಚಿನ ಸುಯೋಗ ಆರೆಗಳ ತಿಕ್ಕದಿತ್ತಂಡೆ ಯಾನು ಅಂಚಿನ ಹರೀಶ್ ಪುಂಜೇರಿ ತನ್ನ ಅನಂಜಿವಿ ಭಿನ್ನಹ ಮಂತಂದುಲ್ಲೆ ಸುಮಾರು 7 ತಿಂಗಳದ ಬುಕ್ಕ ಇರು ಬ್ರಹ್ಮಕಲಶ ಮಂತ್ರ ಇಂಗ್ಲಿ ತೋಜಿನೇಜಿ ಸ್ವಾಮಿ ಬ್ರಹ್ಮಕಲಶದ ರೂವಾರಿ ನನ್ನಲ್ಲೊಂದು ಆತು 11 ಮನ್ಪಣ ಇರ್ನ ಎನ್ನ ಬೇಡಿಕೆಲ್ಲ ಏಪ ಸಂಘಟನೆಯನ್ನು ನಮ್ಮ ಗಟ್ಟಿ ಮನ್ಪು ಜನ ಏಪ ನನ್ನೋರಿಯಕ ನಮ್ಮ ಗೌರವ ಕೊರ್ಪು ಜನ ಹಿರಿಯಕ್ಲೇನು ಏಪ ನಮ್ಮ ಗೌರವಿಸದು ಅಕ್ಲೇನ ಆಶೀರ್ವಾದನ ದೆತ್ತೊಂದು ಜನ ಆಣಿ ಮುಟ್ಟಲ ನಮ್ಮನ್ನ ಬೆರಿತು ನಂಗೆ ಶತ್ರು ಉಳ್ಳೇಂದು ಮನ್ಪಣೆ ನಮ್ಮ ತಿರುಗಿ ನೋಡಾಪುಂಡು ಅಣ್ಣನಕ್ಲೆ ಒಂದು ಅತ್ಯಂತ ಸಂತೋಷದಾಯಕವೈನ ಪೊರ್ತು ರಾತ್ರಿದ ಪೊರ್ತು ಮಾತ್ರ ನಿರಾಳವಾದುಳ್ಳೇರು ನನ್ನ ಒಂಜಿ ಅಂತ ಪೊರ್ತಾ ಇನ್ನಾಗ ನಾಟಕ ಬರೆಯರುಂಡು ಸಾಂಸ್ಕೃತಿಕ ಸಭೆ ನಡಪೇರುಂಡು ಒಂಜಿ ಮಾತೃಭೋಜನ ಆಗ್ತದೆ ಇದಕ್ಕೆ ಭಾರತ ಪೂಜನ ಕಾರ್ಯಕ್ರಮ ನಡೀತದೆ ಐತ ಒಟ್ಟಿಗೆ ನಡಪಣಂಚಿನ ಕಾರ್ಯಕ್ರಮ ಬಂಡ ನಾಟಕ ಏಪಲ ಕಲೆಲ ಅಂಚೆನೆ ಈ ಯಕ್ಷಗಾನ ಇಪ್ಪಡು ನಾಟಕ ಇಪ್ಪಡು ಆತನ ಚಲನಚಿತ್ರ ಇಂಚಿನ ಬಡಲ್ಲ ಇಪ್ಪಡು ಐತ್ಲ ಸಂಘಟನೆ ಆತ ಮನ್ಪಳ್ಳಿಕೊಂಡ ಕೆಲಸ ನಿತ್ತೆ ಮಾತ ಜವಣೆಲ್ಲ ಮಂತೊಂದುಲ್ಲೇರು ಐಕ್ಲ ಇಕಡೆ ಮುಲ್ಪ ಸಂಕ್ಷಿಪ್ತವಾದ ಪಂಡರ ಪಾತ್ರದಲ್ಲಿ ಕೊಂಡೆ ಮೋಹನ್ ಇಲ್ಲಂತಿಲ್ಲ ಪನ್ಪಣ ಈ ವ್ಯಕ್ತಿಲ್ಲ ಈ ಊರದು ನಾಟಕ ಬೋಡೋದು ಕೊಡ್ತೇವೆ ಅಕ್ಲೆ ಮಾತ್ರ ಇಕ್ಲ ಎನ್ನ ಹೃದಯಪೂರ್ವಕಂತಿನ ಧನ್ಯವಾದನ ಪಂಡೊಂದು ಈ ವೇದಿಕೆಗೆ ನನ್ನ ಎತ್ತು ನಾನು ನಿಕ್ಲೆ ನನೊಂದು ಸರ್ತಿ ಬಂದಿಸ ಒಂದಿಂದ ಪಾತ್ರೆಗೆ ವಿರಾಮನ ಕೊರ್ಪೆ ಜೈ ಶ್ರೀರಾಮ್. ಬಹುಶಃ ಮಸ್ತ್ ಎಲ್ಲಿಯ ಮಾತ ಗಣ್ಣೀರ್ನ ಎದುರು ಪಾತಿರೋಡು ನಾನು ಒಂಚೂರು ಕೈಕಾರು ನಡ್ಕೊಂಡು ದಯಪಣ್ಣ ಇಂಕ್ಲಿಗೆ ಡೈಲಾಗ್ ಇತ್ತದು ಪಾತಿರೋದು ಮಾತ್ರ ಅಭ್ಯಾಸ ಸಿನಿಮಾಡ್ ಎನ್ನ ಹೆಡ್ ಆಫೀಸ್ ಏತಲ್ಲ ಪಾತಿರೋಡು ಹೆಡ್ ಆಫೀಸ್ ಏರಂದು ಗೊತ್ತಾಂಡೆ ವಾ ವಾ ಕೆಂದಾರ ಅಂದಾರೆ ಶ್ರೀ ದೇವದಾಸ್ ಕಾಪಿಕಾಡ್ ಆರಂಡ ಏತಲ ಪಾತಿರೋರು ದಯಪಣ್ಣ ಡೈರೆಕ್ಟ್ ಡೈಲಾಗ್ ಬಿಡಿಂದ ಜಾರೆ ಬರೆಯೋದು ಎಂಕ್ಲೇನು ಪಾತಿರ್ಪವನು ಅದನ್ನು ಎಂಕುಲು ಪಾತಿರ್ನ ಕೊಂಚ 3 ಸತಿ ಎನ್ನೋಡಾಪುಂಡು ಬಹುಶಃ ಈ ಊರಿಗೂ ಯಾನು 2ನೇ ಸತಿ ಬರೋದಿಲ್ಲ ಎಂಕ್ ಮಸ್ತ್ ಆತ್ಮೀಯರ ಐನಂಚಿಂದ ಸುಮಾರು ಎನ್ನ ದೋಸ್ತಿನಗಳು ಸುಮಾರು ಜನ ಅಲ್ಲೇರು ಸಚಿನೆಯ ಸುಪ್ಪಿನ ಅಂಗಡಿ ಅದು ಪಡು ಬಹುಶಃ ಚಂಡಿಕೋರಿ ಪನ್ಪಿನ ಒಂಜಿ ದಾಖಲೆ ಸಿನಿಮಾನ ಕೊರ್ನಂಚಿಂದ ಒಂಜಿ ನಿರ್ಮಾಪಕರಿ ನಮ್ಮ ಈ ಊರ್ದಾರು ಪಂಡ್ರೆ ಹಿಂಗೆ ಮಸ್ತ್ ಖುಷಿ ಆವೊಂದುಂಡು ಇಡೀ ತುಳು ಚಿತ್ರರಂಗಗೆ ಒಂಜಿ ಪ್ರತಿ ಒಂಜಿ ಇಂಡಸ್ಟ್ರಿ ದಾಖಲೆಗ್ಲ ಒಂಜಿ ತುಳು ಸಿನಿಮಾ ಉಂಡು ಒಂದು ಪಂಡದ ಗೊತ್ತು ಮಂತಿನಂಚಿಂದ ಸಿನಿಮಾ ಚಂಡಿಕೋರಿ ಆಯ್ತ ನಿರ್ಮಾಪಕರಿ ಒಂದು ಊರ್ದಾರು ಶ್ರೀ ಸುಂದರ್ ಗೌಡ ಅರ್ನ ಸುಪುತ್ರ ಏನಂಚಿಂದ ಸಚಿನೆಯ ಸುಪ್ಪಿನ ಅಂಗಡಿ ಅಂಚನೆ ಎನ್ನ ಕುಡುಂಜಿ ಗೆಲೆ ಆಶಿ ಶುಭ ಅಂಚನೆ ಶುಶುದ್ರೈ ಸೊ ಹಿಂಗೆ ಮಸ್ತ್ ಸಂಬಂಧ ಉಂಡು ಈ ಊರುಡು ಎಂಕಲು ಸಿನಿಮಾಡು ಮಾತ್ರ ನಾಯಕನಕಲು ಸತ್ಯ ಪನ್ನೊಂದಣ್ಣ ಎಂಕ್ಲೆ ಪಿದೇಡು ಒಲ್ಲ ಕೆಲಸ ಮನ್ಪುನಂಚಿಂದ ಅವಕಾಶ ಉಪ್ಪುಜಿ ಆಂಡ ಇನಿ ವಾಣಿಶ್ರೀ ಗೆಳೆಯರ ಬಲಗ ಮೊಕ್ಕಲ್ನೇರು ನಿಜವಾದ ನಾಯಕರಿಂದ ಪನ್ಪೆ ಬಹುಶಃ ಇನಿ ಅಣ್ಣೆ ಪಂಡಿಲಕನೆ ಏತೊಂಜಿ ಕೆಲಸ ಶಿಸ್ತುಬದ್ಧವಾದ ಈ ಊರುಡ ಆತನಂದು ಪಂಡ್ರೆ ಹಿಂಗೆ ಮಸ್ತ್ ಖುಷಿ ಆವೊಂದುಂಡು ನಿಜವಾದ ನಾಯಕ ನಟ ನಕುಲು ನಿಖಲ್ನ ಕಟ್ಔಟ್ ಪಾಡೋಡು ಅಚ್ಪ ಫೀಟದ ಪೂರಲ್ಪಲ ಇಂಚಿಂದ ಕೆಲಸ ಒಂಜಿ ಊರುಡು ಆ ಒಂದು ಎತ್ತಿನೇರು ದಾವ್ರ ಪ್ರತಿ ಒಂಜಿಲ ಏತು ಶಿಸ್ತಿಡು ತೋಜೊಂದುಂಡು ಪಂಡ ಬಹುಶಃ ಯಾನ ಹೆಮ್ಮೆಡು ಪನ್ಪೆ ಯಾನ ಸುಮಾರು ಕಾರ್ಯಕ್ರಮ ಪೋತೆ ಆಂಡ ಕುಡ್ಲಾಡ್ಲ ಕೆಲವೊಂದು ಸತಿ ಶಿಸ್ತು ಅಂಚಿಂಚ ಪುಂಡ ಮುಲ್ಪ ಮಸ್ತ್ ಶಿಸ್ತು ಬದ್ದಡ ಆವೊಂದುಂಡು ಸೊ ನಿಕ್ಲೆಗ್ ಅಭಿನಂದನೆ ಐಕ್ ಅಂಚನೆ ಹರೀಶನ್ನೇ ಉಪ್ಪುನ ಅಲ್ಪ ಒಂದೇ ಶಿಸ್ತು ಜಾಸ್ತಿ ಬೋಡು ದಯಪಂಡ ಫಸ್ಟ್ ಯಾನು ಎಂಕಲ್ನ ಚಿತ್ರರಂಗದ ಒಂಜಿ ಎಲ್ಲಿಯ ಕಿಟಿಪಿಟಿದ ಟೈಮಡಿ ಯಾನು ಹರೀಶನ್ನ ಅಲ್ಪ ಪೋದಿತ್ತೆ ಬಹುಶಃ ಆರು ಬೆಂಬಲ ಕೊಡ್ತಿನ ರೀತಿ ಅವು ಎಂಕ್ಲೆಗ್ ಬಂಜಿ ಜಿಂಜು ನಂಚಿಂದ ಐಕ್ ನಿಜವಾದ ನಿಕಲ್ನ ಅರ್ನಮಿತ್ತಿನ ಮೋಕೆ ಹೆಂಗೆ ದಯಗಂದ ಹೆಂಗೆ ಅರ್ಥ ಪುಂಡ ದಯಂದು ಬಂಡ ನಿಜವಾದಲ ನಮ್ಮ ಕಷ್ಟಡ್ ಅರ್ನಲ್ಪ ಮಿನಿ ಪೋಂಡ ಖಂಡಿತವಾದ ಲೈಕ್ ಹೂವಾಂಡಲ ಒಂಜಿ ರೀತಿದಾರು ಬೆಂಬಲ ಕೊರ್ಪೇರು ಸೊ ಅಂಚಿಂದ ಒಂಜಿ ಶಾಸಕರ ಮೂಲ ಉಲ್ಲೇರಂದು ಬಂದ್ರೆ ಎಂಕ್ಲೆಗ್ ಮಸ್ತ್ ಖುಷಿ ಆಪುಂಡು
ಬೇಗಡೆ ಹರೀಶನ ನಮ್ಮ ಕುಡೊಂಜಿ ಬೇತನೆ ಸ್ಥಾನ ತೂವರೆ ಉಲ್ಲ ಅವನಿಕ್ಲೆಗೆ ಮಾತಾಡಗಳ ಗೊತ್ತು ನಂದದೆ ಆ ಮೋನೆಡೆ ಒಂಜಿ ಐಸಿರು ಉಂಡು ಆಯ್ತು ಐಸಿರೋದು ಒಂಜಿ 10% ಹೆಂಗೆ ಬರ್ತನೆ ನಾನೆಲ್ಲ ಒಂಜಿ ರಜನಿಕಾಂತ್ ಆಪೆ ಇಂಚೆನೆ ಪ್ರತಿ ಒಂಜಿ ರೀತಿ ಇಡ್ಲ ಹರಿಶನ್ನಡೆ ಆನೆ ಬಹುಶಃ ಐತೆ ಮಾತನಲ್ಲಿ ಎದುರು ಒಂಜಿ ಕುಡೊಂಜಿ ರಿಕ್ವೆಸ್ಟ್ ದಿಯೊಂದುಲ್ಲೆ ಎಂಕಲ್ ಒಂಚೂರು ಸಿನಿಮಾದಕ್ಕಲು ಒಂದೇ ಸ್ವಾರ್ಥಿನಕಲು ಎಂಕಲ್ ನಂಜಿ ದೀಪ ಎಂಕಲ್ ಏಪಲ ಈ ನಮ್ಮ ಗ್ರಾಮಡು ಬಹುಶಃ ಚಿತ್ರ ಗಂಚನೆ ಒಂಜಿ ಕಲಾ ಒಂಜಿ ಅಭಿಮಾನ ಮಸ್ತ್ ಉಂಡು ಆಂಡ ಎಂಕ್ಲೆಗೆ ಸರಿಕಟ್ಟು ಎಂಕ್ಲೇನೆ ಎಂಕಲ್ನ ದೇವರು ಕೊಡ್ತೀನಿ ಒಂಜಿ ವರ ನಿಕ್ಲೆಗೆ ತೋಚ್ಪೋನಂಚಿಂದ ಅವಕಾಶ ಮಸ್ತ್ ಕಮ್ಮಿ ಉಂಡು ಸೊ ಮುಲ್ಪೊಂಜಿ ಚಿತ್ರಮಂದಿರ ಆಪಿಲಕ ದಾದಾಂಡಲ ಒಂಜಿ ವ್ಯವಸ್ಥೆ ಮಿನಿ ಮನ್ಪೆರೆ ಎಂಕಲ್ ಆಲ್ರೆಡಿ ಪ್ಲ್ಯಾನ್ ಮಲ್ದ ಐಕಿರ್ನ ಕಂಪ್ಲೀಟ್ ಸಹಕಾರ ಎಂಕ್ಲೆಗೆ ಬೋರ್ಡ್ ಒಂದು ಏನು ಈ ಮೂಲಕ ಮಾತಾಡಲಕ್ಕೆ ಏನೊಂದಿಲ್ಲ ದ್ಯಾಪಂಡ ಖಂಡಿತವಾದ್ಲು ಒಂದು ಚಿತ್ರಮಂದಿರ ಬೋಡತ್ತೆ ನಮ್ಮ ಊರುಡು ಬೋಡ ಬರ್ಚಾ ಬೋಡತ್ತೆ ಬೋರ್ಡ್ ನಾಡ ಜೋರು ಹರಿಶನ್ನಡ ಬನ್ಲೆ ಬೋರ್ಡ್ ಒಂದು ಆರು ಎಂಕ್ಲೆಗೆ ಬೆಂಬಲ ಕೊರ್ಪೇರು ಸೊ ಒಂಜಿ ಚಿತ್ರಮಂದಿರ ಮುಲ್ಪ ಮನ್ಪೋಡು ಬಂದು ಎಂಕಲು ಮಸ್ತ್ ಬಂಗ ಬರೊಂದುಲ್ಲ ನಿಖಲ ಮಾತೇನಲ್ಲ ಸಹಕಾರ ಇತ್ತು ಆಯ್ನಾತ ಬೇಗ ಮುಲ್ಪ ಚಿತ್ರಮಂದಿರ ಬರ್ಪುಣು ಅಂಚೆನೆ ತುಳು ಸಿನಿಮಾ ರಂಗ ಮಿತ್ತು ಬರೋಡೊಂದಾಂಡ ಐಕ್ ನಿಖಲ್ನ ಸಂಪೂರ್ಣ ಆಶೀರ್ವಾದ ಬೋರ್ಡು ನಮ್ಮ ತುಳು ತಕಲ್ ತುಳೆ ನಮ್ಮ ಬೇತೆ ಭಾಷೆದ ಪಿಕ್ಚರ್ ತೂಪ ತುಳು ಭಾಷೆದ ಪಿಕ್ಚರ್ ನಮ್ಮ ತುಳು ತಕಲೆ ತೂಡು ಬೇತೆ ತಮಿಳ್ ದಕುಲ ತೆಲುಗು ದಕುಲು ತೂಪೆರೆ ಇಜ್ಜಿ ಆಂಡ ಅಕಲ್ ತೂಪುಲಕ ಮನ್ಪಡೊಂದಾಂಡ ನಿಖಲ್ನ ಸಂಪೂರ್ಣ ಆಶೀರ್ವಾದ ಎಂಕಲ್ ನಂಚಿಂದ ಎಲ್ಲಿಯ ಕಲಾವಿದರ್ನ ಮಿತ್ತು ಉಪ್ಪಡು ನಿಖಲ್ನ ಆಶೀರ್ವಾದ ಎತ್ತಿನಂದಾಂಡ ತಮಿಳತ್ತೆ ಇಂಗ್ಲೀಷ್ ತಕ್ಲೆಗ್ಲ ಬತ್ತಿಜಿನಲ್ಲಿ ಎಂಕಲು ಪಿಕ್ಚರ್ ತೋರ್ಸ್ಬಾವ ತುಳುನು ನಿಖಲ್ನ ಆಶೀರ್ವಾದ ಎತ್ತಿನ ಮಾತ್ರ ಸೊ ಇಂಚೆನೆ ಎಲ್ಲಿಯ ಕಲಾವಿದರಿಗೆ ನಿಖಲ್ನ ಆಶೀರ್ವಾದ ಉಪ್ಪಡು ನನಾತ್ ಎಡ್ಡೆಡ್ಡೆ ಸಿನಿಮಾನು ಕೊರೊಂದುಪ್ಪು ಎಂಕಲು ಬಹುಶಃ ನಿಖಲ್ನ ಆಶೀರ್ವಾದ ಇನಿಕ್ ಎನ್ನ 11 ತುಳು ಸಿನಿಮಾ ಆಂಡ್ ನಿಖಲ ಮಾತೆರ್ನಲ್ಲ ಆಶೀರ್ವಾದಡು ಮುರಣಿ ಒಂಜಿ ಶೂಟಿಂಗ್ ಕಂಪ್ಲೀಟ್ ಮಂತೆ ಜಬರ್ದಸ್ತ್ ಶಂಕರೆ ಬಂದು ಅವು ಆಗಸ್ಟ್ದ ತಿಂಗಳು ನಿಖಲ್ನ ಎದುರು ಬರ್ನಂಡು ಐಕ್ಲ ನಿಖಲ್ನ ಸಂಪೂರ್ಣ ಆಶೀರ್ವಾದ ಒಪ್ಪಡು ಬಹುಶಃ ತುಳು ಸಿನಿಮಾ ರಂಗಡು ಒಂಜಿ ಮಲ್ಲ ಬಜೆಟೆಡ್ ಮಂತಿನಂಚಿಂದ ಸಿನಿಮಾ ಜಬರ್ದಸ್ತ್ ಶಂಕರೆ ಬಹುಶಃ ಕನ್ನಡ ಸಿನಿಮಾ ಅವಾರ್ಡ್ ತಮಿಳ್ ಸಿನಿಮಾಗ್ಲ ಇಂಕಲು ಕಮ್ಮಿಜ್ಜ ಅಂದ ತೋಚ್ಪಾರ ಪಿತಾಡ್ದಿನಂಚಿಂದ ಸಿನಿಮಾ ಸೊ ನಿಖಲ್ನ ಆಶೀರ್ವಾದ ಆ ಸಿನಿಮಾದಲ್ಲ ಮಿತ್ತು ಉಪ್ಪುಣದೆ ಉಪ್ಪುಣಣ್ಣ ಪನ್ಲೆ ಯಾವ ಸೊ ಇಂಚೆನೆ ಕುಡೋರ ಈ ಪೊರ್ಲುದ ವೇದಿಕೆಗೆ ಅಂಚನೆ ಹಿರಿಯ ಗಣ್ಯರ್ನ ಮಾತರ್ನಲ್ಲ ನಡುಟು ಕುಲ್ಲರೆಂಕ ಅವಕಾಶ ಮಂತುಕೋರ್ನ ವಾಣಿಶ್ರೀ ಗೆಳೆಯರ ಬಲಗ ಮಕ್ಕಳಿಗೆ ಮಾತರಿಗಳ ಅಂಚನೆ 25 years 25 ವರ್ಷ ಒಂಜಿ ಒಟ್ಟು ಸೇರಿದ ಒಂಜಿ ಕಾರ್ಯಕ್ರಮ ಮಂತ ನಡಪೊಂದು ಬೋಪಿನ ಬಂಡೆ ಏತು ಬಂಗೊಂಡು ಎಂಕ್ಲೆ ಗೊತ್ತು ಬಹುಶಃ ಎಂಕಲ್ನ ತಂಡ ಚಾಪರ್ಕ ತಂಡ ಇನಿಕ್ 31 ವರ್ಷ ಅಂಡ್ ಆಯ್ತ ಪಿರೋಡ್ ಏತು ಶ್ರಮ ಉಂಡು ಎಂಕ್ ಖಂಡಿತ ಅರ್ಥ ಆಪುಂಡು ಇಂಚೆನೆ ಆವಡೆ ಒಂದೇ ಪ್ರಾಯ ಅದು 5 ವರ್ಷ ನನಗೆ ಎಂಕ್ ಅಪಗಲ ಬರ್ಪೆ ಲೆಪ್ಪಲೆ ಅವೇ ಪ್ರಾಯತ ನಂದು ಬಿಡ್ದು ಬಿಡೋಚೆ ನಾನು ಖಂಡಿತವಾದ್ಲ ಬರ್ಪೆ ಸೊ ಕುಡೋರ ಎಲ್ಲಿಯ ಕಲಾವಿದನ ಮಿತ್ತು ಮೋಕೆ ಒಪ್ಪಾಡು ಮನ್ಪುನಂಚಿಂದ ಸಿನಿಮಾ ಅದ ಮಿತ್ತು ಮೋಕೆ ಒಪ್ಪಾಡು ಸಪೋರ್ಟ್ ಮನ್ಪುಲೆ ಅಂತ ಪನ್ನೊಂದು ಏನ ರಡ್ಡು ಪಾತ್ರ ಮುಗಿಪ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮುಕಲ್ನ 25ನೇ ವರ್ಷದ ಖುಷಿಟ್ ಈ ಒಂಜಿ ರಜತ ಸಂಭ್ರಮ 2019 ಈ ಒಂಜಿ ಪೊರ್ಲುದ ಲೇಸನ ಮುಕಲು ಹಮ್ಮಿಕೊಳ್ತೇರು ಅಂಚನೆ ಏನನ್ನು ಇನ್ವೈಟ್ ಮಲ್ತನೇಕೆ ಎಂಕ ಮಸ್ತ್ ಖುಷಿ ಆವೊಂದುಂಡು ವೇದಿಕೆ ಇಡಿಪ್ಪುನ ಬಿನ್ನೆರೆಗ್ ಅಂಚನೆ ಎನ್ನ ಎದುರಿಪ್ಪುನ ನಿಕಲ್ ಮಾತೆರೆಗಲ ಎನ್ನ ಉಡಲ್ ಜಿಂಜಿ ಸೊಲ್ಮೇಲು ಅಂಚನೆ ಕಾರ್ಯಕ್ರಮಗ್ ಏನನ್ನು ಎನ್ನ ಫ್ರೆಂಡ್ ಪ್ರೀತಮ್ ಇನ್ವೈಟ್ ಮಂತೇರು ಮಸ್ತ್ ಖುಷಿ ಆವೊಂದುಂಡು ನಿಕಲ್ ಮಾತೆರೆಲ್ಲ ತೂದು ಅಂಚನೆ ನಮ್ಮ ಅರ್ಜುನ್ ಅಣ್ಣ ಪನ್ಲೆಕ್ಕನೆ ನಮ್ಮ ತುಳು ಮೂವಿಗೆ ನಿಕಲ್ನ ಸಪೋರ್ಟ್ ಬೋರ್ಡು ನಿಕಲ್ನ ಸಪೋರ್ಟ್ ಇದ್ದನೇ ನಮ್ಮಂಚಿನ ಬೆಳೆ ಒಂದಿಪ್ಪುನ ಪ್ರತಿಭೆಲೆಗ್ ಒಂಜಿ ಉತ್ಸಾಹ ಉಲ್ಲಾಹ ತಿಕ್ಕಲೆಕ್ಕ ಆಪುಂಡು ಯಾನ್ ಪನ್ಪೆ ಅಂಚನೆ ಸರ್ ಪಂಡೇರು ಫಸ್ಟ್ಗೆ ಯಾನ್ ಪ್ರಸಿದ್ಧ ನಟಿ ಅತ್ತು ಇತ್ತೇನೆ ಒಂಜಿ ರಡ್ಡು ಮೂವಿ ಮಂತದು ಇತ್ತೆ ಒಂಜಿ ಬಲಿಪೆನ್ ಪನ್ಪುನ ಒಂಜಿ ಮೂವಿ ಮಂತೊಂದುಲ್ಲೆ ಅಂಚನೆ ನಿಕಲ ಎಂಕಲ್ನ ಬೆಳೆ ಒಂದಿಪ್ಪುನ ಅಂಚಿನ ಒಂಜಿ ಪ್ರತಿಭೆಲೆಗ್ ನಿಕಲ್ನ ಮಾತೆರ ಸಪೋರ್ಟ್ಲ ಬೋರ್ಡು ಸೊ ಇಂಚ ಪನೊಂದು ಎನ್ನ ರಡ್ಡು ಪಾತೆರ ನಾನು ಮುಗಿತೊಂದುಲ್ಲೆ ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡ್ಕೊಂಡಿದ್ದಕ್ಕೆ ಮೊದಲಿಂದಾಗಿ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಗೆಳೆಯರ ಬಳಗ ಇವರು 25 ವರ್ಷವನ್ನು ಪೂರೈಸಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು, ನಾನು ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ನಟ ನಟಿಯರು ಎಲ್ಲ ಇದ್ದಾರೆ. ನಾನು ಈಗಷ್ಟೇ ಬೆಳೆಯುತ್ತಿರುವ ಒಂದು ಸಣ್ಣ ಗಾಯಕಿ.
ಈಗಷ್ಟೇ ಕನ್ನಡ ಕೋಗಿಲೆಯಲ್ಲಿ ಫಸ್ಟ್ ರನ್ನರ್-ಅಪ್ ಆಗಿ ಬಂದಿದ್ದೀನಿ. ಹೀಗೆ ನನ್ನ ಸಂಗೀತ ಪಯಣ ಮುಂದುವರಿಯಲಿ ಅಂತ ನಿಮ್ಮ ಜೊತೆ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ ನಾನು. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಂತಹ ಶ್ಯಾಮ್ ಸುದರ್ಶನ್ ಅಣ್ಣ, ನಿಮಗೂ ತುಂಬ ಥ್ಯಾಂಕ್ ಯು. ಹಾಗೂ ಹೀಗೆ ಈ ಗೆಳೆಯರ ಬಳಗ ಇನ್ನು 50 ವರ್ಷ 100 ವರ್ಷ ಸೆಲೆಬ್ರೇಟ್ ಮಾಡುವಂತಾಗಲಿ ಅಂತ ಕೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ವಾಣಿಶ್ರೀ ಗೆಳೆಯರ ಬಳಗದ ಕುಲು 25 ವರ್ಷ ಕಂಪ್ಲೀಟ್ ಮಾಡಿದೆ. ಲೈಕ್ ಕಂಗ್ರ್ಯಾಚುಲೇಷನ್ಸ್. ಇಂಚೆನೆ ಎಡ್ಡೆ ಕಲೆಸವನು ಮಂತೊಂದೆಪ್ಪುಲೆ ಅಂಚೆನೆ ನಮ್ಮಂಚಿನ ಕಲಾವಿದರಿಗೆ ಪ್ರೋತ್ಸಾಹ ಕೊರೊಂದೆಪ್ಪುಲೆ ಇನಿಯೇನ ನಿಡೆಲೆತ್ತಿನೆಕ್ಕೆ ಸೊಲ್ಮೆಲು. ವಂದೇ ಗೋಮಾತರಂ. ಇವತ್ತು ವಾಣಿಶ್ರೀ ಗೆಳೆಯರ ಬಳಗದ ರಜತ ಸಂಭ್ರಮದ ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಯುವಕ ಮಂಡಲದ 25ನೇ ವರ್ಷದ ಈ ಬೊಳ್ಳಿ ಯುವ ಸಂಗಮ 2019ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಆಗ್ತಾಯಿದೆ. ಮನುಷ್ಯನ ಜೀವನದಲ್ಲಿ 25 ಅಂತ ಹೇಳಿದರೆ ಅದು ಯೌವನ. ಪ್ರಾಯಶಃ ಈ ಇಳಂತಿಲ ಗ್ರಾಮದಲ್ಲಿ ಆ ಯೌವನದ ವಯಸ್ಸಿನಲ್ಲಿ ಹೇಗೆ ಬಹಳ ಕ್ರಿಯಾಶೀಲವಾಗಿ ಚಟುವಟಿಕೆಯಿಂದ ಕೂಡಿ ಓಡಾಟವನ್ನು ಮಾಡಿಕೊಂಡು ಜೀವನದ ಆ ಉಲ್ಲಾಸದ ಆ ಯುವ ಸಮಯ ಯಾವ ರೀತಿ ಇರ್ತದೋ ಅದೇ ರೀತಿಯಾಗಿ ವಾಣಿಶ್ರೀ ಗೆಳೆಯರ ಬಳಗದ ಇಳಂತಿಲದ ಹುಡುಗರು, ಆ ಯುವ ತಂಡ ಖಂಡಿತವಾಗಿ ಇಳಂತಿಲ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಇಳಂತಿಲ ಗ್ರಾಮದ ಸಮಸ್ತರ ಹಿತಚಿಂತನೆಯನ್ನು ಮಾಡಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು 25 ವರ್ಷದ ಕಾಲಾವಧಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಅಡಿಗರ ಮಾತು ನಿಜವಾಗ್ಲೂ ಸೂಕ್ತ ಯಾರಿಗೆ ಅಂತ ಹೇಳಿದರೆ ಅದು ವಾಣಿಶ್ರೀ ಗೆಳೆಯರ ಬಳಗಕ್ಕೆ. ಕಟ್ಟುವೆವು ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಬಿಸಿ ನೆತ್ತರಕ್ಕೊಕ್ಕೆ ಹಾರಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಎನ್ನುವ ಕವಿ ವಾಣಿಯಂತೆ ಅಕ್ಷರಶಃ ಈ ವಾಣಿಶ್ರೀ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಇಳಂತಿನ ಗ್ರಾಮವನ್ನು ಕಟ್ಟತಕ್ಕಂಥ ಕೆಲಸವನ್ನು ಬಹಳ ಧೈರ್ಯದಿಂದ ಮಾಡಿರ್ತಕ್ಕಂಥ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಒಂದು ಜೋರಾದ ಚಪ್ಪಾಳೆಯ ಮೂಲಕ ರಜತ ಸಂಭ್ರಮವನ್ನು ಆಚರಿಸ್ತಕ್ಕಂಥ ಗೆಳೆಯರ ಬಳಗದ ಎಲ್ಲ ತಂಡದ ಸದಸ್ಯರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಜೋರಾಗಿರ್ತಕ್ಕಂಥ ಚಪ್ಪಾಳೆಯ ಮೂಲಕ ನೀಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಇವತ್ತು ಬೇರೆ ಬೇರೆ ಕಲಾವಿದರನ್ನು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ತೊಡಗಿಕೊಂಡು ತಮ್ಮನ್ನು ತಾನು ಸಮಾಜಕ್ಕೆ ಅರ್ಪಿಸತಕ್ಕಂಥ ಗಣ್ಯರನ್ನು ವೇದಿಕೆಯ ಮೇಲೆ ನೋಡಿದಾಗ ಬಹಳ ಖುಷಿ ಆಗ್ತದೆ. ಈ ಸಂದರ್ಭದಲ್ಲಿ ಒಬ್ಬಳು ಪುಟಾಣಿ ಮಾತಾಡಿದ್ಲು, ಭಾಳ ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ ಇವತ್ತು ಯುವಕರು ಇಂತಹ ಪ್ರತಿಭೆಗಳನ್ನು ತಂದು ವೇದಿಕೆಯ ಮೇಲೆ ಕೂತ್ಕೊಳ್ಳಿಸಿ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಅವರಿಂದ 2 ಮಾತನ್ನು ಆಡಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ರಜತ ಸಂಭ್ರಮದಲ್ಲಿ ಮಾಡಿದ್ದಾರೆ. ಪ್ರಾಯಶಃ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಸಮಾಜಕ್ಕೆ, ಈ ಗ್ರಾಮಕ್ಕೆ ನೀವು ಪ್ರೇರಣೆಯಾಗಿ ನಮ್ಮಲ್ಲಿರ್ತಕ್ಕಂಥ ಮನೆಯ ಮಕ್ಕಳು ಸಹ ನಿಮ್ಮದೇ ರೀತಿಯಲ್ಲಿ ಬೆಳೀಲಿ ಅನ್ನುವಂಥ ಪ್ರೇರಣೆಯನ್ನು ಇವತ್ತು ವಾಣಿಶ್ರೀಗೆ ಯುವಕ ಮಂಡಲದ ಮೂಲಕ ಈ ಗ್ರಾಮಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೂ ನಾನು ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಇಳಂತಿಲ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ 6 ತಿಂಗಳ ಅವಧಿಯಲ್ಲಿ ನನಗೆ ಎಷ್ಟು ಅಭಿವೃದ್ಧಿಗೆ ಪೂರಕವಾಗಿ ಅನುದಾನಗಳನ್ನು ಈ ಗ್ರಾಮಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಪ್ರಾಮಾಣಿಕವಾಗಿ ಈ ಗ್ರಾಮಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೆ. ಬಂಧುಗಳೇ, ಈ ದೇಶವನ್ನು ಕಾಯ್ತಕ್ಕಂಥ 130 ಕೋಟಿ ಭಾರತೀಯರ ರಕ್ಷಣೆಯನ್ನು ಮಾಡತಕ್ಕಂಥ ಸೈನಿಕರು ಮೊನ್ನೆ ತಾನೇ ಕಾಶ್ಮೀರದಲ್ಲಿ 45-50 ಜನ ಸೈನಿಕರು ಹುತಾತ್ಮರಾದರು. ಪ್ರಾಯಶಃ ಈ ಸಂದರ್ಭದಲ್ಲಿ ಆ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಸೈನಿಕರ ಆತ್ಮಕ್ಕೆ ಚಿರಶಾಂತಿಯನ್ನು, ಆ ಕುಟುಂಬಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ,
ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ಹಿಂದೆ ಈ ದೇಶದ ಮೇಲೆ 5 ವರ್ಷದ ಅವಧಿಯಲ್ಲಿ ಆಗಿರತಕ್ಕಂಥ ಸಣ್ಣ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ನ ಮೂಲಕ ಪ್ರತೀಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಈ ದೇಶದಲ್ಲಿ ನಡೆದಿತ್ತು. ಮೊನ್ನೆ ನಡೆದಿರ್ತಕ್ಕಂಥ ಭಯೋತ್ಪಾದಕ ದಾಳಿಗೆ ಪ್ರತ್ಯುತ್ತರವನ್ನು 130 ಕೋಟಿ ಜನರು ಸಹ ಅಪೇಕ್ಷೆಯನ್ನು ಪಟ್ಟಿದ್ದರು. ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ, ಇವತ್ತು ಜಗತ್ತಿನ ಎಲ್ಲ ದೇಶಗಳು ಭಾರತದ ಜೊತೆಯನ್ನು ನಿಂತು ಭಾರತದ ದೇಶದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಬದ್ಧ ಎನ್ನುವಂಥ ಮನಸ್ಥಿತಿಯನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳು ಬಂದಿದೆ ಅಂತ ಹೇಳಿದರೆ ಈ ದೇಶದ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿಯವರ ಮಾತಿಗೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ನೆನಪಿಟ್ಟುಕೊಳ್ಳಿ, ಯುದ್ಧವೇ ಪ್ರತೀಕಾರ ಅಲ್ಲ, ಯುದ್ಧಕ್ಕೆ ಆರ್ಥಿಕ ದಿಗ್ಬಂಧನದ ಮೂಲಕ ಪಾಕಿಸ್ತಾನವನ್ನು ಭಿಕ್ಷೆ ಬೇಡತಕ್ಕಂಥ ಸ್ಥಿತಿಗೆ ತರ್ತೇವೆ ಎನ್ನುವಂಥ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಗಳು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ಆರ್ಥಿಕವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಪಾರವನ್ನು ಸ್ಥಗಿತಗೊಳಿಸ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ಳುವ ಮೂಲಕ ಭಯೋತ್ಪಾದಕರನ್ನು ಹುಟ್ಟಾಕತಕ್ಕಂಥ ಪಾಕಿಸ್ತಾನಕ್ಕೆ ಜಾಗತಿಕವಾಗಿರ್ತಕ್ಕಂಥ ವಿರೋಧವನ್ನು ಇವತ್ತು ವ್ಯಕ್ತಪಡಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಹೇಗೆ ಸೈನಿಕರು ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆಯನ್ನು ಮಾಡ್ತಾರೋ, ನಾವೆಲ್ಲರೂ ಇಸ್ರೇಲ್ನ ಜನತೆಯ ರೀತಿಯಲ್ಲಿ ಇರ್ತಕ್ಕಂಥ ಮಾನಸಿಕ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿಯ ಮಾನಸಿಕ ಸ್ಥಿತಿಗೆ ನಾವು ಬರಬೇಕು. ಇಸ್ರೇಲ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಇಸ್ರೇಲಿ ದಿವಸಕ್ಕೆ 3 ಗಂಟೆ ಆ ದೇಶದ ಸೈನಿಕ ವ್ಯವಸ್ಥೆಯ ಜೊತೆ ಸೇರಿ ಕೆಲಸವನ್ನು ಮಾಡ್ತಾನೆ. ಭಾರತೀಯರಾಗಿರ್ತಕ್ಕಂಥ ನಾವು ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಒಂದಷ್ಟು ಚಿಂತನೆಯನ್ನು, ಒಂದಷ್ಟು ಸಮಯವನ್ನು ಈ ದೇಶಕ್ಕೋಸ್ಕರ ನಮ್ಮ ಗ್ರಾಮ, ನಮ್ಮ ಸಮಾಜದಲ್ಲಿ ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಜಗತ್ಪಂದ್ಯ ಭಾರತ ನಿರ್ಮಾಣ ಆಗ್ತದೆ. ಸೂಪರ್ ಭಾರತ ಖಂಡಿತ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸ್ವಚ್ಛ ಭಾರತದ ಕಲ್ಪನೆಯ ಮೂಲಕ, ಗೋ ರಕ್ಷಣೆಯನ್ನು ಮಾಡುವ ಮೂಲಕ, ಲವ್ ಜಿಹಾದ್ನ ವಿರುದ್ಧ ಹೋರಾಟವನ್ನು ಮಾಡುವ ಮೂಲಕ ನಾವೆಲ್ಲರೂ ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಒಂದಷ್ಟು ತ್ಯಾಗವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ ಸಶಕ್ತವಾಗಿರ್ತಕ್ಕಂಥ, ಸಮೃದ್ಧವಾಗಿರ್ತಕ್ಕಂಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ವಾಣಿಶ್ರೀ ಈ ಗೆಳೆಯರ ಬಳಗದ ಎಲ್ಲ ಯುವಕರ ಪ್ರಯತ್ನ ಸಮಾಜದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಯ ಸಂಹಾರವನ್ನು ಮಾಡತಕ್ಕಂಥದ್ದು, ಈ ರೀತಿಯಾಗಿ ಸಮಾಜ ವಿರೋಧಿ ಘಾತುಕ ಶಕ್ತಿಗಳನ್ನು ಹುಟ್ಟಡಗಿಸ್ತಕ್ಕಂಥ ಪ್ರಯತ್ನ ಸಮಾಜದಲ್ಲಿ ಸ್ವಚ್ಛ ಕಲ್ಪನೆಯನ್ನು, ಸ್ವಚ್ಛ ಭಾರತದ ಕಲ್ಪನೆಯನ್ನು ಸ್ವಚ್ಛತೆಯ ಮೂಲಕ, ಅದೇ ರೀತಿ ಸ್ವಾಸ್ಥ್ಯತೆಯ ಮೂಲಕ ಈ ಭಾರತವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಪ್ರಾಯಶಃ ವಾಣಿಶ್ರೀ ಗೆಳೆಯರ ಬಳಗದ ಎಲ್ಲ ಯುವಕರು ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಯತ್ನಕ್ಕೆ ನನ್ನ ಸಹಕಾರ ಪೂರ್ಣವಾಗಿರಿದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥ ಬಂಧುಗಳಿಗೆ ಸಮಾಜದ ಸರ್ಕಾರ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿ ಸಹಕಾರವನ್ನು ಮಾಡತಕ್ಕಂಥ ಪ್ರಯತ್ನವನ್ನು ವಾಣಿಶ್ರೀ ಗೆಳೆಯರ ಬಳಗದವರು ನೀವು ಮಾಡಲಿಕ್ಕೆ ಹೊರಟ್ರೆ ನಿಮ್ಮ ಜೊತೆ ನಾನು ಈ ಕ್ಷೇತ್ರದ ಶಾಸಕನಾಗಿರ್ತೇನೆ. ಗ್ರಾಮದ ಬಡವರಿಗೆ ಸಿಗ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡುವ ಎನ್ನುವಂತಹ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ವಾಣಿಶ್ರೀ ಗೆಳೆಯರ ಬಳಗ ಮುಂದಿನ ದಿನಗಳಲ್ಲಿ ಹಾಕಿಕೊಳ್ಳತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಸಹಕಾರ ಇದೆ. ನನ್ನ ಸಂಪೂರ್ಣವಾಗಿರತಕ್ಕಂಥ ಬೆಂಬಲವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗಲೂ ನಾವೆಲ್ಲರೂ ದೇಶಭಕ್ತರಾಗಬೇಕಾದ್ರೆ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ, ರಾಷ್ಟ್ರಹಿತದ ಕಾಯಕ, ನಾಡಿಗ ಭಯದಾಯಕ, ವ್ಯಕ್ತಿ ಆಗಲೆಂದು ನೈಜ ರಾಷ್ಟ್ರ ಸೇವಕ ಅಂತ ಕವಿ ವರ್ಣನೆಯನ್ನು ಮಾಡಿದ ರೀತಿಯಲ್ಲಿ ನಾವೆಲ್ಲರೂ ಒಬ್ಬೊಬ್ಬ ವ್ಯಕ್ತಿಯು ನೈಜ ರಾಷ್ಟ್ರ ಸೇವಕನಾಗಿ ಸಮಾಜದಲ್ಲಿ ಕೆಲಸವನ್ನು ಮಾಡಿದರೆ ಆ ಮನಸ್ಥಿತಿಯನ್ನು ನಾವು ರೂಢಿಸಿಕೊಂಡ್ರೆ ಖಂಡಿತ ಜಗತ್ಪಂದ್ಯ ಭಾರತ ನಿರ್ಮಾಣ ಆಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ 2 ತಿಂಗಳ ಅವಧಿಯಲ್ಲಿರ್ತಕ್ಕಂತಹ ಈ ದೇಶದಲ್ಲಿ ಆಗತಕ್ಕಂಥ ಬದಲಾವಣೆಯಲ್ಲಿ ನಾವು ನರೇಂದ್ರ ಮೋದಿಯವರ ಜೊತೆ ಕೈ ಜೋಡಿಸಿ ನಿಂತಾಗ ಖಂಡಿತ ಜಗತ್ಪಂದ್ಯ ಭಾರತ ಇನ್ನೊಮ್ಮೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ಪೂರ್ಣವಿರಾಮ ಇಡ್ತಾ ಇದ್ದೇನೆ.
ತಡವಾಗಿ ಬಂದದ್ದಕ್ಕೆ ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ವಿಠಲ್ ಭಟ್ರು ನನ್ನನ್ನು ಕಾಯಲಿಲ್ಲ ಅಂತ ಹೇಳಿದರು. ದಯವಿಟ್ಟು ಕಾಯ್ತಕ್ಕಂಥದ್ದಲ್ಲ. ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಇಷ್ಟವರೆಗೂ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಶಿಲಾನ್ಯಾಸ ಕಾರ್ಯಕ್ರಮಗಳನ್ನು ಮಾಡಿ 6 ತಿಂಗಳ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ 6 ತಿಂಗಳ ಅವಧಿಯಲ್ಲಿ ಒಬ್ಬ ಶಾಸಕ ಯಾವ ಕೆಲಸವನ್ನು ಮಾಡಬೇಕಾ ನನ್ನ ಶಕ್ತಿಯ ಅನುಸಾರ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಇನ್ನಷ್ಟು ಅನುದಾನಗಳನ್ನು ತಂದಿದ್ದೇನೆ ಎನ್ನುವಂಥ ಆತ್ಮತೃಪ್ತಿ ಇದೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೊಂಡು ಆ ಎಲ್ಲ ಕಾರ್ಯಕ್ರಮಗಳ ಶಿಲಾನ್ಯಾಸ ಕಾರ್ಯಕ್ರಮದಿಂದಾಗಿ ತಡವಾಗಿ ಬಂದಿದ್ದೇನೆ, ಕ್ಷಮೆ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಸಮಾಜಕ್ಕೋಸ್ಕರ, ಇಳಂತಿಲ ಗ್ರಾಮಕ್ಕೋಸ್ಕರ ಮತ್ತು ಈ ದೇಶಕ್ಕೋಸ್ಕರ ಒಂದಷ್ಟು ಸಮಯ ಮತ್ತು ಶ್ರಮವನ್ನು ಕೊಡುವ ಆ ಮೂಲಕ ಜಗತ್ಮಂದ್ಯ ಭಾರತ ನಿರ್ಮಾಣ ಮಾಡುವ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬೋಲೋ ಭಾರತ್ ಮಾತಾ ಕಿ, बोलो भारत माता की, बोलो भारत माता की, नरेंद्र मोदी जी की. ಈ ಕ್ರಿಕೆಟ್ ತಂಡಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಶಾಸಕರು ಬಹುಮಾನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರು ಕೂಡ ವೀರ್ ಸವಾರ್ಕರ್ ಬುಲ್ಸ್ ಇದೇ ತಂಡದ ಆಟಗಾರರು. ಸೊ ಎನಿ ಗೆಸಸ್, ವೀರ್ ಸವಾರ್ಕರ್ ಬುಲ್ಸ್ ನಿಮ್ಮ ತಂಡದ ಆಟಗಾರರಾಗಿದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ಸ್ವಲ್ಪ ಜೋರಾಗಿ ಹೇಳಬೇಕು. ಎಸ್, ಮ್ಯಾನ್ ಆಫ್ ದ ಸೀರೀಸ್ ಗೋಸ್ ಟು ಮಿಸ್ಟರ್ ಗಿಣಿತ್. ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಸುಬ್ರಹ್ಮಣ್ಯ ನಟೋಜ ಇವರು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದ್ದೇನೆ ಶ್ರೀಯುತ ತುಕ್ಕಪ್ಪ ಶೆಟ್ಟಿ ಅವರು. ಮಿಸ್ಟರ್ ನವೀನ್ ಪೆಳೆಪಾರು ಫ್ರಮ್ ವೀರ್ ಸವಾರ್ಕರ್ ಬುಲ್ಸ್. ಇವರಿಗೆ ಕುಮಾರಿ ಅಂಕಿತಾ ಪಟ್ಲ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ಕುಮಾರಿ ಅಖಿಲ ಪಜ್ಜಮಣ್ಣು ಇವರು ಬಹುಮಾನವನ್ನು ವಿತರಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಟಿ ಕುಮಾರಿ ಅದ್ವಿಕಾ ಶೆಟ್ಟಿ ಇವರು ಬಹುಮಾನವನ್ನು ವಿತರಿಸಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಜತ ಸಂಭ್ರಮದ ಪ್ರಯುಕ್ತ ವಾಲಿಬಾಲ್ ಸ್ಪರ್ಧೆಯು ನಡೆದಿತ್ತು. ಇದರ ವಿನ್ನರ್ಸ್ ಆಗಿದ್ದಾರೆ ಸ್ಪೈಕರ್ಸ್ ವಾಲೆ, ಬೆಸ್ಟ್ ಪಾಸರ್ ಮಿಸ್ಟರ್ ಕಿಶನ್. ಇವರು ಬಾಲನಟಿ ಅದ್ವಿಕಾ ಶೆಟ್ಟಿ ಇವರಿಂದ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಸಂಭ್ರಮದ ಪ್ರಯುಕ್ತ ಕಬಡ್ಡಿ ಪಂದ್ಯಾಟವು ನಡೆದಿತ್ತು. ಇದರ ವಿನ್ನರ್ಸ್ ಆಗಿದ್ದಾರೆ ಹಿಂದೂಸ್ತಾನ್ ಫ್ರೆಂಡ್ಸ್ ಕಟೆಚಾರ್. ಕಲಾವಿದ ಇವರಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. And the first runners-up, Shivaji Vaninagar. ಇವರು ಕುಮಾರಿ ಅಖಿಲ ಪಜೆಮಣ್ಣು ಇವರಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Best rider, Mr. Suhas. ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಸುಬ್ರಹ್ಮಣ್ಯ ನಟೋಜ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Best defender, Bhuvan Katechar. ಇವರಿಗೆ ಶ್ರೀಯುತ ತುಕ್ಕರ್ಪ ಶೆಟ್ಟಿ ಕೌಕ್ರಾಡಿ ಇವರು ಬಹುಮಾನವನ್ನು ವಿತರಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. And the all-rounder, Mr. Madhush. ಸನ್ಮಾನ ಪತ್ರ ವಾಚನಕ್ಕಾಗಿ ಇದೀಗ ನಮ್ಮ ಮುಂದೆ ಶ್ರೀಯುತ ಶಂಕರ್ ಭಟ್ ನಿಡ್ಡಾಜೆ ಅವರು. ವಾಣಿಶ್ರೀ ಗೆಳೆಯರ ಬಳಗ 1994-95 ವಾಣಿನಗರ ಇಳಂತಿಲ ಬೆಳ್ತಂಗಡಿ ತಾಲೂಕು. ರಜತ ಸಂಭ್ರಮ 2019 ಬುಳ್ಳಿ ಯುವ ಸಂಗಮ ದಿನಾಂಕ 24/2/2019 ರವಿವಾರ ಇಳಂತಿಲದಲ್ಲಿ ಜರುಗಿದ ರಜತ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ಯೋಧರಾದ ಶ್ರೀ ಗುಣಾಕರಕ್ಕೆ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರಾಗಿ ಜನಿಸಿ ಭಾರತೀಯ ಸೇನೆಯಲ್ಲಿ ವೀರ ಯೋಧರಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಜನಿಸಿದ್ದು ಜೂನು 1ನೇ ತಾರೀಕು 1974ರಲ್ಲಿ. ತಂದೆ ಶ್ರೀ ವೀರಪ್ಪ ಪೂಜಾರಿ, ತಾಯಿಯವರು ಶ್ರೀಮತಿ ಲಕ್ಷ್ಮೀ ಪೂಜಾರಿ ಇವರ ಸುಪುತ್ರರಾಗಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಮಾರ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಉಪ್ಪಿನಂಗಡಿಯಲ್ಲಿ ಪೂರೈಸಿ 26/2/1994ರಲ್ಲಿ ಭಾರತೀಯ ಸೇನೆಗೆ ಆಯ್ಕೆಯಾಗಿ ಸೇರ್ಪಡೆಗೊಂಡಿರುವಿರಿ. ಸೇನೆಯ ಎಲೆಕ್ಟ್ರಾನಿಕ್ಸ್ ಹಾಗೂ ಎಂಜಿನಿಯರಿಂಗ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾವು ಭಾರತದ ಆಂಧ್ರ ಪ್ರದೇಶ, ಪಂಜಾಬ್, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಅಸ್ಸಾಂ, ಮಿಜೋರಾಂ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ದೆಹಲಿ, ಮೇಘಾಲಯ ಹಾಗೆ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಅಸ್ಸಾಮಿನ ಡೋಕ್ಲಾಮ್ ಎಂಬ ಪ್ರದೇಶದಲ್ಲಿ ಸುಬೇದಾರರಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ದೇಶ ಸೇವೆ ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆಯ ಯೋಧನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ತಮ್ಮ ರಾಷ್ಟ್ರ ಪ್ರೇಮ ಅನನ್ಯ. ವರ್ತಮಾನದಲ್ಲಿ ದೇಶದಲ್ಲಿ ಆಗುತ್ತಿರುವ ಅಪರಾಧಿ ಚಟುವಟಿಕೆಗಳ ವಿರುದ್ಧ ಇಡೀ ದೇಶವೇ ತೊಡೆತಟ್ಟಿ ನಿಂತಿರುವ ಈ ಸಂದರ್ಭ ತಮ್ಮಂಥ ಧೀರರು ಭಾರತೀಯ ಸೇನೆಯಲ್ಲಿ ತೊಡಗಿರುವ ಅಂಶ ಅತಿ ಮಹತ್ವದ್ದು, ಆದರಣೀಯವೂ ಆಗಿರುತ್ತದೆ. ಮಡದಿ ರೇಷ್ಮಾ, ಮಕ್ಕಳಾದ ರಿದಿತ್ ಇವರೊಂದಿಗೆ ಸುಖ ಸಂಸಾರ ಜೀವನ, ಅದರೊಂದಿಗೆ ದೇಶ ಸೇವೆಯ ಪರಮ ಕೈಂಕರ್ಯದಲ್ಲಿ ಅರ್ಪಿಸಿಕೊಂಡಿರುವ ತಮ್ಮ ರಾಷ್ಟ್ರಭಕ್ತಿಗೆ ಶರಣು ಸಲ್ಲಿಸುತ್ತಾ ತಮಗೆ ಹೆಮ್ಮೆ ಹಾಗೂ ಅಭಿಮಾನಪೂರ್ವಕವಾಗಿ ಸಲ್ಲಿಸುತ್ತಿರುವ ಗೌರವ ಪುತ್ರ. ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಇದೆ. ಗೆಳೆಯರ ಬಳಗದ ರಜತ ಸಂಭ್ರಮ ಇವತ್ತು. ಅದೇ ರೀತಿ ಗುಣಾಕರ್ ಕೆ ಅವರ ಸೇನೆಯಲ್ಲಿ 25ನೇ ವರ್ಷವನ್ನು ಇವತ್ತು ಪೂರೈಸ್ತಾ ಇದ್ದಾರೆ. ರಜತ ಸಂಭ್ರಮವನ್ನು ಅವರು ಆಚರಿಸ್ತಾ ಇದ್ದಾರೆ ಸೇನೆಯಲ್ಲಿ. ತಾವೆಲ್ಲರೂ ದಯವಿಟ್ಟು ಎದ್ದು ನಿಂತು, ಎಲ್ಲ ಸಭಿಕರು ಎದ್ದು ನಿಂತು ನಮ್ಮ ಭಾರತೀಯ ಸೇನೆಯ ಈ ಹೆಮ್ಮೆಯ ಯೋಧನಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಜೋರಾದ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಈ ಹೆಮ್ಮೆಯ ಸೈನಿಕನನ್ನು ನಾವೆಲ್ಲರೂ ಅಭಿನಂದಿಸಬೇಕಾಗಿದೆ. ನಮ್ಮೂರ ಸಮಸ್ತ ನಾಗರಿಕರ ಪರವಾಗಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವಪೂರ್ವಕವಾಗಿ ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜಾ ಇವರಿಗೆ ಸಲ್ಲಿಸುತ್ತಿರುವಂತಹ ಅಭಿನಂದನೆ. ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿನಿ, ಹಿರಿಯ ವಿದ್ಯಾರ್ಥಿನಿ ಸಹ ಹೌದು, ಕುಮಾರಿ ಪ್ರಿಯಾಂಕಾ. ಸನ್ಮಾನ ಪತ್ರ ವಾಚನಕ್ಕಾಗಿ ಮೋಹನ್ ಗೌಡ, ಅರಣ್ಯ ಮಜಲು. ವಾಣಿಶ್ರೀ ಗೆಳೆಯ ಬಳಗ 1994-95 ವಾಣಿನಗರ ಇಳಂತಿಲ ಬೆಳ್ತಂಗಡಿ ತಾಲೂಕು ರಜತ ಸಂಭ್ರಮ 2019 ಬೊಳ್ಳಿ ಯುವ ಸಂಗಮ ದಿನಾಂಕ 24/2/2019 ರವಿವಾರ ಇಳಂತಿಲದಲ್ಲಿ ಜರುಗಿದ ರಜತ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ಕುಮಾರಿ ಪ್ರಿಯಾಂಕಾ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, ಶ್ರೀ ಲಿಂಗಪ್ಪಗೌಡ ಮತ್ತು ಶ್ರೀಮತಿ ಪ್ರೇಮ ದಂಪತಿಗಳ ಸುಪುತ್ರಿಯಾಗಿ ದಿನಾಂಕ 26/4/2002 ಜನಿಸಿದ ತಾವು ಅಂಡೆದಡ್ಕದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಹಾಗೂ 6ರಿಂದ 10ನೇ ತರಗತಿಯವರೆಗೆ ಶಿಕ್ಷಣವನ್ನು ಬಲ್ಲಮಂಜ ಮಚ್ಚಿನದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪೂರೈಸುತ್ತೀರಿ. ಪ್ರೌಢ ಹಂತದ ಉನ್ನತ ತರಗತಿಯಾದ SLCಯಲ್ಲಿ 610 ಅಂಕಗಳನ್ನು ಗಳಿಸಿರುವುದು ಪಠ್ಯ ಚಟುವಟಿಕೆಯಲ್ಲಿ ತಮ್ಮ ವಿಶೇಷ ಸಾಧನೆಯಾಗಿ ಗುರುತಿಸಲ್ಪಟ್ಟಿದೆ. ಪಠ್ಯದೊಂದಿಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ತಾವು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿದ್ದು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಜಾರಿಗೊಳಿಸಿದ ಬೇಟಿ ಬಚಾವೋ ಬೇಟಿ ಪಢಾವೋ ವಿನೂತನ ಯೋಜನೆಯಡಿ ಆಯ್ಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಸಹಯೋಗದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೌರವ ಸನ್ಮಾನಕ್ಕೆ ಪಾತ್ರರಾಗಿರುತ್ತೀರಿ. ಪ್ರಸ್ತುತ ಉಜಿರೆಯ STM ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ನಡೆಸುತ್ತಿರುವ ತಮ್ಮ ವಿದ್ಯಾರ್ಥಿ ಜೀವನಕ್ಕೆ ಶುಭವಾಗಲಿ. ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಯಲ್ಲಿನ ತಮ್ಮ ಸಾಧನೆಗಳಿಗೆ ಇನ್ನಷ್ಟು ಗರಿಮೆ ಮೂಡುವಂತಾಗಲಿ ಎಂಬುದಾಗಿ ಆಶಿಸುತ್ತಾ ಪ್ರೀತಿಪೂರ್ವಕವಾಗಿ ಸಲ್ಲಿಸುತ್ತಿರುವ ಅಭಿನಂದನ ಪತ್ರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಾಣಿಶ್ರೀ ಗೆಳೆಯರ ಬಳಗ, ವಾಣಿನಗರ ಇಳಂತಿಲ ಬೆಳ್ತಂಗಡಿ ತಾಲೂಕು. ಕುಮಾರಿ ಪ್ರಿಯಾಂಕಾ ಇವರಿಗೆ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಸುಬ್ರಹ್ಮಣ್ಯ ನಟೋಜ ಇವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲರೂ ಸಹ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಚಿಗುರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸೋಣ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಎನ್ನುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಕುಮಾರಿ ಪ್ರಿಯಾಂಕಾ. ಮುಂದಿನ ಸನ್ಮಾನ ಕಾರ್ಯಕ್ರಮ 3 ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಕುಮಾರಿ ಸುಷ್ಮಿತಾ ಮಾಣಿಮಾರ್, ಮನೋಹರ್ ಅಣ್ಣಾಜೆ ಹಾಗೂ ಲೋಹಿತ್ ನೇಜಿಕಾರು. ಈ ಮೂವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸುಷ್ಮಿತಾ ಮಾಣಿಮಾರ್ ಅವರು ಅನುಪಸ್ಥಿತರಿರುವ ಕಾರಣ ಅವರ ಪೋಷಕರು ಬಂದು ಈ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಕುಮಾರಿ ಸುಷ್ಮಿತಾ ಮಾಣಿಮಾರ್ ಅವರ ಬಗ್ಗೆ ಹೇಳಬೇಕಾದ್ರೆ, ನಿನ್ನೆಯಷ್ಟೇ ಅವರು ಸೀನಿಯರ್ ನ್ಯಾಷನಲ್ ಲೆವೆಲ್ ವೆಯ್ಟ್ ಲಿಫ್ಟಿಂಗ್ನಲ್ಲಿ 3rd ಪ್ಲೇಸನ್ನು ಪಡ್ಕೊಂಡಿದ್ದಾರೆ. ವಿಶಾಖಪಟ್ಟಣದಲ್ಲಿದ್ದಾರೆ ಈಗ, ಹಾಗಾಗಿ ಅವರು ಉಪಸ್ಥಿತರಿರುವುದಿಲ್ಲ. ಅವರ ಪರವಾಗಿ ಅವರ ಪೋಷಕರು ಬಂದು ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಮತ್ತೊಮ್ಮೆ ಸುಷ್ಮಿತಾ ಮಾಣಿಮಾರ್ ಅವರ ಪೋಷಕರು ಮನೋಹರ್ ಅಣ್ಣಾಜೆ ಹಾಗೂ ಲೋಹಿತ್ ನೇಜಿಕಾರ್ ಮೂವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಲ್ಲಿ ವೇದಿಕೆಯಲ್ಲಿ 3 ಆಸನಗಳನ್ನು ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸನ್ಮಾನ ಪತ್ರಗಳ ವಾಚನಕ್ಕಾಗಿ ಶ್ರೀಮತಿ ಮೋಲಿವಿಲ್ಮಾ ಪಿಂಟೋ, ಈ ಶಾಲಾ ಮುಖ್ಯೋಪಾಧ್ಯಾಯರು, ಕುಮಾರಿ ಸುಷ್ಮಿತಾ ಮಾಣಿಮಾರ್ ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಣಿಶ್ರೀ ಗೆಳೆಯರ ಬಳಗ 94-95 ವಾಣಿನಗರ ಇಳಂತಿಲ ಬೆಳ್ತಂಗಡಿ ತಾಲೂಕು ರಜತ ಸಂಭ್ರಮ 2019 ಬೊಳ್ಳಿ ಯುವ ಸಂಗಮ
ದಿನಾಂಕ 24/2/2019 ರವಿವಾರ ಇಳಂತಿಲದಲ್ಲಿ ಜರುಗಿದ ರಜತ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ಕುಮಾರಿ ಸುಷ್ಮಿತಾ ಮಾಣಿಮಾರ್ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, ಮಾಣಿಮಾರಿನ ವಿಶ್ವನಾಥ ಹಾಗೂ ಸುಂದರಿ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ದಿನಾಂಕ 15/10/1996 ಜನಿಸಿದ ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉಪ್ಪಿನಂಗಡಿ ಶಾಲೆಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಮಚ್ಚಿನದಲ್ಲಿ, ಪದವಿ ಪೂರ್ವ, ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಉಜಿರೆಯ SDM ಕಾಲೇಜಿನಲ್ಲಿ ಪೂರೈಸಿರುತ್ತೀರಿ. ಅದ್ಭುತ ಕ್ರೀಡಾ ಪ್ರತಿಭೆಯಾಗಿರುವ ತಮ್ಮ ಸಾಧನೆ ಹತ್ತು ಹಲವು. ಕ್ರೀಡಾರಂಗದ ಮೇರು ಪ್ರತಿಭೆಯಾಗಿ ಮಿಂಚಿದವರು ತಾವು. ಪಂಜಾಬ್ನಲ್ಲಿ ನಡೆದ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಕಂಚಿನ ಪದಕ, ಮೂಡಬಿದರೆಯಲ್ಲಿ ಜರುಗಿದ ವಿಶ್ವವಿದ್ಯಾನಿಲಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೊಸ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ, ವಿಟ್ಲದಲ್ಲಿ ನಡೆದ ವಿಶ್ವವಿದ್ಯಾನಿಲಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೊಸ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ, ಮಂಗಳೂರಿನಲ್ಲಿ ನಡೆದ ವಿಶ್ವವಿದ್ಯಾನಿಲಯ ಮಟ್ಟದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ, ಕುಂದಾಪುರದಲ್ಲಿ ನಡೆದ ರಾಜ್ಯ ಸೀನಿಯರ್ ವಿಭಾಗದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ದಾವಣಗೆರೆಯಲ್ಲಿ ನಡೆದ ರಾಜ್ಯ ಜೂನಿಯರ್ ವಿಭಾಗದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ, ಶಿರ್ವದಲ್ಲಿ ನಡೆದ ರಾಜ್ಯ ಸೀನಿಯರ್ ವಿಭಾಗದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕ, ಕಿನ್ನಿಗೋಳಿಯಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕ, ಉಡುಪಿಯಲ್ಲಿ ನಡೆದ ವಿಶ್ವವಿದ್ಯಾನಿಲಯ ಮಟ್ಟದ ಪವರ್ ಲಿಫ್ಟಿಂಗ್ನಲ್ಲಿ ನೂತನ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ, ಹುಬ್ಬಳ್ಳಿಯಲ್ಲಿ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕ, ಮೈಸೂರಿನಲ್ಲಿ ನಡೆದ ದಸರಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಕುಂದಾಪುರದಲ್ಲಿ ನಡೆದ ವಿಶ್ವವಿದ್ಯಾನಿಲಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ನೂತನ ಕೂಟ ದಾಖಲೆಯೊಂದಿಗೆ ಚಿನ್ನದ ಪದಕ. ಹೀಗೆ ತಮ್ಮ ಸಾಧನೆ ಒಂದೇ ಎರಡೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನು 9 ಬಾರಿ ಪ್ರತಿನಿಧಿಸಿರುತ್ತೀರಿ. ಪವರ್ ಲಿಫ್ಟಿಂಗ್ನಲ್ಲಿ ತಮ್ಮ ಸಾಧನೆ ಅಗ್ರಗಣ್ಯ. ನಮ್ಮ ಗ್ರಾಮದ ಹೆಮ್ಮೆಯ ಕ್ರೀಡಾರತ್ನ ತಾವು. ತಮ್ಮ ಕ್ರೀಡಾ ಪ್ರತಿಭೆ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಕೀರ್ತಿ ತಮ್ಮ ಪಾಲಿಗೆ ದೊರಕುವಂತಾಗಲಿ. ನಮ್ಮ ಗ್ರಾಮದ ಹೆಸರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ತಮ್ಮ ಸಾಧನೆಯ ಹಾದಿ ಸುಗಮವಾಗಲಿ, ಶುಭವಾಗಲೆಂದು ಹರಸುತ್ತಾ ತಮಗಿದೋ ನಮ್ಮೂರ ಸಮಸ್ತರ ಸಮ್ಮುಖದಲ್ಲಿ ಸಮರ್ಪಿಸುತ್ತಿರುವ ಅಭಿನಂದನಾ ಪತ್ರ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಾಣಿಶ್ರೀ ಗೆಳೆಯರ ಬಳಗ, ವಾಣಿನಗರ, ಇಳಂತಿಲ, ಬೆಳ್ತಂಗಡಿ ತಾಲೂಕು. ಇವರನ್ನ ಶ್ರೀಯುತ ತುಕ್ಕರಪ್ಪ ಶೆಟ್ಟಿ ಇವರು ಗೌರವಿಸಬೇಕಾಗಿ ಕೇಳ್ಕೊಡ್ತಾ ಇದ್ದೇನೆ. ಕುಮಾರಿ ಸುಷ್ಮಿತಾ ಮಾಣಿಮಾರ್ನ ಅವರ ಪೋಷಕರು ಉಪಸ್ಥಿತರಿದ್ದಾರೆ, ತಂದೆ ಹಾಗೂ ತಾಯಿ ಇದ್ದಾರೆ. ಕ್ರೀಡಾರಂಗದ ಮೇರು ಪ್ರತಿಭೆ ಈ ಸುಷ್ಮಿತಾ ಮಾಣಿಮಾರ್ ಅವರ ಭಾವಚಿತ್ರವನ್ನು ನೀವು LED ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. 10 ಹಲವು ಸಾಧನೆಗಳನ್ನು ಪೂರೈಸಿ ಪ್ರಸ್ತುತ ಇವತ್ತು ಸನ್ಮಾನದ ಸಂದರ್ಭ ಇಂದೂ ಸಹ ಅವರು ಒಂದು ಸಾಧನೆಯ ಕೆಲಸದಲ್ಲಿ ತೊಡಗಿದ್ದಾರೆ. ವಿಶಾಖಪಟ್ಟಣದಲ್ಲಿದ್ದಾರೆ. ಪ್ರಸ್ತುತ ಅವರ ಅನುಪಸ್ಥಿತಿಯಲ್ಲಿ ಅವರ ಪೋಷಕರು ಈ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ತಮ್ಮೆಲ್ಲರ ಜೋರಾದ ಕರತಾಡನ. ಮುಂದಿನ ಸನ್ಮಾನ ಲೋಹಿತ್ ನೇಜಿಕಾರ್, ಇನ್ನೊಬ್ಬರು ಕ್ರೀಡಾಪಟು. ಇವರ ಅಭಿನಂದನಾ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ವಿಜೇತ್ ನೇಜಿಕಾರು. ವಾಣಿಶ್ರೀ ಗೆಳೆಯರ ಬಳಗ 94-95 ವಾಣಿನಗರ, ಇಳಂತಿಲ. ರಜತ ಸಂಭ್ರಮ ಬೊಳ್ಳಿ ಯುವ ಸಂಗಮ 2019. ಸನ್ಮಾನಿತರೇ, ನೇಜಿಕಾರಿನ ರುಕ್ಮಯ್ಯಗೌಡ ಹಾಗೂ ಮೀನಾಕ್ಷಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಕ್ರೀಡಾ ಪ್ರತಿಭೆಯಾಗಿ ಹಲವು ಸಾಧನೆಗಳ ಮೂಲಕ ಗುರುತಿಸಿಕೊಂಡವರು. 2014ನೇ ಇಸವಿಯಲ್ಲಿ ಕಲಬುರಗಿಯಲ್ಲಿ ನಡೆದ ವಿದ್ಯಾಭಾರತಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 200 ಮೀಟರ್ ಹಾಗೂ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ, ನಂತರ ತಮಿಳುನಾಡಿನ ತಿರುವನ್ವೇಲಿಯಲ್ಲಿ ಜರುಗಿದ ವಿದ್ಯಾಭಾರತಿ ದಕ್ಷಿಣ ಪ್ರಾಂತೀಯ ಕ್ರೀಡಾಕೂಟದ 400 ಮೀಟರ್ ಹಾಗೂ 4x100 ಮೀಟರ್ ರಿಲೇ ಓಟದಲ್ಲಿ ಕ್ರಮವಾಗಿ ದ್ವಿತೀಯ ಹಾಗೂ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತೀರಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ
ಇಲಾಖೆಯ ವತಿಯಿಂದ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 200 ಮೀಟರ್ ಹಾಗೂ 400 ಮೀಟರ್ ಹಾಗೂ 4x100 ಮೀಟರ್ ರಿಲೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ತಾಲೂಕು ವೈಯಕ್ತಿಕ ಚಾಂಪಿಯನ್ ಪಡೆದಿರುತ್ತೀರಿ. ನಂತರದ ಜಿಲ್ಲಾ ಹಂತದ ಕ್ರೀಡಾಕೂಟದ 400 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಉಡುಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತೀರಿ. 2017ನೇ ಇಸವಿಯಲ್ಲಿ ಬೆಂಗಳೂರಿನಲ್ಲಿ ಜರುಗಿದ ರಾಜ್ಯ ಮಟ್ಟದ ಇಂಟರ್ ಸ್ಟೇಟ್ ಕ್ರೀಡಾಕೂಟದ 200 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಹಾಗೂ 4x100 ಮೀಟರ್ ರಿಲೇ ಓಟಗಳಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತೀರಿ. ಈ ಸಾಲಿನಲ್ಲಿ ನಡೆದ 42ನೇ ರಾಜ್ಯ ಮಟ್ಟದ ಇಂಟರ್ ಸ್ಟೇಟ್ ಪಾಲಿಟೆಕ್ನಿಕ್ ಕ್ರೀಡಾಕೂಟದಲ್ಲಿ 4x100 ಮೀಟರ್ ರಿಲೇಗಳಲ್ಲಿ ಪ್ರಥಮ ಹಾಗೂ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತೀರಿ. ನಾಡಿದ್ದು ಮಾರ್ಚ್ 6ರಂದು ತಮಿಳುನಾಡಿನಲ್ಲಿ ನಡೆಯಲಿರುವಂತಹ ದಕ್ಷಿಣ ಭಾರತ ಮಟ್ಟದ ಸ್ಪರ್ಧೆಯಲ್ಲಿ ಕರ್ನಾಟಕ ತಂಡವನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಿ. ಅಪ್ಪಟ ಕ್ರೀಡಾಶಕ್ತರಾಗಿರುವ ತಮ್ಮ ಸಾಧನೆಗಳಿಗೆ ಲೆಕ್ಕವಿಲ್ಲ. ಕ್ರೀಡೆಯನ್ನೇ ಉಸಿರಾಗಿಸಿಕೊಂಡಿರುವ ತಾವು ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆಯನ್ನು ಒಂದು ಅಂಗವಾಗಿ ಭಾವಿಸಿ ಸತತ ಪರಿಶ್ರಮ ವಹಿಸುತ್ತಿರುವ ತಾವು ಪ್ರಸ್ತುತ ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು ಇಲ್ಲಿ ದ್ವಿತೀಯ ವರ್ಷದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಯಾಗಿ ಅಧ್ಯಯನದಲ್ಲಿ ತೊಡಗಿರುವಿರಿ. ತಮ್ಮ ವಿದ್ಯಾರ್ಥಿ ಬದುಕು ಹಸನಾಗುವುದರೊಂದಿಗೆ ಕ್ರೀಡಾರಂಗದ ಮೇರು ಪ್ರತಿಭೆಯಾಗಿ ಮಿಂಚುತ್ತಿರುವ ತಮಗೆ ಶುಭವಾಗಲೆಂದು ಹಾರೈಸುತ್ತಾ ಅಭಿಮಾನಪೂರ್ವಕವಾಗಿ ಸಲ್ಲಿಸುತ್ತಿರುವ ಅಭಿನಂದನಾ ಪತ್ರ. ಅಧ್ಯಕ್ಷರು ಮತ್ತು ಸದಸ್ಯರು ವಾಣಿಶ್ರೀ ಗೆಳೆಯರ ಬಳಗ 94-95 ವಾಣಿನಗರ ಇಲಂತಿಲ. ವೇಗದ ಓಟಗಾರ ಲೋಹಿತ್ ನೇಜಿಕಾರು ಇವರನ್ನು ಸನ್ಮಾನಿಸಲಿಕ್ಕಿದ್ದಾರೆ ಶ್ರೀ ಭೋಜರಾಜ್ ವಾಮಂಜೂರು, ಚಲನಚಿತ್ರ ನಟರು. ಇವರು ನಮ್ಮೂರಿನ ಹೆಮ್ಮೆಯ ಓಟಗಾರರು. ನೀವು ಈಗಾಗಲೇ ಹಲವಾರು ಸಾಧನೆಯ ಶಿಖರವನ್ನು ಕ್ರಮಿಸಿರುವಿರಿ. ತಮ್ಮ ಕ್ರೀಡಾ ಬದುಕು ಇನ್ನಷ್ಟು ಉಜ್ವಲವಾಗಲಿ, ಹಸನಾಗಲಿ, ಆ ದೇವರು ತಮಗೆ ಶುಭವನ್ನು ಅನುಗ್ರಹಿಸಲಿ ಅಂತ ಈ ಮೂಲಕ ಸಮಸ್ತ ಗ್ರಾಮಸ್ಥರ ಮೂಲಕ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕ್ರೀಡಾ ಪ್ರತಿಭೆಗೆ ನಾವೆಲ್ಲರೂ ಪ್ರೀತಿಯಿಂದ ಅಭಿಮಾನದಿಂದ ಸಲ್ಲಿಸ್ತಾ ಇರುವಂತಹ ಗೌರವ ಸನ್ಮಾನ. ಮುಂದೆ ಮನೋಹರ್ ಅಣ್ಣಾಜೆ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ರಮೇಶ್ ಶ್ರೀದುರ್ಗ. ವಾಣಿಶ್ರೀ ಗೆಳೆಯರ ಬಳಗ 94-95 ವಾಣಿನಗರ ಇಳಂತಿಲ, ಬೆಳ್ತಂಗಡಿ ತಾಲೂಕು. ರಜತ ಸಂಭ್ರಮ 2019. ಬಳ್ಳಿ ಯುವ ಸಂಗಮ ದಿನಾಂಕ 24/2/2019 ರವಿವಾರ ಇಳಂತಿಲದಲ್ಲಿ ಜರುಗಿದ ರಜತ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರೀಯ ಕ್ರೀಡಾಪಟು ಶ್ರೀ ಮನೋಹರ ಅಣ್ಣಾಜೆ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯರೇ, 1998ನೇ ಇಸವಿಯಲ್ಲಿ ಸಂತಪ್ಪ ಪೂಜಾರಿ ಹಾಗೂ ರಾಧಾ ದಂಪತಿಗಳ ಪುತ್ರರಾಗಿ ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಅಂಡದಡ್ಕ ಶಾಲೆಯಲ್ಲಿ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಉಪ್ಪಿನಂಗಡಿಯ ಸರಕಾರಿ ಪ್ರೌಢಶಾಲೆಯಲ್ಲಿ ಪೂರೈಸಿರುವಿರಿ. ಪ್ರೌಢಶಾಲಾ ದೈಹಿಕ ಶಿಕ್ಷಕರಾದ ರಾಮಕೃಷ್ಣರವರ ತರಬೇತಿಯಿಂದ ಆರಂಭಗೊಂಡು ಕಾಲೇಜು ಶಿಕ್ಷಣದ ಅವಧಿಯಲ್ಲಿ 5 ಕಿಲೋಮೀಟರ್ ವೇಗದ ನಡಿಗೆಯನ್ನು 26.05 ನಿಮಿಷದಲ್ಲಿ ಶ್ರಮಿಸಿ ಜಿಲ್ಲಾ ಹಂತದಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತೀರಿ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ 5 ಕಿಲೋಮೀಟರ್ ಓಟವನ್ನು 25.11 ನಿಮಿಷದಲ್ಲಿ ಪೂರೈಸಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ರಾಷ್ಟ್ರ ಹಂತದಲ್ಲಿ 5ನೇ ಸ್ಥಾನ ಗಳಿಸಿ ನಮ್ಮೂರಿಗೆ ಹೆಮ್ಮೆ ತಂದಿರುತ್ತೀರಿ. ತಮ್ಮ ವೇಗದ ಓಟವನ್ನು ಮುಂದುವರಿಸುತ್ತಾ ಮಂಗಳೂರಿನ ಪಕ್ಷಿಗೆರೆಯಲ್ಲಿ ಜರುಗಿದ 5 ಕಿಲೋಮೀಟರ್ ಮ್ಯಾರಥಾನ್ ರೇಸ್ನಲ್ಲಿ ದ್ವಿತೀಯ ಸ್ಥಾನ, ಪುತ್ತೂರಿನ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೆದ ಹಾಫ್ ಮ್ಯಾರಥಾನ್ನಲ್ಲಿ 6ನೇ ಸ್ಥಾನ, ಮಡಿಕೇರಿಯಲ್ಲಿ ನಡೆದ ಹಾಫ್ ಮ್ಯಾರಥಾನ್ನಲ್ಲಿ 5ನೇ ಸ್ಥಾನ ಪಡೆದಿರುತ್ತೀರಿ. ಸದ್ಯ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಅಂಚೆ ತೆರಪಿನ ಶಿಕ್ಷಣದಲ್ಲಿ ತೊಡಗಿರುವ ತಮ್ಮ ಕ್ರೀಡಾ ಜೀವನ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಶುಭವಾಗಲೆಂದು ಹರಸುತ್ತಾ ತಮಗಿದು ನಮ್ಮೂರ ಸಮಸ್ತರ ಸಮ್ಮುಖದಲ್ಲಿ ಸಮರ್ಪಿಸುತ್ತಿರುವ ಅಭಿನಂದನಾ ಪತ್ರ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವಾಣಿಶ್ರೀ ಗೆಳೆಯರ ಬಳಗ 94-95 ಇಳಂತಿಲ, ಬೆಳ್ತಂಗಡಿ ತಾಲೂಕು. ಇವರನ್ನು ಕುಮಾರಿ ಅಂಕಿತಾ ಪಟ್ಲ ಇವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಮನೋಹರ್ ಅಣ್ಣಾಜೆ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಇಂದು ಶಾಲೆಯ ಈ ವೇದಿಕೆಯಲ್ಲಿ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾನೆ ತನ್ನ ಕ್ರೀಡಾ ಸಾಧನೆಯ ಮೂಲಕ.
ತುಳು ಚಿತ್ರರಂಗದ ಖ್ಯಾತ ನಟರಾದ ಶ್ರೀಯುತ ಭೋಜರಾಜ್ ವಾಮಂಜೂರು ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಾರೆ. ಓದೊಂದಿಲ್ಲ, ಪ್ರಾಕ್ಟೀಸ್ ಮಾಡೋದಿಲ್ಲ, ಎನ್ನ ಖಾಲಿ ನಾಳೆ ಗೀಟನ್ನು ಒಂಜಿ ತಿಂಗಳು ಓನಗ ಬನ್ನಗ ಕುಲ್ಲ ಇಲ್ಲಾಡು ಉಜ್ಜಿ ಒಣಸಲಜ್ಜಿ ಅಂದರೆ ಪ್ರಾಕ್ಟೀಸೇ ನಾಳೆ ಗೀಟನ್ನು ಒಡೆ ಮುಟ್ಟ ಮನೆ ನೆಕ್ಕು ಕುಲ್ಲಾಗಲ್ಲ ಪ್ರಾಕ್ಟೀಸೇ ಮನಿತೊಂದು ಜಿರಮ್ಮ ಉಪ್ಪಡು ಓದೊಂದು ಪಡಜು ಐನಲ್ಲ ಕಾಲ್ಪಡನು ನಾಟಕದ ದಿನ ಬತ್ತದು ಮಾತಾ ಭಾರಿ ಉಮೇದು ದ್ಯಾಪನೊಂದಿಲ್ಲ ಪನ್ನಾಗ ಜೋಕುಲು ನರ್ವಸ್ನೆಸ್ ಟೆನ್ಷನ್ ಪೋಡಿಗೆ ಅಪ್ಪು ಈಗ ನಮ್ಮ ಸಪೋರ್ಟ್ ಮಲ್ಪುಗ ಅನ್ಪಿನ್ಯಾನು ನಾಟಕದ ದಿನ ಬತ್ತನು ಮಾತಾ ವೈಟ್ದ ಶರ್ಟ್ ಕೊಡ್ತೀರಿ ಇಂಕ್ ಒಂದು ಸ್ಕತಸ್ಕೊಪ್ಪು ಕೊರಿಯರು ಒಂದು ಎಲ್ಲೇ ಮೀಸೆಗುಲ್ಲೇರು ಆಜಿನ ಕ್ಲಾಸಡಿ ಮೀಸದಿದ್ದು ಕನ್ನಡ ಹೊರ ಪೂರ ಕಾಸ್ಟ್ಯೂಮ್ಸ್ ಪಾರ್ದ ಇವಕ್ಕ ಗ್ರೀನ್ ರೂಮ್ ಬಿಡು ಕನ್ನಡ ಏನನ್ನು ಯಾನೇ ಹೊರ ತುಯ್ಯೆ ಏನನ್ನು ತೂದು ಎಂಕೆ ಖುಷಿಯಾನು ಆವಲ್ಲಿ ಯಾನು ಆಜಿನ ಕ್ಲಾಸಡಿ ಡಾಕ್ಟರ್ ಆಯತ್ತ ಅಂದು ಕಲ್ತಿಜ್ರ ಆತೆ ಬಂದು ಡಾಕ್ಟರ್ ಆಯತ್ತ ಅಂದು ಖುಷಿಯಾನು ಹಾತು ಬರ್ತೊಳಗ ನಾಟಕ ಸ್ಟಾರ್ಟ್ ಆನು ನಾಟಕ ಆವೊಂದುಂಡು ಲಾಸ್ಟ್ ಸೀನ್ಗೆ ಐಟು ಅಮ್ಮೆರೆಗೆ ಜೋರು ಹುಷಾರು ಪೂಜಿ ಹೀರೋನ ಅಮ್ಮೆರೆಗೆ ಜೋರು ಅಯ್ಯೇ ಆಮೇಲೆ ಡಾಕ್ಟ್ರಲ್ಲಿ ತಂಬರ ಬಿದ್ದಾರೆ ನಮ್ಮ ಪೂರ ಪಾಡದಿನ ಪೂರ ಜೋಕ್ಲಿ ಪೂರ ಅಜ್ಜಿಯರ್ನ ರೋಲು ಅಮ್ಮೇರ್ನ ರೋಲು ಜವಣಿ ಪೂರ ಜೋಕ್ಲಿ ಸ್ಟೂಡೆಂಟ್ ನೌಕ್ಲಿ ಅಮ್ಮೆರಿಗೆ ಹುಷಾರು ಅಮ್ಮೆರಿಗೆ ಹುಷಾರು ಜಂಡಿ ರಪ್ಪಕ್ಕ ಡಾಕ್ಟ್ಲಿ ಅಂತ ಬಿದ್ದಾರೆ ಬಿದೆ ಬತ್ತುನಾಗ ಏನೋ ನಿಂಚೆ ಲೆತ್ತೊಂದಲ್ಲಿ ಡಾಕ್ಟ್ರ್ ಜೇರು ಯಾನು ಉಲ್ಲ ಕನ್ನಡದು ಒಂದಿಲ್ಲ ಫಸ್ಟ್ ಬಂಡಿ ರೈ ಅವನಿಲ್ಲಿ ಡಾಕ್ಟ್ರ್ ಎಲ್ಲಿಯಾ ಐ ಸರ್ ಡಾಕ್ಟ್ರ್ ಅಲ್ಲಿದ್ದಾರೆ ಅವ್ನು ಗ್ರೀನ್ ರೂಮಲ್ಲಿ ಎಂತ ಮಾಡಿದೆ ಬೋಜ ಬಾಯಲ್ಲಿ ಮಾಮಾರ ಅದೇ ಬಂತೀನಿ ಮೆಲ್ಲರ ಕಂಡಿ ಓಪನ್ ಮಾಡ್ತು ಸಭೆ ತೂನಕ್ಕೆ ಫುಲ್ಲು ಸಭೆ ಉಂಡು ಹೌಸ್ಫುಲ್ ಸಭೆ ಫುಲ್ಲು ಸಭೆ ಇಂಕ ಅಲಕ್ಕಪ್ಪಗನೆ ಬೇಗಾಡ್ದನು ಫುಲ್ ಬೇಗಾಡ್ದನು ಫುಲ್ ಅಲಕ್ಕ ಬೇಗಾಡ್ದು ಇಂಚಿನ ಮಾತು ಬೇಗಾಡ್ದನು ಗೊತ್ತು ಫುಲ್ ಬೇಗಾಡ್ದನು ಸರ್ ಬಾ ಮಾರೆ ಲೇಟ್ ಆಯ್ತು ಅಲ್ಲಿ ಕಾಯ್ತಾ ಇದ್ದಾರೆ ಮನೆ ಸ್ಟೇಜಲ್ಲಿ ಬ್ಲ್ಯಾಂಕ್ ಉಂಟು ಸರ್ ಇದು ನೀವು ಬಾ ಏನು ಇದು ಸರ್ ನಾನು ನಾಳೆ ಬಂದರೆ ಆಗೋದಿಲ್ವಾ ಅಯ್ಯ ನಾಳೆ ಬಂದರೆ ಯಾರಿದ್ದಾರೆ ಮಾರೆಯಲ್ಲಿ ನಾಳೆ ಯಾರಿಗೆ ಇಲ್ಲ ಸರ್ ನನಗೆ ಆಗೋದಿಲ್ಲ ಸರ್ ನನ್ನ ಪಾತ್ರ ಬೇರೆ ಯಾರಾದರೂ ಮಾಡಿ ಬೇರೆ ಯಾರು ನಿನ್ನ ಅಜ್ಜ ಮಾಡ್ತಾನೆ ಇಲ್ಲಿ ಇಲ್ಲ ಸರ್ ನಾನು ಆಗೋದಿಲ್ಲ ಸರ್ ಲೆತ್ತಂಬತ್ತೀರಿ ಸ್ಟೇಜ್ ಜನ ಬಿಟ್ಟಲ್ಲಿ ಅದೊಂದು ಮೂಲ ಮಾಸ್ಟರ್ಗಳಿಗೆಲ್ಲ ಚರ್ಚೆ ಆಗೋದಿಲ್ಲ ಇಲ್ಲ ಆಗೋದಿಲ್ಲ ಕಣ್ಣು ಮುಚ್ಚಿ ಬುಲವಡನ್ನ ಸ್ಟೇಜ್ ಇರಲ್ಲ ಯಾನು ಬೈದಿನ ಹತ್ತು ಮಾಸ್ಟರ್ನ ಪುರ್ತು ನುಗ್ಗುದು ಮಾಡ್ತೀನಿ ಉಂಟು ತಲೆಯಾಗ ಮಾತೆಲ್ಲ ಕ್ಲಾಪ್ ಮಾಡೋದಿಲ್ಲ ಜೋಕುಲು ಅಂತ ಮಕ್ಕರು ಅಂತ ಏನಂತೋದು ಸುರುಟು ಡಾಕ್ಟ್ರ್ ಬರ್ತದು ನಾಡಿ ತೋಡು ಬಂತೀರಿ ನಾಡಿ ಎಂಜಿನಕ್ಕೆ ತೋಡ್ದು ಬಂದು ಗೊತ್ತು ಜಿಂಗ್ ತುಯ್ಯಾರ ಬಂತೀರಿ ತುಯ್ಯೆ ಪೇಷಂಟ್ನ ಕಣ್ಣು ತೋಡು ಬಂತೀರಿ ಕಣ್ಣು ಮೇಲೆ ಓಪನ್ ಓಪನಾಗ ಜೈದಿನೇ ಅಜ್ಜೇರು ಪಾಡ್ತೀನಿ ನೆರ್ಪುಣೆ ಹೆಂಗೆ ಏತು ಬರ್ಪಿನಿಯಾ ಯಪ್ಪ ಜೈದೆ ಅನ್ಮೂಲು ಕರ್ಮ ನಿನ್ನ ನಿಜವಾದ ಡಾಕ್ಟ್ರ್ ಪೇಷಂಟ್ಗೆ ನೇರಡು ಒಂದು ಪೇಷಂಟ್ ಡಾಕ್ಟ್ರ್ ಏನಿರ್ತೀನಿ ಯಾ ಮಂತಿಜಿ ತಪ್ಪುಂಡತೆನ್ನ ಕೂಡಂತೆ ಬರ್ತಾ ಅದು ಟೆಸ್ಟ್ ಮಲ್ತೆ ಸ್ಕತಸ್ಕೋಪ್ ಟೆಸ್ಟ್ ಮಲ್ತು ಬಂಡೆ ತೊಂದರೆ ಇಲ್ಲ ಇವನಿಗೆ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಉಂಟು ಬಂಡೆ ಆತೇ ಬಂತೀನಿ ಮಾಸ್ಟ್ ಲೈಡ್ರು ಪೆದ ಮನೆಯೊಂದಿಲ್ಲ 99 ಡಿಗ್ರಿ ಸೆಲ್ಸಿಯಸ್ ತಲೆ ಬುರುಡೆ ಭಾಷೆ ಇಲ್ಲದವ 99 ಡಿಗ್ರಿ ಸೆಲ್ಸಿಯಸ್ ಅಂತ ಹವಾಮಾನ ವರದಿ ಓದ್ದ ಪಾಪಿ ಮಗನೇ ಎಂತ ಹವಾಮಾನ ವರದಿ ಓದ್ತ್ಯಾ 99 ಡಿಗ್ರಿ ಸೆಲ್ಸಿಯಸ್ ಇಡೀ ಜನಕ್ಕೂ ಕ್ಲಾಪ್ ಹಾಕೊಂದಿಲ್ಲ ಮಾಸ್ಟರ್ ನಾಯ್ದು ಗಡೆ ನೇರೊಂದಿಲ್ಲ ಹೆಂಗೆ ಮಾಡಾಗ ಜನಕ್ಕೂ ಸಪೋರ್ಟ್ ತಿಗಡತ್ತ ಜನಕ್ಕೂ ತೆಲ್ತುಂದಿಲ್ಲ ಮಾಸ್ಟರ್ ನೇರೊಂದಿಲ್ಲ ಮಂತಿಗೆ ಕೂಡ ಟೆಸ್ಟ್ ಮಲ್ತೆ ತೊಂದರೆ ಇಲ್ಲ ಇವನಿಗೆ 4 ಗುಳಿಗೆ ಕೊಡ್ತೇನೆ ಗುಳಿಗೆ ನೀನು ಅಜ್ಜನಿಗೆ ಕೊಡಬೇಕು ಭಾಷೆ ಇಲ್ಲದವ ಜನಕ್ಕೂ ತೆಲ್ತೋದಿಲ್ಲ ಮಾಸ್ಟರ್ ನೇರೊಂದಿಲ್ಲ ಹಿಂಗೆ ಟೆನ್ಷನ್ ಅಂತ ಎಂತ ಸೈಡ್ ಬತ್ತೆ ಸೀದಾ ಸರ್ ಎಂತ ಸರ್ ಜನಗಳು ಅಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ನೆಗಡ್ತಾ ಇದ್ದಾರೆ ನೀವು ನನಗೆ ಬೈತಾ ಇದ್ರಿ ಎಂತ ಸರ್ ಅವನಿಗೆ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಉಂಟು ಜ್ವರ ನೀನು ಅಜ್ಜನಿಗಿರೋದು ಭಾಷೆ ಇಲ್ಲದವ ಯಾರಿಗೆ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಅಲ್ಲ ಅವನಿಗೆ ಉಂಟು ನಾನು ಟೆಸ್ಟ್ ಮಾಡಿದೆ ಎಲ್ಲಿ ಟೆಸ್ಟ್ ಮಾಡಿದೆ ಸ್ಕತಸ್ಕೋಪಲ್ಲಿ ಟೆಸ್ಟ್ ಮಾಡಿದೆ ಟೆಸ್ಟ್ನೇ ತಲೆ ಬುರುಡೆ ಮಾಡೋದು ಜ್ವರ ಗೊತ್ತಾಗ್ತದೆ ಏನು ಗೊತ್ತಾಗ್ತದೆ ಟೆಸ್ಟ್ ಮಾಡಿದೆ ಟೆಸ್ಟ್ ಕರ್ಮ ನಿಂದು ಸ್ಕತಸ್ಕೋಪನ್ನು ಕುತ್ತಿಗೆಯಲ್ಲಿ ಟೆಸ್ಟ್ ಮಾಡ್ತಿಲ್ಲ ಜ್ವರ ಗೊತ್ತಾಗ್ತದೆ ನನಗೆ ಭಾಷೆ ಇಲ್ಲದವ ಏನು ಕೆಬಿಕಿದೆಯಲ್ಲ ನೆನಪೇಜಿ ನಾನು ಹಿಡಿದಿದ್ದೇ ಟೆಸ್ಟ್ ಮಾಡಿದೊಂದಿಲ್ಲೇ ಮನಾಗ ಓಡಿಗೆ ಟೆನ್ಷನ್ ಏನು ಟೆಸ್ಟ್ ಮಾಡ್ಕೊಳಕ ಕೆಬಿಕಿದಿ ಓಡಿ ನಿಜವಲ್ಲ ಡಾಕ್ಟ್ರು ಒಂದು 4 ಡೇ ಇದು ಟೆಸ್ಟ್ ಮಾಡಿದ್ರು ಬೊಕ್ಕ 99 ಡಿಗ್ರಿ ಸೆಲ್ಸಿಯಸ್ ಜ್ವರ ಗೊತ್ತಾಗ ಹೆಂಚೆ ಹೆಂಗಲ್ಲ ಅಂದ ನಾನು ಸೀದಾ ಬತ್ತೆ ಕೆಬಿಕಿದೆಯೇ ತೊಂದರೆ ಇಲ್ಲ ಟೆಸ್ಟ್ ಮಾಡ್ಕೊಂಡೆ ಇವನಿಗೆ ಜ್ವರವೇ ಇಲ್ಲ ಇವರು ಸರಿ ಇದ್ದಾರೆ ಸ್ವಲ್ಪ ಟೆನ್ಷನಲ್ಲಿ ಹಾಗೆ ಆದದ್ದು ನೀನೇನು ಟೆನ್ಷನ್ ಮಾಡಬೇಡ ನಾನು ಒಂದು ಗುಳಿಗೆ ಕೊಡ್ತೇನೆ ಸ್ವಲ್ಪ ಒಂದು 2 ಗುಳಿಗೆ ಬೆಳಿಗ್ಗೆ ತೆಕ್ಕೋ 4 ಗುಳಿಗೆ ಮಧ್ಯಾಹ್ನ ತೆಕ್ಕೋ 6 ಗುಳಿಗೆ ರಾತ್ರಿ ತೆಗು
ಎಂಟುಗಳಿಗೆ ಬೆಳಿಗ್ಗೆ ಎದ್ರೆ ತೆಕ್ಕೋ, ಇಲ್ಲದ್ರೆ ಬೇಡ ಅಣ್ಣು. ಸರಿ ಮಾತ್ರೆ ಮತ್ತು ಕೊಡ್ದಾಂಡು ಪಂಡ್ಯರು ಡಾಕ್ಟ್ರು ಹೊರಡ್ದ? ಹೌದು ಹೊರಡೋದು. ನಿಮಗೆ ಏನಾದರೂ ಡಾಕ್ಟ್ರೇ ನಿಮಗೆ ಏನಾದರೂ ಕುಡಿಲಿಕ್ಕೆ ಬೇಕಾ? ಬೇಡ, ಅಲ್ಲಿ ಕುಡಿಲಿಕ್ಕೆ ಬೇಡ, ಅಲ್ಲಿ ನನಗೆ ಬಡಿಲಿಕ್ಕೆ ರೆಡಿ ಆಗಿದ್ದಾರೆ ಮಾಸ್ಟ್ರಿ. ಬೇಡ ಸರ್, ಏನಾದರೂ ಫೀಸ್ ಇದ್ದ ಫೀಸ್ ಎಲ್ಲ ಹೋಗಿದೆ, ಅಲ್ಲಿ ಮಾಸ್ಟರ್ ಕೊಡಲಿಕ್ಕೆ ರೆಡಿ ಮಾಡಿದ್ದಾರೆ, ತೊಂದರೆ ಇಲ್ಲ. ನಿಮ್ಮದೆಲ್ಲ ಪ್ರೀತಿ ಆಶೀರ್ವಾದ ಇರಲಿ, ನಮಸ್ಕಾರ ಮಂಡೆ ಸೀದಾ ವಾಪಸ್ ಬತ್ತೆ. ಅಂಚೆ ಸುರೂತ ಏನು ಅನುಭವ ಬಂದಾಗ ಏನು ವೇದಿಕೆ ಬೈತೆ ಪೋಡಿಗೆ ಟೆನ್ಷನ್ ಮತ್ತು ಏರಿಗಿಲ್ಲ. ಇಲ್ಲಿ ಜೋಕ್ಲಿಗೆ ಉಪ್ಪುಂಡು ಐನು ಮಾತು ನಮ್ಮ ಅಪ್ಪೆಮ್ಮೆ ಶಾಲೆಡು ಮಾಸ್ಟರ್ಗಳು ಪೂರ ಸರಿ ಮಲ್ತೊಂದು ತಿದ್ದೊಂದು ಬರ್ತಂದಂಡ ಇನ್ನು ವೇದಿಕೆಡು ನಮ್ಮ ಮಸ್ತ್ ಸಾಧಕಿಯರೇನು ಕುಲ್ಲದು ಎಲ್ಲೆಲ್ಲಿ ಜೋಕ್ಲಿಗೆ ಸನ್ಮಾನ ಮಲ್ತಾರೆ, ಅಕ್ಲ ಸಾಧನೆದ ಬಗ್ಗೆ ಎಪಿಸೋಡ್ ಮಲ್ತಾರೆ. ಮಸ್ತ್ ಖುಷಿ ಆಂಡು ಇದು ಪೂರದ ಕಾರ್ಯಕ್ರಮದಲ್ಲಿ ಎತ್ತಾರೆ. ನಿಕ್ಲೋಟಿ ಪಾಲ್ದೆತ್ತೊಂದಂಚಿನ ಯೋಗ ಭಾಗ್ಯ ಎಂಗ್ಲ ಹತ್ತಿಕೊಂಡು ಮಸ್ತ್ ಖುಷಿ ಆಂಡು ನಾನೊಂಜಿ ಕಾರ್ಯಕ್ರಮ ಉಂಡು ಹಿಡ್ದವರ ಬೇಗ ಬೆದರೋಡೊಂದಿಲ್ಲ. ನಿಕ್ಲ ಪ್ರೀತಿ ಆಶೀರ್ವಾದ ಪಲ್ಪಡು ನನ್ನ ಬರ್ಪಿನ ಚಿತ್ರ ಅನೇಕ ಸುಮಾರು ಪಿಕ್ಚರ್ ಬರೋದುಂಡು. ತೂಲೆ ನಿಕ್ಲ ಆಶೀರ್ವಾದ ಪಲಪಡು. ನಮಸ್ಕಾರ. ಈ ಊರಿನ ಹೆಮ್ಮೆಯ ನಾಟಕ ನಿರ್ದೇಶಕರು ಕಲಾವಿದರು ಆಗಿರುವಂಥ ಶ್ರೀಯುತ ಸದಾಶಿವ ಶಿವಗಿರಿ ಕಲ್ಲಡ್ಕ. ಇದೀಗ ಅಧ್ಯಕ್ಷೀಯ ನುಡಿ ಶ್ರೀಯುತ ಸುಬ್ರಹ್ಮಣ್ಯ ನಟೋಜ ಇವರಿಂದ. ಈ ಇಳಂತಿಲ ಗ್ರಾಮ ರಾಮರಾಜ್ಯ ಆಗೋದ್ರಲ್ಲಿ ಎರಡೇ ಮಾತೇ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಕಾರಣ ಏನು ಅಂತಂದರೆ, ಪ್ರಧಾನಮಂತ್ರಿಯವರು ಕೆಂಪುಕೋಟೆ ಮೇಲೆ ಒಂದಷ್ಟು ಭಾಷಣಗಳನ್ನು ಮಾಡ್ಬೋದು, ಅಥವಾ ಬೆಂಗಳೂರಿನ ಕೋಟೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡ್ಬೋದು. ಆದರೆ ಅನುಷ್ಠಾನ ಆಗುವಂಥದ್ದು ಇಂಥ ಒಂದು ಗುಂಪಿನಿಂದ ಅಂತ ನಾನು ಭಾವಿಸ್ತಾ ಇದ್ದೇನೆ. ಏನು ಕನಸು ಇದೆಯಾ ನಮ್ಮ ರಾಜಕಾರಣಿಗಳಿಗೆ, ನಮ್ಮನ್ನು ಆಳುವವರಿಗೆ, ಅವರನ್ನು ನನಸು ಮಾಡುವಂಥ ಕೆಲಸವನ್ನು ಈ ದೇಶಭಕ್ತರ ಒಂದು ಪಡೆ ಇವತ್ತು ಮಾಡ್ತಾಯಿದೆ. ಅವರನ್ನು ನಾವೆಲ್ಲರೂ ಅಭಿನಂದಿಸಬೇಕಾದಂತಹ ಅವಶ್ಯಕತೆ ಇವತ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತಿನ ಯುವ ಜನಾಂಗ ಹೇಗಿದೆ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ವಾರದ 7 ದಿವಸಗಳಲ್ಲಿ 5 ದಿವಸ ಕೆಲಸವನ್ನು ಮಾಡ್ತಾ ಉಳಿದ 2 ದಿವಸಗಳ ಕಾಲ ತಾನು ಎಲ್ಲಿ ಇದ್ದೇನೆ ಅಂತಲೂ ಗೊತ್ತಿಲ್ಲ, ಯಾವುದೋ ಒಂದು ಲೋಕದಲ್ಲಿ ಬಿದ್ದುಕೊಂಡು ಇದ್ದಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಏನು ಇಳಂತಿಲ ಗ್ರಾಮ ಇದೆಯಾ ಅಂಥ ಯುವಕರು ನಿರಂತರವಾಗಿ ನನ್ನಿಂದ ಸಮಾಜಕ್ಕೆ ಏನು ಕೊಡಬಹುದು ಅಂತೇಳುವಂಥದ್ದನ್ನು ಆಲೋಚನೆ ಮೂಲಕವಾಗಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಕೊಡುವುದರಲ್ಲಿ ಸುಖ ಇದೆ ಅಂತ, ಕೊಡುವುದರಲ್ಲಿ ಸುಖ ಇದೆ, ಕೊಟ್ಟದ್ದು ತಮಗೆ ಬಚ್ಚಿಟ್ಟದ್ದು ಪರರಿಗೆ ಅಂತೇಳುವಂಥ ಒಂದು ಮಾತಿದೆ. ಅಂಥ ಒಂದು ಮಾತನ್ನು ಇವತ್ತು ಅನುಷ್ಠಾನ ಮಾಡುವಂಥ ನಮ್ಮ ಯುವಕರ ಪಡೆ ಇಲ್ಲಿದೆ. ಇವತ್ತೆಲ್ಲ ಈ ಯುವಕರುಗಳು ನಮ್ಮ ಯೋಧರಿಗೆ ಸನ್ಮಾನ ಮಾಡುವಂಥ ಒಂದು ಕೆಲಸವನ್ನು ಬಹಳ ಅಪರೂಪವಾದಂತಹ ಸನ್ನಿವೇಶವನ್ನು ನಾವು ನೋಡಿದೆವು. ಬಂಧುಗಳೇ, ಇವತ್ತು ನಾವು ಸುಮಾರು 45 ಜನ ಯೋಧರನ್ನು ನಾವು ಕಳ್ಕೊಂಡಿದ್ದೇವೆ. ಆ ಯೋಧರು ನಮ್ಮ ಮನೆಗೆ ಸಂಬಂಧಿಕರಾಗಿದ್ದರೆ, ನನ್ನ ಅಪ್ಪ ಆಗಿದ್ದರೆ, ನನ್ನ ಮಗ ಆಗಿದ್ದರೆ, ನಮ್ಮ ಮನೆಯ ಪರಿಸ್ಥಿತಿ ಹೇಗಿದ್ದಿರ್ಬೋದು. ನನ್ನ ಮಗನ ಹೆಣ ಬರ್ತಾಯಿದೆ, ನನ್ನ ಅಪ್ಪನ ಹೆಣ ಬರ್ತಾಯಿದೆ, ಆ ಮಗು ಕಾಯ್ತಾ ಇದೆ, ಬಾರ್ಡರಿಂದ ನನ್ನ ಅಪ್ಪ ಬರ್ತಾಯಿದ್ದಾನೆ, ಆಟಿಕೆಯನ್ನು ತಗೊಂಬರ್ತಾ ಇದ್ದಾನೆ ಅಂತ. ಆದರೆ ಅದರ ಬದಲಿಗೆ ನಮ್ಮ ಮನೆಗೆ ನಮ್ಮ ಅಪ್ಪನ ಹೆಣ ಬಂದುಬಿಟ್ರೆ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದ್ದಿರ್ಬೋದು. ಇದನ್ನು ಮನಗಂಡ್ರೆ ನಮ್ಮ ಯೋಧರ ಹುತಾತ್ಮತೆ ಎಷ್ಟು ಅವಶ್ಯಕತೆ ಇದೆ, ಅದರ ಪ್ರಾಮುಖ್ಯತೆ ಏನು ಅಂತೇಳೋ ತೀವ್ರತೆಯನ್ನು ನಾವು ಇವತ್ತು ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಯೋಧರು ತಮ್ಮ ಸರ್ವೋತ್ಸವವನ್ನು ತ್ಯಾಗ ಮಾಡ್ತಾ, ತನ್ನ ಜೀವವನ್ನು ತ್ಯಾಗ ಮಾಡ್ತಾ ಈ ದೇಶವನ್ನು ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಯುವ ಜನತೆ, ಇವತ್ತು ಇಳಂತಿಲದ ಗ್ರಾಮದ ಜನತೆಯವರು ಈ ಗ್ರಾಮವನ್ನು ವಾಚ್ಡಾಗ್ ಮೂಲಕವಾಗಿ ಕಾಯುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಸ್ರೇಲ್ನಂಥ ಒಂದು ರಾಷ್ಟ್ರಗಳು, ಇವತ್ತು ನಮ್ಮ MLA ಅವರು ತುಂಬ ಚೆನ್ನಾಗಿ ಹೇಳಿದ್ರದು, ಇಸ್ರೇಲ್ನಂಥ ರಾಷ್ಟ್ರಗಳಲ್ಲಿ ಎಲ್ಲ ರಾಷ್ಟ್ರದ ಪ್ರಜೆಗಳು ಯಾರು ಅಂಗವೈಕಲರಾಗಿದ್ದಂಥವರನ್ನು ಬಿಟ್ಟರು ಬಾಕಿ ಎಲ್ಲರೂ ದೇಶದ ಅಭದ್ರತೆ ಬಂದಾಗ, ಅವಶ್ಯಕತೆ ಬಂದಾಗ ಪ್ರತಿಯೊಬ್ಬರು ಸೇನೆಗೆ ನುಗ್ಗಿಬಿಟ್ಟು ಯುದ್ಧದ ಕಾಲಾಳುಗಳ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು ಇಸ್ರೇಲಲ್ಲಿದೆ. ಆದರೆ ಬಂಧುಗಳೇ, ಒಂದು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹೇಳಲೇಬೇಕಾಗಿದೆ. ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತ. ಕಳೆದ 20 ವರ್ಷಗಳ ಹಿಂದಕ್ಕೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಯುದ್ಧ ಆಯಿತು, ಕಾರ್ಗಿಲ್. ಆ ಸಂದರ್ಭದಲ್ಲಿ ನಮ್ಮ ಉದಯವಾಣಿಯ ಜನಪತ್ರಿಕೆಗೆ ಒಂದು ಸಮಾಚಾರವನ್ನು ಹೊರಡಿಸಿತ್ತು. ಪ್ರಧಾನಿಯ ನಿಧಿಗೆ ಯಾರು 100 ರೂಪಾಯಿಗಿಂತ ಜಾಸ್ತಿ ಕೊಡ್ತಾರೆ ಅವರ ಹೆಸರನ್ನು ಪ್ರಕಟಿಸ್ತೇವೆ ಅಂತ. ಸುಮಾರು 25 ದಿವಸಗಳ ಉದಯವಾಣಿಯ ಸರದಿಯಲ್ಲಿ ಪ್ರತಿ ದಿವಸ ಲೆಕ್ಕಾಚಾರದಲ್ಲಿ ಕೊನೆಗೆ ಸಿಕ್ಕಿದವರಂತೂ ಸುಮಾರು 25,000 ಜನ ಮಾತ್ರ.
ಹಣ ಕೊಟ್ಟರೆ ಹೆಸರು ಪ್ರಕಟಿಸ್ತೇವೆ ಅಂತ ನಿರ್ದೇಶನದಲ್ಲಿ ಕೊಟ್ಟಂಥದ್ದು ಇಡೀ ದಕ್ಷಿಣ ಕನ್ನಡದಲ್ಲಿ ಸಿಕ್ಕಿರುವಂಥದ್ದು ಕೇವಲ 26,000 ಜನ ಮಾತ್ರ. ನಾವು ಹಣವನ್ನು ಹಿಂದೆ ಇಟ್ಟುಕೊಡ್ಲಿಕ್ಕೆ ಹಣವನ್ನೇ ಕೊಡ್ತಾ ಇಲ್ಲ, ಅದರ ಜೀವವನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಇಸ್ರೇಲ್ ಪ್ರಜೆಗಳು ಯಾವ ರೀತಿ ಇದೆ, ದೇಶಕ್ಕೆ ಕಂಟ ಬಂದಾಗ, ಆಪತ್ತು ಬಂದಾಗ ಪ್ರತಿಯೊಬ್ಬರು ನಾನು ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ರೀತಿಯಲ್ಲಿ ಧುಮುಕುದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನತೆ ಹೇಗಿದೆ? ಬಂಧುಗಳು, ಇವತ್ತು ನಮ್ಮ ಯುವ ಜನತೆ, ನಮ್ಮ ಇಳಂತಿಲ ಗ್ರಾಮದವರು ಒಂದಷ್ಟು ಸ್ಪೋರ್ಟ್ಸ್ ಕ್ರೀಡಾ ಮನೋಭಾವನೆಯಿಂದ 3 ದಿವಸಗಳ ಕಾಲ ಸತತವಾಗಿ ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಮೂಡಿಬಂದಿಸಿದರು. ಇದರ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕಾಗಿದೆ. ನಮ್ಮ ಕಣ್ಣು ಮುಂದಿರುವಂಥ ಒಂದು ಜಪಾನ್ನಲ್ಲಿ ಒಂದು TT ಸ್ಪರ್ಧೆ ಆಯಿತು, ಇಡೀ ವಿಶ್ವಕಪ್. ಆ ವಿಶ್ವಕಪ್ಪಲ್ಲಿ ಜಪಾನಿನ 2 ಹುಡುಗರು ಚಿನ್ನದ ಪದಕವನ್ನು ಪಡೆದರು, ಮೊದಲ ಸ್ಥಾನಕ್ಕೆ ಬಂದರು. ಮಾಧ್ಯಮ ಮಿತ್ರರು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ತಾರೆ, ಇದಕ್ಕೆ ಹೇಗೆ ನಿಮಗೆ ಇನ್ಸ್ಪೈರೇಷನ್ ಬಂತು ಅಂತ. ಈ ಚಿನ್ನದ ಪದಕವನ್ನು ಪಡೆಯಲಿಕ್ಕೆ ಕಾರಣ ಏನಿದೆ, ಹಿಂದೆ ಇರುವಂಥ ಏನು ತೀವ್ರತೆ ಏನಿದೆ ಹೇಳ್ಬೋದಾ, ಕಾರಣ ಏನಿದೆ ಹೇಳ್ಬೋದಾ ಅಂತ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಆ ಹುಡುಗರು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅಂತಂದರೆ, ನಾನು ಆಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಸ್ಟ್ರೋಕನ್ನು ಕೊಡ್ತಾ ಇದ್ದೆ, ಪ್ರತಿಯೊಂದು ಚೆಂಡಿಗೆ ಹೊಡಿತಾ ಇದ್ದೆ, ಪ್ರತಿಯೊಂದು ಚೆಂಡಿಗೆ ಹೊಡಿತಾ ಇರೋಂಥ ಸಂದರ್ಭದಲ್ಲಿ ಈ ಹೊಡೆತ ನನ್ನ ದೇಶಕ್ಕೋಸ್ಕರ, ಈ ಹೊಡೆತ ನನ್ನ ದೇಶಕ್ಕೋಸ್ಕರ, ಈ ಹೊಡೆತ ನನ್ನ ದೇಶಕ್ಕೋಸ್ಕರ ಅಂತ ಭಾವನೆಯಿಂದ ನಾನು ಆಡ್ತಾ ಇದ್ದೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಚಿನ್ನದ ಪದಕವನ್ನು ತಗೊಂಡಿದ್ದೇನೆ ಅಂತ. ಇದು ರಾಷ್ಟ್ರ ಪ್ರೇಮ ಬಂಧುಗಳೇ. ಇಂಥ ಒಂದು ರಾಷ್ಟ್ರ ಪ್ರೇಮಗಳ ಕ್ರೀಡೆಯ ಮನೋಭಾವನೆ ಇಲ್ಲಿ ಬೆಳಿಬೋದಾ? ನಮ್ಮ ದೇಶದಲ್ಲಿ ಒಬ್ಬ ದೊಡ್ಡ ಕ್ರಿಕೆಟ್ ಆಟಗಾರ, ಅನೇಕರಿಗೆ ಅವನ ದೈವ ಸಂಭೂತ. ಅವನ ಜೀವನದಲ್ಲಿ ಮೊದಲ ಒಂದು ಸೆಂಚುರಿಯನ್ನು ಹೊಡಿತಾನೆ. ಆ ಸೆಂಚುರಿ ಹೊಡೆದ ಸಂದರ್ಭದಲ್ಲಿ ನಮ್ಮ ಪತ್ರಿಕೆಗಳು ಹೋಗಿ ಕೇಳ್ತಾರೆ, ಈ ಸೆಂಚುರಿ ಯಾರಿಗೋಸ್ಕರ ನೀನು ಮುಡಿಪಾಗಿಡ್ತೀಯಾ ಅಂತ. ತಕ್ಷಣ ಅವನು ಉತ್ತರ ಕೊಡ್ತಾನೆ, ನನ್ನ ಫಿಯಾನ್ಸಿಗೋಸ್ಕರ ಅಂತ. ಎಲ್ಲಿ ಜಪಾನ್ ಸ್ವಾಮಿ, ಎಲ್ಲಿ ನಮ್ಮ ಭಾರತ ಎಲ್ಲಿ ಅಂತ. ಬಂಧುಗಳು, ಇವತ್ತು ನಾವು ಏನು ದೇಶದ ಯೋಧರನ್ನು ನಾವು ಕಳ್ಕೊಂಡಿದ್ದೇವ, ಅವ್ರು ಯಾಕೆ ದೇಶಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ದೇಶವನ್ನು ಕಾಯ್ತಾ ಇದ್ದಾರಾ? ಆದರೆ ಇವತ್ತು ದೇಶದ ವಿರುದ್ಧ ಕೆಲವು ಅಪಸ್ವರಗಳು ಮೊಳಗ್ತಾ ಇದ್ದೇವೆ ಬಂಧುಗಳೇ. ಈ ಅಪಸ್ವರಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನಮ್ಮ ಈ ಯುವ ಜನತೆ ಮಾಡಬೇಕಾದ ಅವಶ್ಯಕತೆ ಇದೆ. ಗಡಿಯಲ್ಲಿ ಹೇಗೆ ದೇಶಭಕ್ತರು ಯೋಧರು ನಮ್ಮನ್ನು ಗಡಿಯನ್ನು ಕಾಯ್ತಾ ಇದ್ದಾರೆ, ಆದರೆ ದೇಶದ ಒಳಗಡೆ ಕಾಯುವಂಥ ಕೆಲಸವನ್ನು ನಮ್ಮ ಈ ರೀತಿಯಾದಂಥ ಒಂದು ಪಡೆಗಳು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾವುದೇ ರೀತಿಯಾದಂಥ ದೇಶದ್ರೋಹಿಗಳ ಶಕ್ತಿ ತಲೆ ಎತ್ತದಂತೆ ಮಟ್ಟ ಹಾಕುವಂಥ ಕೆಲಸವನ್ನು ಈ ಪಡೆಗಳು ಮಾಡಬೇಕು. ದೇಶಭಕ್ತರ ದೇಶಭಕ್ತರ ಪಡೆ ನಿರ್ಮಾಣವಾಗಬೇಕು. ಇಂಥ ಇಳಂತಿಲೆ ಗ್ರಾಮವೇ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಆದರ್ಶ ಅಂತ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಂಥ ಒಂದು ಯುವಕರ ಪಡೆ ನಿರ್ಮಾಣ ಆಗಬೇಕು. ಪ್ರತಿಯೊಂದು ಕ್ರೀಡೆಯಲ್ಲಿ ದೇಶಭಕ್ತರ ಪಡೆ ನಿರ್ಮಾಣ ಆಗಬೇಕು. ಪ್ರತಿಯೊಂದು ಕ್ರೀಡೆಯಲ್ಲಿ ನಮ್ಮ ದೇಶಕ್ಕೆ ಹೆಸರು ತರುವಂಥ ಕ್ರೀಡೆಗಳು ಮೂಡಿ ಬರಬೇಕು ಅಂದರೆ ಹೇಳ್ತಾ, ಆಳಬಲ್ಲೆವು ಬಾಳಬಲ್ಲೆವು ಸೋಲನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರೂ ರಾಷ್ಟ್ರನುಳಿಸಬಲ್ಲೆವು ಅಂತೇಳುವಂಥ ಘೋಷಣೆ ಇಲ್ಲಿ ಮೊಳಗಿ ಇಡೀ ದೇಶಕ್ಕೆ ಪ್ರಕಾಶಮಾನವಾಗಿ ಬರಲಿ ಅಂತೇಳಿ ಹಾರೈಸ್ತಾ, ನನ್ನನ್ನು ಈ ವೇದಿಕೆಗೆ ಬರಮಾಡಿಕೊಂಡಂಥ ಸನ್ಮಾನ್ಯ ವಿಠಲ್ ಭಟ್ ಅವರು ಈಗಾಗಲೇ ಹೇಳಿದರು ಶಿಸ್ತಿನ ಸಿಪಾಯಿ ಅಂತ. ಬಂಧುಗಳೇ, ಇವತ್ತು ಶಿಕ್ಷಕರು ನನಗೆ ತುಂಬ ಇವತ್ತು ನಾನು ಅಭಿನಂದನೆ ಹೇಳಲೇಬೇಕಾಗಿದೆ. ಇವತ್ತು ಈ ಇಳಂತಿಲ ಗ್ರಾಮಕ್ಕೆ ಜೀವ ಕೊಡುವಂಥವರು ಶಿಕ್ಷಕರು. ನಮ್ಮ ಕಾರ್ಯಕ್ರಮದ ನಿರ್ವಹಣೆಯವರು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಸ್ತಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ಈ ಶಾಲೆಗೆ, ಈ ಇಳಂತಿಲ ಗ್ರಾಮಕ್ಕೆ ಶಕ್ತಿ ಕೊಡುವಂಥದ್ದು ಈ ಶಾಲೆ. ಈ ಶಾಲೆಯ ಟೀಮನ್ನು ನಾನು ವಿಚಾರಿಸಿದೆ, ಅದರ ಒಳಗಡೆ ಹೋದೆ, ಅಲ್ಲಿಯ ಸಿಬ್ಬಂದಿಗರ ನೋಡಿದೆ. ನಿಜವಾಗಿಯೂ ಈ ಗುಂಪು ಅಭಿನಂದನೆಯ. ಇಂಥ ಒಂದು ಇಂಪು ಕೊಡುವಂಥ ಕೆಲಸವನ್ನು ಈ ಶಾಲೆ ಮಾಡಲಿ, ಈ ಯುವಕರ ಪಡೆ ಮಾಡಲಿ ಅಂತೇಳಿ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋದು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕುಮಾರಿ ಅಂಕಿತಾ ಪಟ್ಲ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ. ಇದುವರೆಗೂ ಅವರಿಗೆ ಸುಪ್ರೀತ್ ಕ್ವಾರ್ಟರ್ಸ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾಧ್ಯಕ್ಷರಾದ ವಿಠಲ್ ಭಟ್ ಇವರಿಗೆ ಕಾರ್ತಿಕ್ ಅಣ್ಣಾಜೆ ಇವರು ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದಾರೆ. ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷರಾಗಿರುವ ವಸಂತ್ ಸಾಲಿಯಾನ್ ಇವರಿಗೆ ಅವಿನಾಶ್ ಮಿತಿಲ ಸ್ಮರಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಹರೀಶ್ ಗೌಡ ಕಾರ್ಯಾಧ್ಯಕ್ಷರು ಇವರಿಗೆ ಉಪಾಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಕೈಲಾರ್ ಇವರು ಸ್ಮರಣಿಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ರಜತ ಸಂಭ್ರಮ ಸಮಿತಿ ಸದಸ್ಯರಾದ ಶ್ರೀಯುತ ರವೀಂದ್ರ ಶಿಲ್ಪ ಇವರಿಂದ.
ಗೆಳೆಯರ ಬಳಗ 94-95 ರಜತ ಸಂಭ್ರಮದ ಈ ಬೊಳ್ಳಿ ಯುವ ಸಂಗಮದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾವು ನಿಜವಾಗಿ ಅವರಲ್ಲಿ ಕ್ಷಮೆ ಕೇಳಬೇಕು. ನಮ್ಮೊಂದಿಗೆ ಎಷ್ಟು ಹೊತ್ತು ಇದ್ದು ನಮಗೆ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಸಂಚಾಲಕರು ಅಂಬಿಕಾ ಸಮೂಹ ಸಂಸ್ಥೆಗಳ ಪುತ್ತೂರು, ಇದರ ಸಂಚಾಲಕರಾದ ಶ್ರೀಯುತ ಸುಬ್ರಹ್ಮಣ್ಯ ನಟ್ಟೋಜ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಜೊತೆಗೆ ಇದ್ದಂತಹ ಮಾನ್ಯ ಶಾಸಕರು, ಬೆಳ್ತಂಗಡಿಯ ಶಾಸಕರು ಹರೀಶ್ ಪುಂಜ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ತ್ರಿಗುಣಾತ್ಮಕ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಾವು ಕೌಕರಾಡಿ, ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ತುಕ್ರಪ್ಪ ಶೆಟ್ಟಿ ಕೌಕರಾಡಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಜೊತೆಗಿದ್ದು ನಮ್ಮೊಂದಿಗೆ ಖುಷಿಯನ್ನು ಹಂಚಿಕೊಂಡಂಥ ಭೋಜರಾಜ್ ವಾಮಂಜರು ಚಲನಚಿತ್ರ ನಟರು ಮಂಗಳೂರು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅರ್ಜುನ್ ಕಾಪಿಕಾಡ್ ಚಲನಚಿತ್ರ ನಟರು ಮಂಗಳೂರು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕುಮಾರಿ ಅಂಕಿತಾ ಪಟ್ಲ ಕಿರುತೆರೆ ಕಲಾವಿದೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಈ ಸಂಭ್ರಮದ ಗೌರವಾಧ್ಯಕ್ಷರಾಗಿರುವಂಥ ವಿಠಲ್ ಭಟ್ ಮುಡಾಜೆ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ರಜ ಸಂಭ್ರಮದ ಅಧ್ಯಕ್ಷರಾಗಿರುವಂಥ ವಸಂತ್ ಸಾಲ್ಯಾನ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಾಧ್ಯಕ್ಷರಾಗಿರುವಂಥ ಹರೀಶಗೌಡ ಪಟ್ಟುಗೆರೆ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಟ್ಟು ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಟಿವಿಯ ಮೂಲಕ ಎಲ್ಲ ಶ್ರೋತೃಗಳಿಗೆ ತೋರಿಸ್ತಿರುವಂಥ ನಮ್ಮ ಟಿವಿ ಮಂಗಳೂರು ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವ ದೃಷ್ಟಿಯಿಂದ ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯ ಸ್ವಯಂ ಸೇವಕರು ಆಗಿರ್ಬೋದು, ಇದೆಲ್ಲ ನಮ್ಮ ಈ ಕಾರ್ಯಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ. ಅಂಥ ಎಲ್ಲ ಕಾರ್ಯಕರ್ತರಿಗೂ ಧನ ಸಹಾಯ ನೀಡಿದಂಥ ದಾನಿಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅಪೂರ್ವ ಇವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ನಡೆಸಿಕೊಂಡಿರುವಂಥ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ಮಗದೊಮ್ಮೆ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಇಷ್ಟು ಗ್ರ್ಯಾಂಡ್ ಆಗಿ ಪ್ರೋಗ್ರಾಮ್ ಆಗಬೇಕಂದ್ರೆ ಚೀಫ್ ಗೆಸ್ಟ್ ಎಲ್ಲ ಬರಬೇಕು ಆ್ಯಂಡ್ ಅರೇಂಜ್ಮೆಂಟ್ಸ್ ಆಗಬೇಕು. ಈಗಾಗಲೇ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಸೈಡಲ್ಲಿ ನಿಂತು ನೋಡ್ತಾ ಇದ್ದಾರೆ, ಇನ್ನೂ ಮೇ ಬಿ 200 ಚೇರ್ಸ್ ಎಕ್ಸ್ಟ್ರಾ ಆರ್ಡರ್ ಮಾಡಬೇಕಿತ್ತ ಅಂತ. ಬಟ್ ನೆವರ್ ಮೈಂಡ್, ನೀವು ಇಷ್ಟು ಇಂಟ್ರೆಸ್ಟಲ್ಲಿ ಇಷ್ಟು ಯೂನಿಟಿಯಲ್ಲಿ ನೋಡ್ತಾ ಇದ್ದೀರಿ. ಸೊ ಐ ಆಮ್ ಸೋ ಪ್ಲೀಸ್ ಫಾರ್ ದ್ಯಾಟ್. ಸೊ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿಕ್ಕೆ ಖಂಡಿತ ಅದರಲ್ಲಿ ಹಲವಾರು ಜನರ ಶ್ರಮ ಎಲ್ಲ ಇದ್ದೇ ಇರ್ತದೆ. ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ ನಾವೆಲ್ಲ ನೋಡ್ಬೋದು ಅವ್ರ ಹೆಸರು ಇಷ್ಟು ದೊಡ್ಡದಾಗಿ ನಾವೆಲ್ಲ ಬರಿತೀವಿ, ಓಕೆ ಇವರಿಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಇವರು ಹೀಗೆ ಮಾಡಿದ್ದಾರೆ. ಬಟ್ ಕೆಲವೊಮ್ಮೆ ಎಷ್ಟೋ ಕೆಲಸ ನಮ್ಮ ಮುಂದೆ ಕಾಣ್ತದೆ, ಬಟ್ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಯಾರಪ್ಪ ಇದು ಯಾವತ್ತೂ ನಮ್ಮ ಕಣ್ಮುಂದೆ ನಮಗೆ ಕಾಣಿಸೋದೇ ಇಲ್ಲ. ಸೊ ಹೀಗೆ ವಾಣಿಶ್ರೀ ಗೆಳೆಯರ ಬಳಗದಲ್ಲಿ ಒಬ್ಬರು ಇದ್ದಾರೆ. ದಿಸ್ ಇಸ್ ಆ್ಯಕ್ಚುಲಿ ಅ ಸರ್ಪ್ರೈಸ್ ಫಾರ್ ದ್ಯಾಟ್ ಪರ್ಸನ್. ಸೊ ಇಷ್ಟೆಲ್ಲ ಆಗಲಿಕ್ಕೆ ಒಂದು ಮಾಸ್ಟರ್ ಮೈಂಡ್ ಇದರ ಹಿಂದೆ ಯಾರೆಲ್ಲ ಇದ್ದರು, ಯಾರೆಲ್ಲ ಪ್ಲ್ಯಾನ್ ಮಾಡಿದ್ರು, ಹೇಗೆ ಆಯಿತು, ಸೊ ಇವರ ಬಗ್ಗೆ ಒಂದು ಸ್ಮಾಲ್ ಕ್ಲೂ ಯಾರಂತ ಎಲ್ಲರಿಗೆ ಈಗ ಕನ್ಫ್ಯೂಷನಲ್ಲಿ ಇರ್ಬೋದು, ಯಾರಪ್ಪ ಇದು. ಇಷ್ಟೆಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿಕ್ಕೆ ಇವರೊಬ್ಬರು ಮುಖ್ಯ ಕಾರಣ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಇವರು ಯಾರು, ಇದರ ಬಗ್ಗೆ ಒಂದು ಸ್ಮಾಲ್ ವಿಟಿ ಈಗ ನಿಮ್ಮ ಮುಂದೆ ಪ್ಲೀಸ್ ಈ ಸ್ಕ್ರೀನನ್ನು ನೋಡಿ ಆ್ಯಂಡ್ ನಿಮಗೆ ಖಂಡಿತ ಯಾರಂತ ಗೊತ್ತಾಗುತ್ತೆ. ವಾಣಿಶ್ರೀ ಗೆಳೆಯರ ಬಳಗ 94-95 ವಾಣಿನಗರ ಇಳಂತಿಲ ಬೆಳ್ತಂಗಡಿ ಗ್ರಾಮ.
ರಜತ ಸಂಭ್ರಮ ಬೊಳ್ಳಿ ಯುವ ಸಂಗಮ 2019ರ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಮಾರ್ಗದರ್ಶನ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೆಯೇ ವಾಣಿಶ್ರೀ ಗೆಳೆಯರ ಬಳಗ 94-95 ರಜತ ಸಂಭ್ರಮದ ಕಾರ್ಯಕ್ರಮವು ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಒಂದು ವ್ಯಕ್ತಿಯನ್ನ ನಾವಿಲ್ಲಿ ಸ್ಮರಿಸಲೇಬೇಕು. ಅವರೇ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಕ್ರಿಯ ಕಾರ್ಯಕರ್ತ ಗಿರೀಶ್ ಇಳಂತಿಲ. ನಮ್ಮ ಗಿರೀಶ್ ಅಣ್ಣ ಹರಿಶ್ಚಂದ್ರ ಆಚಾರ್ಯ ಹಾಗೂ ಕುಸುಮ ದಂಪತಿಗಳ ಕಿರಿಯ ಮಗನಾಗಿ 12 ಅಕ್ಟೋಬರ್ 1983ನೇ ಇಸುವಿಯಲ್ಲಿ ಉಪ್ಪಿನಂಗಡಿಯ ಇಳಂತಿಲ ಗ್ರಾಮದ ವಾಣಿ ನಗರದಲ್ಲಿ ಜಯಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಂಗಡಿಯಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಂದುವರಿಸಿ ತದನಂತರ ಉಳಿದ ವಿದ್ಯಾಭ್ಯಾಸಗಳನ್ನು ಕೂಡ ಪೂರೈಸಿ ಇಳಂತಿಲದ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಉದ್ಯೋಗದ ಸಲುವಾಗಿ ಕೆಲವು ವರ್ಷಗಳನ್ನ ವಿದೇಶದಲ್ಲಿ ಕಳೆದ ಇವರು ತದನಂತರ ಅಶ್ವಿನಿಯವರನ್ನು ವರಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಪ್ರಸ್ತುತ ಶಿಲ್ಪಾ ಗ್ಲಾಸ್ ವರ್ಕ್ ಎಂಬ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ. ಪ್ರತಿಭಾವಂತರಾದ ಇವರು ಕಲಾವಿದರಾಗಿ, ನಾಟಕ ರಚನಾಕಾರರಾಗಿ, ನಿರ್ದೇಶಕರಾಗಿ, ಗೀತಾ ರಚನೆಕಾರರಾಗಿ ಇಳಂತಿಲ ಮಾತ್ರವಲ್ಲದೆ ಸುತ್ತಮುತ್ತಲಿನ ಊರಿನಲ್ಲಿ ಜನಮನ್ನಣೆಯನ್ನ ಗಳಿಸಿದ್ದಾರೆ. ಉತ್ತಮ ಕ್ರೀಡಾಪಟುವಾದ ಇವರು ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ ಕೂಡ. ಈ ರಜತ ಸಂಭ್ರಮದ ಕಲ್ಪನೆಗೆ ಕಳೆದ 2-3 ವರ್ಷಗಳಿಂದ ಯುವ ಸ್ನೇಹಿತರ ಜೊತೆ ಚರ್ಚಿಸಿ ಯುವಕರನ್ನ ಸಂಘಟಿಸಿ ತನ್ನ ಬಹುದೊಡ್ಡ ಕನಸನ್ನ ನಿಮ್ಮ ಮುಂದೆ ಈ ಕಾರ್ಯಕ್ರಮದ ಮುಖೇನ ನಿಮ್ಮ ಮಡಿಲಲ್ಲಿ ಅರ್ಪಿಸಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅನೇಕ ಅಡೆತಡೆಗಳನ್ನ ಎದುರಿಸಿ ತನ್ನ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಹಗಲು ರಾತ್ರಿ ಎನ್ನದೆ ಹಲವು ವರ್ಷಗಳಿಂದ ದುಡಿದ ಏಕೈಕ ವ್ಯಕ್ತಿ ಗಿರೀಶ್ ಇಳಂತಿಲ. ಮತ್ತೊಮ್ಮೆ ಗಿರೀಶ್ ಇಳಂತಿಲ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಎಸ್, ಐ ರಿಕ್ವೆಸ್ಟ್ ಮಿಸ್ಟರ್ ಗಿರೀಶ್ ಇಳಂತಿಲ, ನೀವೆಲ್ಲಿದ್ರು ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಹಾಗೆ ಅವರ ಬಂಧು ಮಿತ್ರರು ಪ್ರೀತಮ್, ಗಿರೀಶ್ ಅರ್ಬಿ, ವಿನಯ್ ಅರ್ಬಿ, ನವೀನ್ ಅರ್ಬಿ, ಗಿಣಿತ್ ಅರ್ಬಿ, ಸಂತೋಷ್ ಶೆಟ್ಟಿ, ಸುಪ್ರೀತ್ ಪಡಂಕಿ, ಕಾರ್ತಿಕ್ ಅಣ್ಣಾಜೆ, ಪ್ರಮೂಲ್ ಅರ್ಬಿ ಆ್ಯಂಡ್ ಜಗದೀಶ್ ಕಟ್ಟೆಚಾರ್ ಇವರು ಮೇಲೆ ಬರಬೇಕು. ಹಾಗೆ ನಿಮ್ಗೊಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ. ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಿ, ಸೊ ಇದೊಂದು ನಿಮ್ಮ ಬಂಧು ಮಿತ್ರರ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ. ಸೊ ನಿಮ್ಮ ಚಪ್ಪಾಳೆ ವಿಸಿಲೆಲ್ಲ ಕಂಟಿನ್ಯೂ ಆಗ್ತಾ ಇರಲಿ. ಈ ಕಾರ್ಯಕ್ರಮದ ಆಧಾರ ಸ್ತಂಭ ಆಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಹಾಗೂ ಸಹೋದರನಾಗಿರುವಂತಹ ಗಿರೀಶ್ ಇಳಂತಿಲ ಇವರು ಈ ಕಾರ್ಯಕ್ರಮಕ್ಕಾಗಿ ಪಟ್ಟಿರುವ ಶ್ರಮ ನಮಗಾರಿಗೂ ತಿಳಿದಿಲ್ಲ. ಇದು ಅವರ ಹಲವು ವರ್ಷಗಳ ಕನಸಾಗಿತ್ತು. ಆ ಕನಸು ಇಂದು ನಡೆಯುವಂತಹ ಸಮಯ ಬಂದಿದೆ. ಅವರು ಈ ಕಾರ್ಯಕ್ರಮಕ್ಕಾಗಿ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಂದು ಯಾವುದೇ ಸಮಯ ನೋಡದೆ ಈ ಕಾರ್ಯಕ್ರಮಕ್ಕಾಗಿ ದುಡಿಯುತ್ತಿದ್ದಾರೆ. ಇವರ ಈ ಶ್ರಮಕ್ಕಾಗಿ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆ ನೀಡುವುದರೊಂದಿಗೆ ಅವರಿಗೆ ಗೌರವ ಸಲ್ಲಿಸೋಣ. ಧನ್ಯವಾದಗಳು. ಎಸ್, ದ ಬೆಸ್ಟ್ ರೆಸ್ಪೆಕ್ಟ್ ಏನಂದರೆ, ದ ಬೆಸ್ಟ್ ಆನರ್ ಏನು ಕೊಡ್ಬೋದು ಅಂದರೆ ಒಮ್ಮೆ ಎಲ್ಲರೂ ಎದ್ದು ನಿಂತು ಇವ್ರಿಗೊಂದು ಜೋರಾದ ಚಪ್ಪಾಳೆ. ಒನ್ಸ್ ಅಗೇನ್ ಯಾಸ್ ನಾ ಆಗದಿಂದ ಕೇಳ್ತಾ ಇದ್ದೇನೆ, ಬಿಕಾಸ್ ಹಿ ಡಿಸರ್ವ್ಸ್ ಇಟ್. ಇವರಿಷ್ಟು ಕೆಲಸ ಮಾಡಿದರು, ಸೊ ಆಗದಿಂದ ಎಲ್ಲರೂ ಸ್ಟೇಜ್ ಮೇಲೆ ಇದ್ದರು. ಬಟ್ ಹಿ ವಾಸ್ ದ ಮ್ಯಾನ್ ಬಿಹೈಂಡ್ ದ ಸೀನ್ಸ್. ಒಂದು ಪರದೆಯ ಹಿಂದೆ ತುಂಬ ಕೆಲಸ ಮಾಡಿದವರು ಅಂದರೆ ಗಿರೀಶ್ ಇಳಂತಿಲ ಅವರು.
मौसम छे होई गई रात मन भलो बदीवार प्रेमनिया मौसम छे अब आओ मेरे पास रह जाओ मेरे साथ प्रेमनिया मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग वेद जुए तारी बात गाड़ा तारा ओए छबीला तारा ओए रंगीला तारा रंग वेद जुए तारी बात रे तद मैं कमली कहलावांगी तद मैं कमली कहलावांगी मेरे माही सनम जानम कि वे करे अनमीदानम शब गुजरी ते जग सोया नी मैं जग रम नी मैं कमली कमली नी मैं कमली कमली नी मैं कमली कमली मैंने यार दी नी मैं कमली कमली नी मैं कमली कमली नी मैं कमली कमली मैंने यार दी झील दिल को कर गया तू दरिया दरिया मैंने यारा वंचता पंजाबियां दा टोल वे ढोलकी ते चम्मच औंदे रोल वे वंचता पंजाबियां दा टोल वे ढोलकी ते चम्मच औंदे रोल वे फिर ते मैनू परमिशन नच मेरे कोल 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 वे ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్ అన్ని ఓరమాస లెక్కల నేను పక్కా లోకల్ నేను పక్కా లోకల్. ಈಗ ತುಂಬ ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್ಸಲ್ಲೆಲ್ಲ ನೀವು ನೋಡಿರ್ಬೋದು ಏನಂದರೆ ಯಾವಾಗಲೂ ಕ್ಯಾಸೆಟ್ ಹಾಕ್ತಾರೆ, ಪೆನ್ ಡ್ರೈವ್ ಹಾಕ್ತಾರೆ. ಬಿಕಾಸ್ ಈಗ ಲೈವ್ ಸಿಂಗಿಂಗ್ ಇಟ್ ಈಸ್ ವೆರಿ ರೇರ್. ಸೊ ಯಾಕಂದರೆ ಅದಕ್ಕೋಸ್ಕರ ಒಬ್ಬರನ್ನು ಹೈಯರ್ ಮಾಡಬೇಕು, ಮ್ಯೂಸಿಷಿಯನ್ಸ್ ಯಾರಾದ್ರೂ ಇದ್ದಾರೆ ಅವರನ್ನು ಹೈಯರ್ ಮಾಡಬೇಕು. ಬಟ್ ಲೈವ್ ಬ್ಯಾಂಡ್ ಮತ್ತು ರೆಕಾರ್ಡೆಡ್ ತುಂಬ ಡಿಫ್ರೆನ್ಸ್ ಇರ್ತದೆ. ಈಗ ನೋಡಿ, ನೀವು ಮನೆಯೊಳಗೆ ಸ್ಟೌವಲ್ಲಿ ಎಂತ ಕೋಳಿ ಸುಕ್ಕ ಮಾಡಿದರೆ ಹೇಗಿರ್ತದೆ, ಹಾಗೆ ಹೊರಗಡೆ
ನಾವು ಚಟ್ಟಿ ಅಂತ ಹೇಳ್ತೇವೆ ನಮ್ಮ ಲ್ಯಾಂಗ್ವೇಜಲ್ಲಿ, ಆ ಬಿಸಳೆ ಅಂದರೆ ಆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಅದರದೇ ಒಂದು ಬೇರೆ ಟೇಸ್ಟ್. ಸೊ ಅಷ್ಟು ಡಿಫ್ರೆನ್ಸ್ ಇರ್ತದೆ ಒಂದು ಲೈವ್ ಬ್ಯಾಂಡ್ ಹಾಗೆ ಒಂದು ರೆಕಾರ್ಡೆಡ್ ಮ್ಯೂಸಿಕ್ಗೆ. ಸೊ ಈಗ ಯು ಆಲ್ ಮಸ್ಟ್ ಬಿ ವೆರಿ ಲಕ್ಕಿ, ನೀವೆಲ್ಲರೂ ತುಂಬ ಅದೃಷ್ಟಶಾಲಿ, ಯಾಕಂದರೆ ನಿಮ್ಮ ಮುಂದೆ ಲೈವ್ ಪರ್ಫಾರ್ಮೆನ್ಸ್, ಲೈವ್ ಬ್ಯಾಂಡ್ ಇಲ್ಲಿ ಸೆಟ್ ಆಗಿದೆ. ಆ್ಯಂಡ್ ಕೊಳಲಲ್ಲಿದ್ದಾರೆ ಪುತ್ತೂರಿನ ಪ್ರಸಿದ್ಧ ವಾದಕರಾದ ಅಂಗಪ್ಪ ಗೌಡ ಅವರು. ಸೊ ಇಲ್ಲಿಯೇ ನನ್ನ ಲೆಫ್ಟ್ ಸೈಡಿಗೆ. ಆ್ಯಂಡ್ ಆಲ್ಸೋ ಡೋಲಲ್ಲಿದ್ದಾರೆ ಕರುಣಾಕರ, ಹಾಗೆ ತಾಸೆ ನವೀನ, ಆ್ಯಂಡ್ ಸಂಪೂರ್ಣ ಸಹಕಾರ ಸುಪ್ರೀತ್, ಹಾಗೆ ಕಾರ್ತಿಕ್, ಪ್ರೀತಮ್, ವಾಣಿನಗರ ಆ್ಯಂಡ್ ಅವಿನಾಶ್. ಆ್ಯಂಡ್ ಹಾಡು ಮತ್ತು ರಚನೆ ವರುಣ್. ಸೊ ಇಡೀ ಕಂಗಿಲ್ ಟೀಮ್ ಅವ್ರ ಸ್ಟೇಜ್ಗೆ ಬರೋಕ್ಕಿಂತ ಮುಂಚೆ ಒಂದು ಜೋರದ ಚಪ್ಪಾಳೆ ಬರಲಿ, ಯಾಕಂದರೆ ಕಂಗಿಲ್ ಮಾಡೋದಂತೂ ಅಷ್ಟು ಸುಲಭದ ಡಾನ್ಸ್ ಫಾರ್ಮ್ ಅಲ್ಲ. ಕಂಗಿಲ್ ಮಾಡಬೇಕಾದ್ರೆ ತುಂಬ ಸ್ಟ್ಯಾಮಿನಾ ಅಂತೂ ಬೇಕೇ ಬೇಕು. ಸೊ ಕಂಗಿಲ್ ಯಾಕೆ ಮಾಡ್ತಾರೆ, ಸೊ ಅದರ ಕತೆ ಏನು, ಅದು ಹೇಗೆ ಬಂತು, ಅದರ ಬಗ್ಗೆ ಇಸ್ ದೇರ್ ಅ ವಿಟಿ ಒಂದು ಸ್ಮಾಲ್ ವಿಡಿಯೋ ಕಂಗಿಲ್ ಬಗ್ಗೆ? ಎಸ್. ಸೊ ಅದರದ್ದೊಂದು ಕತೆ ಇದೆ. ಸೊ ಕೆಲವರಿಗೆ ಇದರ ಕತೆ ಗೊತ್ತುಂಟು, ಬಟ್ ಯಾಕೆ ಮಾಡ್ತಾರೆ, ಹೇಗೆ ಬಂತು ಈ ಡಾನ್ಸ್ ಫಾರ್ಮ್. ಸೊ ಈ ವಿಟಿ ನೋಡಿ, ಅದಾದ ಮೇಲೆ ನೀವು ಡಾನ್ಸ್ ನೋಡಿದರೆ ನಿಮಗೆ ಕರೆಕ್ಟಾಗಿ ಪಿಕ್ಚರ್ ಏನಂತ ಗೊತ್ತಾಗುತ್ತೆ. ಆ್ಯಂಡ್ ಪ್ರೆಸೆಂಟಿಂಗ್ ಬಿಫೋರ್ ಯು ಕಂಗಿಲ್ ಡಾನ್ಸ್ ಫಾರ್ಮ್. ತುಳುನಾಡದ ಒರ್ಮೇಲೆ ನಮ್ಮ ತೂ ಒಂದು ಪೋಂಡು ದಂಡ ತುಳುನಾಡದ ಮಸ್ತ್ ಮಸ್ತ್ ನಲಿಕೆಲು ನಂಗೆ ತುಯ್ಯರ ತಿಕ್ಕೋಡು. ಕಂಗಿಲಾದುಪ್ಪು, ಕರಂಗೋಲಾದುಪ್ಪು, ಪಿಲಿಪಂಜಿ ಕುಣಿತಾದುಪ್ಪು, ಅತ್ತೊಂದು ದಂಡ ಚೆನ್ನು ಕುಣಿತ ಇಂಚಿತ್ತಿನ ಬೆತ್ತ ಬೆತ್ತ ನಲಿಕೆಲು. ಈ ನಲಿಕೆಲೆಡೆ ಕಂಗಿಲ ನಲಿಕೆ ವಿಶೇಷವಾಯಿನ ಚಿತ್ರ ನಲಿಕೆ. ಈ ನಲಿಕೆಲೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ, ಉಪ್ಪಿನಂಗಡಿ, ಪುತ್ತೂರು, ಅಂಚನೆ ಕುಡ್ಲಾಡು, ಅಂಚನೆ ಉಡುಪಿ ದಂಚಿತ್ತಿನ ಮರ್ಗಿಲ್ಡು, ಪಡುಬಿದ್ರೆ ದಂಚಿತ್ತಿನ ಜಾಗೆಲ್ಡು ಈ ನಲಿಕೆಲೇನು ಹೆಚ್ಚಿನ ಜನಕ್ಕೂ ನಲ್ತೊಂದು ಉಪ್ಪೇರು ಒಂದು ವರ್ಗದಕಲು ನಲಿಪನ ಚಿತ್ರ ನಲಿಕೆ. ನೆತ್ತ ಮೂಲ ಉದ್ದೇಶದಾದ ಅಂದು ಪಂಡ ಊರುಗು ಪತ್ತಿನಂಚಿತ್ತಿನ ಮಾರಿನ ಗಿಡಪ್ಪನು ಪಂಡ ಈ ಕೋರೆ ಕೊಟ್ಟಲೆ ಬತ್ತನಂದಾಂಡ ಈ ಕಂಗಿಲದ ಮುಖೇನ ದೂರ ಪೋಪುಂಡು ಪಂಡದು ಜನಕಲ್ನ ನಂಬೋಲಿಗೆ. ಈ ಎಂಚ ದೂರ ಪೋಪುಂಡು ಪಂಡ ಐಕ್ಕಲ ಒಂಜಿ ಸಾಧಾರಣ ಕೆಲವು ನಮ್ಮ ಅಧ್ಯಯನಕಾರ್ಯರು ಪನೊಂದು ಬೈತೀರಿ ನೆಕ್ಕೊಂಜಿ ಭಾರಿ ಶೋಕದೊಂಜಿ ಪಾರ್ದನ ಉಂಡು. ಆ ಪಾರ್ದನ ಒಂದು ಪಂಡ ಮಾಯಿಡೆ ಬತ್ತನವು ಮಾಯಿದ ಪುಣ್ಣಮ್ಮೆ ಮುಲ್ಪಾರ್ದು ಸುರುವಾಣದಂಡ ಅವೇನು ಪನೊಂದು 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 ಪೋದು ಆರಿತ್ತಂಡ ಬೀರಿತ್ತಂಡ ಮುಡಯೇ ಪೋವಡು ಓಂತಿ ಕುತ್ತ ಮಂಡೆ ಮಾರಿ ಮುಡಯೇ ಪೋವಡು ಪಂಡದು ಈ ಪಾರ್ದನದ ಕಡೆಗೆ ಬರ್ಪುಂಡು. ಒಂದು ನೆತ್ತ ದೇಕಿ ಎಂಚಪ್ಪಣೊಂದು ಪಂಡ ಅಲ್ಪ ಆ ಜನ ಮಂದಿಲು ಈ ಇಡೀ ಮೇಯ್ಕ್ ತಿರಿಣು ಕಟ್ಟದು ಐದು ಪಕ್ಕ ಮಂಡೆಗೆ ಮುಂಡಾಸ್ ಕಡ್ದ ಅಥವಾ ತಿರಿಣ ಕಡ್ದ ರಡ್ರಡ್ಡು ಅಲ್ಪ ಮರ್ಗಿಲ್ಲುಂಡು ಕಟ್ಟದು ಐ ಪಕ್ಕ ತಾಸನ ದೋಲ ಪತ್ತೊಂದು ಆಯ್ತಾ ನಮ್ಮ ಇನ್ಸ್ಟ್ರೂಮೆಂಟ್ಸ್ ದಾದವನ್ಪನ ಪತ್ತೊಂದು ಇಲ್ಲಿಲ್ಲಡೆ ನಲ್ತೊಂದು ಪೋಪೇರು ನಲ್ತೊಂದು ಪೋದಾನಾಗ ಅವು ಊರದ ಮಾರಿಗಿಡ ಪೆರ ಪೋಪಿನ ಹಿಡ್ದವರ ಅಲ್ಪ ಆಯಪ್ಪಿನ ಚಿತ್ರ ಕಾಯಿ ಕಜಿಪ ದುಪ್ಪಡು ಬುಲೆಸಲೆ ದುಪ್ಪಡು ಅಕ್ಲೆಗೆ ಕೊರೋಡು ಪಂಪಿನ ಚಿತ್ತಿನ ಕಿರ್ಮ ತುಂಬುದಕ್ಕೂ ಮಲ್ತೊಂಬೈತೀರಿ. ಐದು ಪಕ್ಕ ಅಲ್ಪ ಪೋದಾಯನ ಪಗ ಅವಳು ಅರಿಬಾರ ನನಂಜ ಬೊಕ್ಕೊಂಜ ಅವೇನು ಮಾತ್ರ ಒಟ್ಟು ಮಲ್ತದು ಒಂಜಿ ಕಡೆಕ್ಕೆ ಸೇರಿದು ಅವೇನು ಯಾಪ ಅವಕಲು ಓಲು ಅವಕಲು ಕಂಗಿಲದ ತಿರಿ ಕಟ್ಟದಿರ ಅವೇ ಜಾಗಡು ಬತ್ತದು ತಿರಿ ಜಾಪಿನಿ ಪನ್ಪೇರು. ಐದು ಪಕ್ಕ ಅಲ್ಪ ರೊಟ್ಟಿ ಮಲ್ತದ್ದು ತಿಂದದು ಐತ ಲೇಸನಿಗೆ ಅರ್ತೊಂದು ಪೇರು. ಇನ್ನು ನಮ್ಮ ತುಳುನಾಡದ ಬದುಕಡು ವಿಶಿಷ್ಟವಾಯಿನ ಚಿತ್ತಿನ ಬೆತೆ ಬೇತೆ ನಲಿಕೆಯಲ್ಲಿಡು ಕಂಗಿಲ ನಲಿಕೆಯಲ್ಲ ಒಂಜಿ ಆಯ್ತನ ಕಡೆಕ್ಕೆ ಬರ್ಪಿನ ಶಬ್ದನು ನಮಗೆ ಭಾರಿ ಸ್ಪಷ್ಟವಾದ ತೆರೆಯೋನ್ಲೆ ಆರಿತ್ತುಂಡ ಬೀರಿತ್ತುಂಡ ಮುಡಯೇ ಪವಡು ಓಂತಿ ಕುತ್ತ ಮಂಡೆ ಮಾರಿ ಮುಡಯೇ ಪವಡಂದು ಪಂಡೇರುಂದಾಂಡ ಆಯ್ತ ಕುಡಂಜಿ ಮರ್ಗೆಡು ದಾದ ಬರ್ಪುಂದಾಂಡ ಪುಚ್ಚದ ಕುತ್ತತ್ತುಂಡ ಪೆರ್ಪುಡೆ ಪವಡು ನಾಯಿದ ಕುತ್ತತ್ತುಂಡ ಬೊನ್ನೆಡೆ ಪವಡು ನರಮಣ್ಯನ ಕುತ್ತತ್ತುಂಡ ಓಣಿಡೆ ಪವಡು ಆರಿತ್ತುಂಡ ಬಿರಿತ್ತುಂಡ ಮುಡಯೇ ಪವಡು ಪಂಡದು ಈ ನಲಿಕೆನು ಮುಗಿತಲ ಮಲ್ಪ.
ಪುಟ್ಟುದು ನೀ ದೆಸೆ ಬಾಡ ಕಾಯಿಡೆ ದೆಸೆ ಬಾಡ ಕಾಯಿಡು ಪುಟ್ಟಿ ಕಂಗಿಲೆಂಚ ಕನವೊಲಿ ಜಪ್ಪದ ಬೈಲಿಡೆಂಚ ಜಪದೇ ಕನವೊಲಿ
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.